ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपेशा गोपिका कान्ता राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्रीकृष्ण चैतन्य प्रभो नित्यानन्द श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಇವತ್ತಿನ ಭಕ್ತಿ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ಭಗವದ್ಗೀತೆಯ ಅಧ್ಯಯನವನ್ನ ಪ್ರಾರಂಭ ಮಾಡಿ ನಾವು ಕಳೆದ ವಾರದಲ್ಲಿ ಮೊದಲನೇ ಅಧ್ಯಾಯವನ್ನ ನೋಡಿದ್ದೇವೆ. ಯಾವ ರೀತಿಯಾಗಿ ಸೇನಾವಲೋಕನವನ್ನ ದುರ್ಯೋಧನ ಮಾಡಿದ, ಆಮೇಲೆ ಅರ್ಜುನನು ಸೇನಾವಲೋಕನವನ್ನ ಮಾಡಿದ. ಆದ್ರೆ ದುರ್ಯೋಧನನ ಸೇನಾವಲೋಕನಕ್ಕೂ ಅರ್ಜುನನ ಸೇನಾವಲೋಕನಕ್ಕೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಹಾಗೆ ಅರ್ಜುನನು ಯುದ್ಧವನ್ನ ಮಾಡುವುದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಕುಳಿತು ಬಿಟ್ಟಿದ್ದಾನೆ. ಶ್ರೀಕೃಷ್ಣನಲ್ಲಿ 4 ಬಲವಾದಂತಹ ಕಾರಣಗಳನ್ನು ಕೂಡ ಕೊಟ್ಟಿದ್ದಾನೆ ಯಾತಕ್ಕೋಸ್ಕರ ತಾನು ಯುದ್ಧವನ್ನ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳಿ. ನನ್ನ ಜನರನ್ನೇ ನಾನು ಕೊಲ್ಲಲಿಕ್ಕೆ ಇಷ್ಟಪಡುವುದಿಲ್ಲ, ಆ ಒಂದು ಸ್ವಜನ ಮೋಹ ನನಗೆ ಯುದ್ಧ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಹಾಗೆ ಈ ಯುದ್ಧವನ್ನ ಮಾಡುವುದರಿಂದ ಯಾರಿಗೂ ಕೂಡ ಸಂತೋಷ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟೊಂದು ಜನರು ಹತ್ಯೆಯಾಗೋದ್ರಿಂದ ಆ ಒಂದು ಜಯವನ್ನ ಅನುಭವಿಸ್ಲಿಕ್ಕೆ ಯಾರು ಕೂಡ ಇಲ್ಲ. ಅದೇ ರೀತಿ ಇಷ್ಟೊಂದು ಹತ್ಯೆ ನಡೆಯುವುದರಿಂದ ಬಹಳಷ್ಟು ಪಾಪಕರ್ಮಗಳು ನಡೆದು ಹೋಗ್ತವೆ. ಆ ಪಾಪಕರ್ಮಕ್ಕಾಗಿ ನಾವೆಲ್ಲ ನರಕವಾಸವನ್ನ ಮಾಡಬೇಕಾಗುತ್ತದೆ. ನಂತರ 4ನೇಯದ್ದಾಗಿ ಅರ್ಜುನ ಹೇಳುವಂತದ್ದು, ನಮ್ಮ ಒಂದು ಕುಟುಂಬ ಸಂಪ್ರದಾಯ ಏನಿದೆ ಅದೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ ಕೃಷ್ಣ. ಯಾಕಂದ್ರೆ ಕುಟುಂಬದ ಹಿರಿಯರೆಲ್ಲ ಇಲ್ಲಿ ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ಮನೆಯಲ್ಲಿರುವವರು ಕೇವಲ ಒಂದು ವೃದ್ಧರು, ಮಕ್ಕಳು ಮತ್ತು ಸ್ತ್ರೀಯರು ಮಾತ್ರ ಇರುವಂತಹದ್ದು. ಆದ್ರಿಂದ ಕುಟುಂಬ ಸಂಪ್ರದಾಯಗಳೆಲ್ಲ ನಾಶವಾಗಿ ಹೋಗ್ತದೆ. ಆದ್ರಿಂದ ಕೃಷ್ಣ ನಾನು ಯುದ್ಧವನ್ನ ಮಾಡುವುದಿಲ್ಲ ಅಂತ ಹೇಳಿ ಅರ್ಜುನನು ರಥದಲ್ಲಿ ಕುಳಿತು ಬಿಡ್ತಾನೆ. ಇಲ್ಲಿ ನಮಗೂ ಕೂಡ ಅರ್ಜುನ ಹೇಳುವಂತದ್ದು ಸರಿ ಅಂತ ಅನ್ನಿಸ್ತದೆ. ಯಾಕಂದ್ರೆ ಈ ಅರ್ಜುನನು ಕೊಟ್ಟಂತಹ ಕಾರಣಗಳು ಅದು ಅಷ್ಟೊಂದು ಗಟ್ಟಿಯಾದಂತಹ ಕಾರಣ, ಸುಮ್ಮನೆ ಯಾವುದೋ ಒಂದು ಪೊಳ್ಳು ಕಾರಣ ಅಲ್ಲ. ನಿಜವಾಗ್ಲೂ ಅವನು ಹೇಳ್ತಾ ಇರುವಂತದ್ದು ಸರಿಯೇ ಇದೆ. ಆದ್ರೆ ಈ ಎಲ್ಲಾ ಕಾರಣಗಳನ್ನ ಅರ್ಜುನ ಹೇಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ತನ್ನನ್ನ ಕೇಂದ್ರವಾಗಿಟ್ಟುಕೊಂಡು ಇದನ್ನೆಲ್ಲ ಮಾತನಾಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ಈ ಯುದ್ಧವು ನಡೆಯಬೇಕೋ ಬೇಡೋ ಅನ್ನುವಂತಹ ಒಂದು ಚರ್ಚೆಯನ್ನ ಮಾಡುವಂತಹ ಸಂದರ್ಭ ಇದು ಅಲ್ಲ. ಈಗ ಅರ್ಜುನ ಇಡೀ ಒಂದು ಸೇನೆಯನ್ನ ಪ್ರತಿನಿಧಿಸ್ತಾ ಇದ್ದಾನೆ. ಎಲ್ಲರೂ ಹಿರಿಯರೆಲ್ಲ ಕುಳಿತು ಯೋಚನೆ ಮಾಡಿ ಆ ಯುದ್ಧವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆದ ನಂತರವೇ ಯುದ್ಧವು ಅದು ಅನಿವಾರ್ಯವಾಗಿರುವಂತಹದ್ದು. ಮತ್ತು ಈಗ ಯುದ್ಧ ನಡೀತಾ ಇರುವಂತಹದ್ದು ಯುಧಿಷ್ಠಿರನನ್ನ ರಾಜನಾಗಿ ಮಾಡಬೇಕು ಅನ್ನುವಂತಹ ಕಾರಣಕ್ಕಲ್ಲ, ಅದು ಮೂಲ ಕಾರಣ ಅಲ್ಲ. ಇಲ್ಲಿ ಯುದ್ಧ ನಡೀತಾ ಇರುವಂತಹದ್ದು ಧರ್ಮದ ಸ್ಥಾಪನೆಯಾಗಬೇಕು, ಅಧರ್ಮಿಯಾದಂತಹ ದುರ್ಯೋಧನನು ನಾಶವಾಗಬೇಕು ಅನ್ನುವಂತಹ ಉದ್ದೇಶದಿಂದ. ಯಾಕಂದ್ರೆ ದುರ್ಯೋಧನ ಇನ್ನೂ ಕೂಡ ರಾಜನಾಗ್ಲಿಲ್ಲ. ದುರ್ಯೋಧನ ಈಗಲೂ ಕೂಡ ಯುವರಾಜನೇ. ರಾಜನ ಅಧಿಕಾರದಲ್ಲಿರುವಂತದ್ದು ಯಾರು? ಧೃತರಾಷ್ಟ್ರ. ಮತ್ತು ರಾಜ್ಯದಲ್ಲಿ ಈಗಲೂ ಕೂಡ ಭೀಷ್ಮಾಚಾರ್ಯರು ಹೇಳಿದಂತಹ ಮಾತೆ ನಡೀತದೆ. ದ್ರೋಣಾಚಾರ್ಯರು ಆ ಒಂದು ನಿಯಂತ್ರಣವನ್ನ ಹೊಂದಿದ್ದಾರೆ. ಆದ್ರಿಂದ ಧರ್ಮ ಇನ್ನೂ ಕೂಡ ಉಳಿದಿದೆ.
ಹಾಗೆ ಈಗ ಒಂದು ವೇಳೆ ಧೃತರಾಷ್ಟ್ರನ ನಂತರ ದುರ್ಯೋಧನ ಏನಾದ್ರೂ ಸಿಂಹಾಸನವನ್ನ ಏರಿದ ಅಂತ ಹೇಳಿದ್ರೆ, ಅವನು ಆದ ಅಂತ ಹೇಳಿದ್ರೆ, ಆ ಧರ್ಮವು ಪೂರ್ತಿಯಾಗಿ ನಾಶವಾಗಿ ಅಧರ್ಮವೇ ಎಲ್ಲ ಕಡೆ ಹರಡಿ ಬಿಡುತ್ತದೆ. ಯಾಕಂದ್ರೆ ಆ ದುರ್ಯೋಧನನ ಒಂದು ಆಳ್ವಿಕೆಯಲ್ಲಿ ಹೇಗೆ ತನ್ನ ಅತ್ತಿಗೆಯನ್ನೇ ಆತನು ಅವಮಾನ ಮಾಡಲಿಕ್ಕೆ ತುಂಬಿದ ಸಭೆಯಲ್ಲಿ ಹಿಂಜರಿಲಿಲ್ವೋ ಅಂತಹವನು ಸಾಮಾನ್ಯ ಪ್ರಜೆಗಳಿಗೆ ಯಾವ ರೀತಿಯಾದಂತಹ ರಕ್ಷಣೆಯನ್ನ ಕೊಡ್ಲಿಕ್ಕೆ ಸಾಧ್ಯ, ಸಾಮಾನ್ಯ ಪ್ರಜೆಗಳಿಗೆ ಅವನಿಂದ ಏನು ಒಳ್ಳೇದಾದೀತು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಆ ಕಾರಣಕ್ಕಾಗಿಯೇ ಶ್ರೀಕೃಷ್ಣ ಹೇಳುವಂತಹದ್ದು, ಈ ಯುದ್ಧವನ್ನ ಮಾಡುವಂತಹದ್ದು ಕ್ಷತ್ರಿಯನಾದ ನಿನ್ನ ಕರ್ತವ್ಯ. ಮತ್ತು ಇಲ್ಲಿ ನೀನು ಯುದ್ಧ ಬೇಡ ಅಂತ ಹೇಳಿ ಹೋಗುವಂತಹದ್ದು ಅದು ಆಯ್ಕೆ ನಿನಗೆ ಇಲ್ಲ. ಈ ಯುದ್ಧವನ್ನ ಮಾಡಲೇಬೇಕು ಅಂತ ಹೇಳಿ ಎಲ್ಲರೂ ಸೇರಿ ನಿರ್ಧಾರ ಮಾಡಿರುವಂತಹದ್ದು. ಅದರಿಂದ ನೀನು ಯುದ್ಧವನ್ನ ಮಾಡಬೇಕು ಅನ್ನುವಂಥದ್ದು ಶ್ರೀಕೃಷ್ಣನ ಮಾತು. ಈಗ ಶ್ರೀಕೃಷ್ಣ ಹೇಗೆ ಅರ್ಜುನನ ಒಂದೊಂದೇ ವಾದಗಳನ್ನ ಮುರಿಯ ಹೋಗ್ತಾನೆ, ಹೇಗೆ ಅರ್ಜುನನಿಗೆ ಸರಿಯಾದಂತಹ ಜ್ಞಾನವನ್ನ ಕೊಡ್ತಾನೆ ಅನ್ನೋದನ್ನ ನಾವೀಗ ನೋಡೋಣ. ಸಾಮಾನ್ಯವಾಗಿ ಭಗವದ್ಗೀತೆ, ಈಗ ಅದಕ್ಕಿಂತಲೂ ಮೊದಲು ಒಂದು ವಿಷಯವನ್ನು ಹೇಳಬೇಕು. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಈ ಭಗವದ್ಗೀತೆಯ ಅಧ್ಯಯನವನ್ನ ನಾವು ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀ ಶ್ರೀಮದ್ ಎಸ್ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಒಂದು ಆಶೀರ್ವಾದದ ಆಧಾರದ ಮೇಲೆ ನಡೆಸ್ತಾ ಇದ್ದೇವೆ. ಹಾಗೆ ನಮ್ಮ ಇಸ್ಕಾನ್ ಮಂಗಳೂರಿನ ಒಂದು ಸಂಸ್ಥಾಪಕರು ಶ್ರೀಮಾನ್ ನಮನೀಶ ದಾಸ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ. ಇದು ನಮ್ಮ ವೆಬ್ಸೈಟ್. ಇದರಲ್ಲಿ ನೀವು ಅನೇಕ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಭಗವದ್ಗೀತೆಗಳ PDF ಕಾಪಿ ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ತಮಗೆ ಲಭ್ಯವಿದೆ. ಅದನ್ನು ಕೂಡ ತಾವು ಪಡೆದುಕೊಳ್ಳಬಹುದು. ಹಾಗೆ ಪ್ರತಿ ತಿಂಗಳು ಮೊದಲನೇ ಸೋಮವಾರ ನಮ್ಮಲ್ಲಿ ಭಗವದ್ಗೀತೆಯ 18 ದಿನಗಳ ಒಂದು ಅಧ್ಯಯನ ನಡೀತದೆ. ಇದಕ್ಕೆಲ್ಲರೂ ಕೂಡ ತಾವು ಇದರ ಒಂದು ಸದುಪಯೋಗವನ್ನ ಪಡೆದುಕೊಳ್ಳಬಹುದು. ಈ ಆನ್ಲೈನ್ ಕ್ಲಾಸ್ಗೆ ನಿಮಗೆ ಸರ್ಟಿಫಿಕೇಟ್ ಕೂಡ ಬರ್ತದೆ. ಇದರಲ್ಲಿ ಕನ್ನಡ, ತುಳು, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಬಂಗಾಳಿ, ಗುಜರಾತಿ, ಒರಿಯಾ, ಮರಾಠಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಈ ಕ್ಲಾಸ್ ನಡೀತದೆ. ಇದು ಬೆಳಗ್ಗೆ 6, 3 ಗಂಟೆಗೆ, ಮಧ್ಯಾಹ್ನ, ರಾತ್ರಿ 7, 9 ಈ ರೀತಿ ಬೇರೆ ಬೇರೆ ಸಮಯಗಳಲ್ಲಿ ಕೂಡ ಲಭ್ಯವಿದೆ. ಹಾಗಾಗಿ 3 ಮಕ್ಕಳಿಗೆ, ಯುವಕರಿಗೆ, ವಯಸ್ಕರಿಗೆ ಪ್ರತ್ಯೇಕವಾದಂತಹ ಬ್ಯಾಚ್ಗಳು ಇರುತ್ತವೆ. ಆದ್ರಿಂದ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈಗ ಭಗವದ್ಗೀತೆಯ ಪುಸ್ತಕವನ್ನ ನಾವು ಮನೆಯಲ್ಲಿ ಇಟ್ಟುಕೊಳ್ಳಬಹುದು ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳು ಇರ್ತವೆ ಜನರಿಗೆ. ಯಾಕಂದ್ರೆ ಭಗವದ್ಗೀತೆ ಯುದ್ಧವನ್ನ ಬೋಧಿಸುವಂತಹ ಗ್ರಂಥ ಅಂತ ಹೇಳಿ, ಭಗವದ್ಗೀತೆ ಧರ್ಮವನ್ನ ಬೋಧಿಸುವಂತಹದ್ದು. ಆ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಯುದ್ಧವನ್ನ ಮಾಡಿರುವಂತಹದ್ದು. ಹಾಗಾಗಿ ಭಗವದ್ಗೀತೆ ನಮ್ಮ ಮನೆಯಲ್ಲಿ ಇರಲೇಬೇಕಾದಂತಹ ಒಂದು ಧರ್ಮ ಗ್ರಂಥ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಭಗವದ್ಗೀತೆ ಇರಲೇಬೇಕು. ಭಗವದ್ಗೀತೆಯನ್ನ ಮನೆಯಲ್ಲಿಟ್ಟರೆ ಜಗಳ ಆಗ್ತದೆ ಅಂತ ಹೇಳಿ ಅದು ಒಂದು ಸರಿಯಾದಂತಹ ಕಾರಣ ಅಲ್ಲ. ಆ ಭಗವದ್ಗೀತೆ ಯಾರ ಮನೆಯಲ್ಲಿ ಇರ್ತದೋ ಅವರಲ್ಲಿರುವಂತಹ ಎಲ್ಲ ಅನರ್ಥಗಳು, ಎಲ್ಲ ಕೆಟ್ಟ ವಿಚಾರಗಳು ಕೂಡ ದೂರವಾಗ್ತವೆ. ಆ ದುಷ್ಟ ವಿಚಾರಗಳು ಅಥವಾ ಏನು ಅನರ್ಥಗಳಿವೆಯೋ ಅದೆಲ್ಲವನ್ನು ಕೂಡ ದೂರ ಮಾಡಲಿಕ್ಕೆ ನಮಗೆ ಭಗವದ್ಗೀತೆ ಸಹಾಯ ಮಾಡ್ತದೆ. ಅದರಿಂದ ಭಗವಂತನೇ ಹೇಳಿರುವಂತಹ ಭಗವಂತನ ನುಡಿ ಈ ಭಗವದ್ಗೀತೆ, ಅದನ್ನ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಬೇಕು. ಈಗ ಯುದ್ಧವನ್ನ ಮಾಡಬೇಕೋ ಬೇಡುವಂತಹ ಅನ್ನುವಂಥ ಗೊಂದಲದಲ್ಲಿರುವಂತಹ ಅರ್ಜುನನಿಗೆ ಶ್ರೀಕೃಷ್ಣನು ಬುದ್ಧಿವಾದವನ್ನ ಹೇಳ್ತಾನೆ. ಏನಂತ ಹೇಳಿದ್ರೆ, ಒಂದು ವೇಳೆ ಯುದ್ಧವನ್ನ ಮಾಡದೇ ಇದ್ರೆ, ಯುದ್ಧ ನಡೆಯದೇ ಇದ್ರೆ ಹೆಚ್ಚಿನ ಒಂದು ನಷ್ಟ ಸಂಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಯುದ್ಧ ನಡೆದ್ರೆ ನೀನು ಏನೇನು ಈ ನಷ್ಟಗಳು ನಡೀತದೆ ಅಂತೇಳಿ ನೀನು ಹೇಳ್ತಾ ಇದ್ದೀಯೋ ಅರ್ಜುನ, ಅದಕ್ಕಿಂತ ಹೆಚ್ಚಿನ ಒಂದು ನಷ್ಟ ಈ ಯುದ್ಧ ನಡೆಯದೇ ಇದ್ರೆ ಆಗ್ತದೆ. ಯಾಕಂದ್ರೆ ನೀನೀಗ ಯಾರನ್ನೆಲ್ಲ ಇಲ್ಲಿ ನಾಶ ಆಗ್ತಾರೆ ಅಂತ ಹೇಳ್ತಾ ಇದೆಯೋ ಅವ್ರು ಯಾವತ್ತಿದ್ರೂ ಕೂಡ ನಾಶ ಆಗುವವರೇ. ಆದ್ರಿಂದ ಅವರ ನಾಶದಿಂದ ಧರ್ಮವು ಸಂಸ್ಥಾಪನೆ ಆಗ್ತದೆ ಅಂತ ಹೇಳಿದ್ರೆ ಆ ಒಂದು ಧರ್ಮ ಯುದ್ಧವನ್ನ ಮಾಡುವುದೇ ನಿನಗೆ ಶ್ರೇಯಸ್ಕರ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಏನು ಯುದ್ಧ ಇದೆ ಇದರಿಂದ ಧರ್ಮ ಸಂಸ್ಥಾಪನೆ ಆಗ್ತದೆ. ಯಾಕಂದ್ರೆ ಶ್ರೀಕೃಷ್ಣ ಧರ್ಮವನ್ನ ಸಂಸ್ಥಾಪನೆ ಮಾಡ್ಲಿಕ್ಕೋಸ್ಕರನೇ ಬಂದಿರುವಂತಹವನು. ಯುದ್ಧವು ಪ್ರಾರಂಭ ಆಗಬೇಕಾದ್ರೆ ದುರ್ಯೋಧನ ಮತ್ತೆ ಅರ್ಜುನ
ಇಬ್ಬರು ಕೂಡ ದ್ವಾರಕೆಗೆ ಹೋಗಿರ್ತಾರೆ. ಯಾಕೆ ಹೋದ್ರು ಅಂತ ಹೇಳಿದ್ರೆ ಶ್ರೀಕೃಷ್ಣನಲ್ಲಿ ಯುದ್ಧಕ್ಕೆ ಸಹಾಯವನ್ನ ಕೇಳಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ. ದುರ್ಯೋಧನ ಅರ್ಜುನನಿಗಿಂತ ಮೊದಲೇ ಹೋಗಿ ತಲುಪ್ತಾನೆ ದ್ವಾರಕೆಗೆ. ಅಲ್ಲಿ ಹೋದಾಗ ಶ್ರೀಕೃಷ್ಣನು ಮಲಗಿರ್ತಾನೆ. ಹಾಗೆ ವಿರಮಿಸ್ತಾ ಇದ್ದಂತಹ ಶ್ರೀಕೃಷ್ಣನನ್ನ ದುರ್ಯೋಧನ ನೋಡ್ತಾನೆ. ಹಾಗೆ ನೋಡಿದ ಮೇಲೆ ಅವನು ಎಚ್ಚರವಾಗ್ಲಿ ಅಂತ ಹೇಳಿ ಅವನ ತಲೆಯ ಹತ್ರ ಹೋಗಿ ಕುಳಿತುಕೊಳ್ತಾನೆ. ನಂತರ ಬಂದಂತಹ ಅರ್ಜುನ ಬಂದು ಏನ್ ಮಾಡ್ತಾನೆ, ಶ್ರೀಕೃಷ್ಣನ ಪಾದದ ಬಳಿಗೆ ಹೋಗಿ ಕುಳಿತುಕೊಳ್ತಾನೆ. ಹಾಗೆ ಇಬ್ಬರು ಕೂಡ ಕೃಷ್ಣ ನೀನು ನಮ್ಮ ಪಕ್ಷಕ್ಕೆ ಸೇರ್ಬೇಕು, ಕೃಷ್ಣ ನೀನು ನಮ್ಮ ಪಕ್ಷಕ್ಕೆ ಸೇರ್ಬೇಕು ಅಂತ ಹೇಳಿ ಒಂದು ಕೇಳಲಿಕ್ಕೋಸ್ಕರ, ವಿನಂತಿ ಮಾಡ್ಲಿಕ್ಕೋಸ್ಕರ ಹೋಗಿರ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ, ಏಳುವಾಗ ನಾವು ಮಲಗಿ ಏಳುವಾಗ ಮೊದಲು ಯಾರು ಕಾಣ್ತಾರೆ, ನಮ್ಮ ಕಾಲ ಹತ್ರ ಯಾರು ಇರ್ತಾರೋ ಅವ್ರು ಕಾಣುವಂಥದ್ದು. ತಲೆ ಹತ್ರ ಇದ್ದವರು ಕಾಣುವುದಿಲ್ಲ, ಯಾಕಂದ್ರೆ ನಾವು ನೇರವಾಗಿ ನೋಡುವಂಥದ್ದು. ಹಾಗೆ ಅರ್ಜುನ ಮೊದಲು ಶ್ರೀಕೃಷ್ಣನ ಕಣ್ಣಿಗೆ ಬೀಳ್ತಾನೆ. ಆಗ ಶ್ರೀಕೃಷ್ಣ ಕೇಳ್ತಾನೆ, ಓ ಅರ್ಜುನ, ಏನು ಬಂದೆ ಇಲ್ಲಿ, ಏನು ವಿಚಾರ ಅಂತ ಹೇಳಿ. ಆಗ ದುರ್ಯೋಧನ ಹೇಳ್ತಾನೆ, ನಾನು ಬಂದಿದ್ದೇನೆ, ಅವನಿಗಿಂತ ಮೊದಲು ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ನಾನು ಯುದ್ಧದ ಒಂದು ಅಪೇಕ್ಷೆಯಿಂದ ಬಂದಿದ್ದೇನೆ, ಯುದ್ಧದಲ್ಲಿ ನೀನು ನಮ್ಮ ಪಕ್ಷಕ್ಕೆ ಸೇರ್ಬೇಕು ಅಂತ ಹೇಳಿ ನಿನ್ನ ಹತ್ರ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ ಅಂತೇಳಿ ದುರ್ಯೋಧನ ಕೇಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೀನು ಮೊದಲೇ ಬಂದಿರ್ಬೋದು, ಆದ್ರೆ ನಾನು ಮೊದಲು ನೋಡಿದ್ದು ಅರ್ಜುನನನ್ನ, ಮತ್ತು ವಯಸ್ಸಿನಲ್ಲಿ ಕೂಡ ಅರ್ಜುನ ನಿನಗಿಂತ ಸಣ್ಣವನು, ಹಾಗಾಗಿ ಅವನಿಗೆ ಮೊದಲ ಅವಕಾಶ ಕೊಡ್ತೇನೆ ಅಂತ ಹೇಳಿ ಕೃಷ್ಣ ಮೊದಲ ಅವಕಾಶ ಅರ್ಜುನನಿಗೆ ಕೊಡ್ತಾನೆ. ಏನು ಅವಕಾಶ ಕೊಡ್ತೇನೆ ಅಂತ ಹೇಳಿದ್ರೆ, ನಾನು ಯುದ್ಧ ಮಾಡುವುದಿಲ್ಲ, ನಾನು ಶಸ್ತ್ರಸನ್ಯಾಸವನ್ನ ತಗೊಳ್ತೇನೆ. ಮತ್ತೆ ನನ್ನ ಇನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ, ನಾರಾಯಣಿ ಸೈನ್ಯ. ಆ ನಾರಾಯಣಿ ಸೈನ್ಯ ಒಂದು ಕಡೆ, ನಾನು ಒಂದು ಕಡೆ. ಅರ್ಜುನ, ನಿನಗೆ ಯಾವುದು ಬೇಕೋ ನೀನು ಅದನ್ನ ಆಯ್ಕೆ ಮಾಡಿಕೋ ಅಂತ ಹೇಳ್ತಾನೆ. ದುರ್ಯೋಧನನಿಗೆ ಒಂಥರ ಭಯ ಆಗ್ತದೆ, ಅರ್ಜುನ ಏನಾದ್ರೂ ಅಕ್ಷೋಹಿಣಿ ಸೈನ್ಯವನ್ನ ತೆಗೆದುಕೊಂಡು ಬಿಟ್ರೆ ನನಗೆ ನಷ್ಟ ಆಗ್ತದೆ ಅಂತ ಹೇಳಿ. ಆದ್ರೆ ಅರ್ಜುನನಿಗೆ ಈ ನಾರಾಯಣಿ ಸೈನ್ಯ, ಅಕ್ಷೋಹಿಣಿ ಸೈನ್ಯ ಯಾವುದು ಬೇಕಾಗಿರ್ಲಿಲ್ಲ. ಅವನಿಗೆ ಶ್ರೀಕೃಷ್ಣನೇ ಬೇಕಾಗಿತ್ತು. ಶ್ರೀಕೃಷ್ಣ ಸ್ವತಃ ಆಯುಧವನ್ನ ಹಿಡಿಯುವುದಿಲ್ಲ ಅಂತ ಹೇಳಿದ್ರು ಕೂಡ ಅರ್ಜುನ ಶ್ರೀಕೃಷ್ಣನನ್ನೇ ಆಯ್ಕೆ ಮಾಡಿಕೊಳ್ತಾನೆ. ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗ್ಲಿಕ್ಕೆ ಒಪ್ಪಿಕೊಳ್ತಾನೆ. ದುರ್ಯೋಧನಿಗೆ ಒಳಗಿಂದ ಬಹಳ ಸಂತೋಷ ಆಗ್ತದೆ. ಅರ್ಜುನ ಶ್ರೀಕೃಷ್ಣನನ್ನ ಆಯ್ಕೆ ಮಾಡಿಕೊಂಡ, ಶ್ರೀಕೃಷ್ಣ ಯಾವುದೇ ಆಯುಧ ಹಿಡ್ಕೊಳ್ಳೋದಿಲ್ಲ, ಹಾಗಾಗಿ ಅವನಿಂದ ನನಗೇನು ಪ್ರಯೋಜನ ಇಲ್ಲ. ಆದ್ರೂ ಹೊರನೋಟಕ್ಕೆ ತೋರಿಸದೆ ಅವನು ಕೃಷ್ಣನಲ್ಲಿ ಹೇಳ್ತಾನೆ, ಕೃಷ್ಣ, ನಿನ್ನನ್ನ ಅರ್ಜುನ ಆಯ್ಕೆ ಮಾಡಿಕೊಂಡಿದ್ದಾನೆ, ಹಾಗಾಗಿ ಈ ಒಂದು ಅಕ್ಷೋಹಿಣಿ ಸೈನ್ಯ ನಾನು ಇಟ್ಕೊಳ್ತೇನೆ ಅಂತೇಳಿ ಅವನು ತುಂಬಾ ಸಂತೋಷದಿಂದ ದ್ವಾರಕೆಯನ್ನು ಬಿಟ್ಟು ಹೊರಟು ಹೋಗ್ತಾನೆ. ಇದರಿಂದ ನಾವೇನು ಕಲಿಬೇಕು ಅಂತ ಹೇಳಿದ್ರೆ, ಭಗವಂತನನ್ನ ಮತ್ತು ಈ ಭೌತಿಕವಾದಂತಹ ವಸ್ತುಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡಿಕೊಳ್ಬೇಕು? ನಮ್ಮಲ್ಲಿ ಭಗವಂತನ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನ ಪಡೆಯುವುದು ಖಂಡಿತ. ಯತ್ರ ಯೋಗೇಶ್ವರೋ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೀಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಶ್ರೀಕೃಷ್ಣನಿದ್ದಾನೋ, ಎಲ್ಲಿ ಧನುರ್ಧಾರಿ ಅಂತ ಆದಂತಹ ಅರ್ಜುನನಿದ್ದಾನೋ ಅಲ್ಲಿಯೇ ಜಯ ಇರುವಂತಹದ್ದು. ಒಬ್ಬ ವ್ಯಕ್ತಿ ಭೌತಿಕವಾಗಿ ಎಷ್ಟೇ ಬಲಾಢ್ಯನಾಗಿದ್ರೂ ಕೂಡ ಭಗವಂತನ ಮುಂದೆ ಆತನ ಯಾವುದೇ ಒಂದು ಪ್ರಭಾವವು ಕೂಡ ನಿಲ್ಲುವುದಿಲ್ಲ. ಹಾಗೆ ಅರ್ಜುನ ಶ್ರೀಕೃಷ್ಣನನ್ನ ಆಯ್ಕೆ ಮಾಡಿದ್ರಿಂದ ಗೆದ್ದ. ದುರ್ಯೋಧನ ಆ ಸೈನ್ಯವನ್ನ ಪಡೀಲಿಕ್ಕೆ ಇಷ್ಟಪಟ್ಟದ್ರಿಂದ ಸೋತ. ಹೀಗೆ ನಾವು ಕೂಡ ಜೀವನದಲ್ಲಿ ಭಗವಂತನನ್ನ ಆಯ್ಕೆ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ನಾವು ಭೌತಿಕ ವಸ್ತುಗಳ ಹಿಂದೆ ಹೋದ್ರೆ ನಾನು ಸಂಪಾದನೆ ಮಾಡುವಂತಹ ಸಂಪತ್ತು ನನ್ನನ್ನು ರಕ್ಷಣೆ ಮಾಡ್ತದೆ, ನನ್ನ ಹೆಸರು, ಕೀರ್ತಿ, ವಿದ್ಯೆ ಇವುಗಳು ನನ್ನನ್ನು ರಕ್ಷಣೆ ಮಾಡ್ತವೆ ಅಂತ ಹೇಳಿ ಹೋದ್ರೆ ಅವುಗಳು ಯಾವುದು ಕೂಡ ನಮಗೆ ಕೊನೆಗಾಲಕ್ಕೆ ಬರುವುದಿಲ್ಲ. ಆದ್ರಿಂದ ಮೊದಲು ನಾವು ಭಗವಂತನ ಅನುಗ್ರಹವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಈಗ ದುರ್ಯೋಧನ ಸೇನಾವಲೋಕನವನ್ನ ಮಾಡುವಾಗಲೂ ಕೂಡ ಪಾಂಡವರ ಪಕ್ಷದಲ್ಲಿ ಅವರಿದ್ದಾರೆ, ನಮ್ಮ ಪಕ್ಷದಲ್ಲಿ ಇವರಿದ್ದಾರೆ ಅಂತ ಹೇಳಿ ಬಹಳಷ್ಟು ಜನರ ಹೆಸರನ್ನ ಹೇಳಿದ್ರು ಅಲ್ಲಿ ಶ್ರೀಕೃಷ್ಣ ಇದ್ದಾನೆ ಅಂತೇಳಿ ಆ ದುರ್ಯೋಧನನ ಬಾಯಲ್ಲಿ ಬಂದಿಲ್ಲ. ಆದ್ರೆ ಮುಖ್ಯವಾಗಿ ಇರುವಂತ ವ್ಯಕ್ತಿಯೇ ಅವನು. ಆ ಶ್ರೀಕೃಷ್ಣನಿಂದಾಗಿಯೇ ಈ ಯುದ್ಧವು ಈಗ
ಒಂದು ಸರಿಯಾದಂತಹ ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಧರ್ಮ ಸಂಸ್ಥಾಪನಾಚಾರ್ಯನಾದಂತಹ ಶ್ರೀಕೃಷ್ಣನನ್ನ ದುರ್ಯೋಧನ ಗುರುತಿಸಲೇ ಇಲ್ಲ. ನಾವು ಕೂಡ ಹಾಗೆ ಭಗವಂತ ಒಬ್ಬ ಇದ್ದಾನೆ, ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಇವುಗಳನ್ನು ನಾವು ಗುರುತಿಸದೆ ನಮ್ಮ ಜೀವನದಲ್ಲಿ ಅನೇಕ ಯೋಜನೆಗಳನ್ನ ಮಾಡ್ತಾ ಹೋಗ್ತೇವೆ. ಆದ್ರೆ ಯಾವಾಗ ನಾವು ಭಗವಂತನ ಒಂದು ಕೃಪಾದೃಷ್ಟಿಯನ್ನ ಪಡೆಯುತ್ತೇವೋ ಆಗ ಜೀವನವು ಬಹಳ ಸುಲಭವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮಷ್ಟಕ್ಕೆ ಜೀವನವನ್ನ ಎದುರಿಸಲಿಕ್ಕೆ ಹೋದಾಗ ಅನೇಕ ಕಷ್ಟಗಳನ್ನು ನಾವು ಎದುರಿಸಬೇಕಾಗ್ತದೆ. ಹಾಗಾಗಿ ನಮ್ಮ ಜೀವನದ ಸಾರಥ್ಯವನ್ನು ಕೂಡ ನಾವು ಶ್ರೀಕೃಷ್ಣನ ಕೈಯಲ್ಲಿ ಕೊಟ್ಟಾಗ ಆ ಭಗವಂತ ನಮ್ಮನ್ನ ಸರಿಯಾದಂತಹ ಒಂದು ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತಾನೆ. ಈಗ ಶ್ರೀಕೃಷ್ಣ ಯಾವ ರೀತಿಯಾಗಿ ತನ್ನ ಒಂದು ಬೋಧನೆಯನ್ನ ಅರ್ಜುನನಿಗೆ ನೀಡ್ತಾನೆ ಅನ್ನೋದನ್ನು ನಾವು ನೋಡೋಣ. ಈ 2ನೇ ಅಧ್ಯಾಯವನ್ನ ಗೀತಾ ಸಾರ ಸಂಗ್ರಹ ಅಂತ ಹೇಳಿ ಕರೀತೇವೆ. ಇಡೀ ಭಗವದ್ಗೀತೆಯಲ್ಲಿ ಏನೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೋ ಅದು ಸಂಪೂರ್ಣವಾಗಿ ಈ ಒಂದು 2ನೇ ಅಧ್ಯಾಯದಲ್ಲಿ ಇದೆ. ಅಂದ್ರೆ ಅರ್ಜುನ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ನೋ ಅದಕ್ಕೆ ಶ್ರೀಕೃಷ್ಣ ಎಲ್ಲ ಪ್ರಶ್ನೆಗಳಿಗೂ 2ನೇ ಅಧ್ಯಾಯದಲ್ಲಿ ಉತ್ತರವನ್ನ ಕೊಟ್ಟಿದ್ದಾನೆ. ಹಾಗೆ ನೋಡಿದ್ರೆ ಭಗವದ್ಗೀತೆ 2ನೇ ಅಧ್ಯಾಯಕ್ಕೆ ಮುಕ್ತಾಯ ಆಗ್ಬೇಕು. 1ನೇ ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆ, 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಉತ್ತರ. ಆದ್ರೆ 3ನೇ ಅಧ್ಯಾಯಕ್ಕೆ ಬರುವಾಗ ಅರ್ಜುನನು ಶ್ರೀಕೃಷ್ಣ ಹೇಳಿದ ವಿಚಾರಗಳಲ್ಲೇ ಕೆಲವೊಂದು ಪ್ರಶ್ನೆಗಳನ್ನ ಕೃಷ್ಣನಲ್ಲಿ ಕೇಳ್ತಾನೆ. ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಆತನು ಅರ್ಜುನನು ಮುಂದಕ್ಕೆ ಶ್ರೀಕೃಷ್ಣನು ಮುಂದಕ್ಕೆ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ವಿವರಿಸ್ತಾ ಹೋಗ್ತಾನೆ. ಹಾಗೆ ವಿವರಣೆ ಕೊಡ್ತಾ ಕೊಡ್ತಾ ಮುಂದಿನ 17 ಅಧ್ಯಾಯಗಳವರೆಗೆ ಅಂದ್ರೆ 3ರಿಂದ 17ನೇ ಅಧ್ಯಾಯದವರೆಗೆ ವಿಚಾರಗಳನ್ನ ನಾವು ಕೇಳ್ತಾ ಹೋಗ್ತೇವೆ. ಮತ್ತೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ್ದೆಲ್ಲವನ್ನು ಕೂಡ ಮತ್ತೆ ಸಂಗ್ರಹವಾಗಿ ಇನ್ನೊಂದು ಸಲ ನಮ್ಮ ಮುಂದೆ ಇಡ್ತಾನೆ. ಇದು ಹೇಗೆ ಅಂದ್ರೆ ಒಬ್ಬ ಉತ್ತಮ ಶಿಕ್ಷಕನು ತಾನು ತನ್ನ ಎಲ್ಲ ಉಪನ್ಯಾಸವನ್ನ ಮುಗಿಸ್ತಾನೆ ಅಂತಾಗುವಾಗ ಕೊನೆಗೆ ಮತ್ತೊಮ್ಮೆ ಎಲ್ಲ ವಿಚಾರಗಳನ್ನ ಇನ್ನೊಂದು ಸಲ ಹೇಳಿ ನಂತರ ಮುಗಿಸುವಂತಹದ್ದು. ಇದು ಉತ್ತಮವಾದ ರೀತಿಯಲ್ಲಿ ನಿರೂಪಣೆಯಾಗಿದೆ. ಈಗ ಅರ್ಜುನನು ಹೇಳಿರುವಂತಹ ಪ್ರಶ್ನೆಗಳು ಇವುಗಳು ಎಲ್ಲಿದೆ ಅಂತ ಹೇಳಿದ್ರೆ ಗೀತೆಯ 1ನೇ ಅಧ್ಯಾಯದ 28ರಿಂದ 46ನೇ ಶ್ಲೋಕದವರೆಗೆ ಅರ್ಜುನನು ತನ್ನ ಪ್ರಶ್ನೆಗಳನ್ನ ಕೇಳಿದ್ದಾನೆ. ನೀವು ಇಲ್ಲಿ ಕೂಡ 18ರ ಸಂಖ್ಯೆಯನ್ನ ಕಾಣಬಹುದು. ಇಲ್ಲಿರುವಂತಹ ಒಟ್ಟು ಶ್ಲೋಕಗಳು, ಅರ್ಜುನನು ಕೇಳಿರುವಂತಹ ಶ್ಲೋಕಗಳು 18. ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರವನ್ನ ಕೊಡುವಾಗಲೂ ಕೂಡ ಆತ್ಮಜ್ಞಾನವನ್ನ ಶ್ರೀಕೃಷ್ಣ ವಿವರಿಸಿದ್ದು ಕೂಡ 18 ಶ್ಲೋಕಗಳಲ್ಲಿ. ಹೀಗೆ ಈ 18ರ ನಂಟನ್ನ ನಾವು ಇಲ್ಲಿಯೂ ಕೂಡ ಪ್ರಶ್ನೋತ್ತರದಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಧೃತರಾಷ್ಟ್ರನಿಗೆ ಬಹಳ ಸಂತೋಷವಾಗಿರಬಹುದು. ಯಾಕಂದ್ರೆ ಅರ್ಜುನನ ಮಾತುಗಳನ್ನ ಕೇಳಿದ ಕೂಡಲೇ ಧೃತರಾಷ್ಟ್ರ ಏನಂದುಕೊಳ್ತಾನೆ, ಅರ್ಜುನ ಯುದ್ಧ ಮಾಡುವುದಿಲ್ಲ, ಅರ್ಜುನ ಯುದ್ಧ ಮಾಡದೇ ಇದ್ರೆ ಈ ಯುದ್ಧವನ್ನ ಪಾಂಡವರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನನ್ನ ಮಕ್ಕಳು ಮತ್ತೆ ರಾಜರಾಗ್ಲಿಕ್ಕೆ ಸಾಧ್ಯ, ಭೂಮಿ ಎಲ್ಲ ನಮಗೆ ಸಿಗ್ತದೆ, ಈ ರಾಜ್ಯ ನಮ್ಗೆ ಸಿಗ್ತದೆ ಅಂತ ಹೇಳಿ ಧೃತರಾಷ್ಟ್ರ ತುಂಬಾ ಖುಷಿ ಪಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಸಂಜಯನು ಅವನಿಗೆ ಒಂದು ಮಾತನ್ನ ಹೇಳ್ತಾನೆ. ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ. ಸಂಜಯನು ನುಡಿದನು, ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಶ್ರೀಕೃಷ್ಣನು ಹೀಗೆ ಹೇಳಿದನು. ಇಲ್ಲಿ ಅರ್ಜುನ ಏಕಾಂಗಿಯಲ್ಲ, ಅರ್ಜುನನ ಜೊತೆಗೆ ಭಗವಾನ್ ಶ್ರೀಕೃಷ್ಣನೇ ಇದ್ದಾನೆ ಸಾರಥಿಯಾಗಿ. ಹಾಗಾಗಿ ಅರ್ಜುನನನ್ನ ಸೋಲಿಕ್ಕೆ ಭಗವಂತನು ಖಂಡಿತವಾಗಿಯೂ ಬಿಡುವುದಿಲ್ಲ. ಅರ್ಜುನನನ್ನ ಗೆಲ್ಲಿಸುವುದು ಭಗವಂತ ತನ್ನ ಜವಾಬ್ದಾರಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಅಥವಾ ಇಲ್ಲಿ ಅರ್ಜುನನನ್ನ ಭಗವಂತ ತನ್ನ ಒಂದು ಉದ್ದೇಶಕ್ಕೋಸ್ಕರ ನಿಮಿತ್ತನನ್ನಾಗಿ ಬಳಸಿಕೊಳ್ತಾ ಇದ್ದಾನೆ.
ಅಂದ್ರೆ ಈ ಯುದ್ಧ ಯಾವಾಗ ಪ್ರಾರಂಭ ಆಗಿತ್ತೋ ಆ ಪ್ರಾರಂಭದಲ್ಲಿಯೇ ಶ್ರೀಕೃಷ್ಣನ ದೃಷ್ಟಿ ಹಾಯಿಸುವುದರ ಮೂಲಕವೇ ಅಲ್ಲಿದ್ದಂತಹ ಎಲ್ಲಾ ಯೋಧರ ಆಯಸ್ಸನ್ನು ಕೂಡ ಮುಂದಿನ 18 ದಿನಗಳಿಗೆ ಕೊನೆಗೊಳಿಸಲಾಗಿತ್ತು. ಇಲ್ಲಿ ಬಂದವರು ಯಾರು ಕೂಡ ಹಿಂದಕ್ಕೆ ಹೋಗುವುದಿಲ್ಲ ಅನ್ನೋದನ್ನ ಭಗವಾನ್ ಶ್ರೀಕೃಷ್ಣ ಅದಾಗಲೇ ನಿರ್ಧಾರ ಮಾಡಿಯಾಗಿದೆ. ಯಾಕಂದ್ರೆ ಭಗವಂತ ಬಂದಿರುವುದೇ ಭೂಭಾರ ಹರಣವನ್ನ ಮಾಡ್ಲಿಕ್ಕೋಸ್ಕರ. ಆ ರೀತಿ ಒಂದು ಉದ್ದೇಶ ಇರಬೇಕಾದ್ರೆ ಅರ್ಜುನನು ತಾನು ಬೇಡ ಅಂತ ಹೇಳಿದ ಕೂಡಲೇ ಶ್ರೀಕೃಷ್ಣ ಅವನನ್ನ ಹಾಗೆ ಬಿಟ್ಟು ಬಿಡುವುದಿಲ್ಲ. ಅದಕ್ಕಾಗಿ ಇಲ್ಲಿ ಸಂಜಯನು ಮಧುಸೂದನನ ಹೆಸರನ್ನ ತೆಗಿತಾನೆ. ಮಧುಸೂದನ ಅಂತ ಹೇಳಿದ್ರೆ ಯಾರು ಮಧು ಅನ್ನುವಂತಹ ರಾಕ್ಷಸನನ್ನ ಸಂಹಾರ ಮಾಡಿದ್ದಾನೋ ಅವನೇ ಮಧುಸೂದನ. ಈಗ ಅರ್ಜುನನಲ್ಲಿರುವಂತಹ ಸಂಶಯ ಅನ್ನುವ ಒಂದು ರಾಕ್ಷಸನನ್ನು ಕೂಡ ಸಂಹಾರ ಮಾಡಿ ಅರ್ಜುನನಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನ ಮಾಡುವ ಕಾರ್ಯವನ್ನ ಇಲ್ಲಿ ಶ್ರೀಕೃಷ್ಣನು ಮಾಡಲಿದ್ದಾನೆ ಅಂತ ಹೇಳಿ ಸಂಜಯನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಶ್ರೀಕೃಷ್ಣ? ಶ್ರೀಕೃಷ್ಣ ನೇರವಾಗಿ ತನ್ನ ವಿಚಾರವನ್ನ ಇಲ್ಲಿ ಅರ್ಜುನನ ಮುಂದೆ ತಿಳಿಸ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಇದು ಭಗವಂತ ಹೇಳುವಂತಹ ಮಾತು. ಅದರಿಂದ ಇದನ್ನ ಶ್ರೀ ಭಗವಾನುವಾಚ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ವೇದವ್ಯಾಸರು ಸಾಮಾನ್ಯವಾಗಿ ಶ್ರೀಕೃಷ್ಣ ಉವಾಚ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಶ್ರೀಕೃಷ್ಣ ಅಂತ ಹೇಳಿದ್ರೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಆದ್ರಿಂದ ಆತನನ್ನ ಭಗವಾನ್ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಭಗವಾನ್ ಅನ್ನುವಂತಹ ಪದದ ಅರ್ಥ ಏನು? ವ್ಯಾಸದೇವರ ತಂದೆಯಾದಂತಹ ಪರಾಶರ ಮುನಿಗಳು ಭಗವಾನ್ ಅನ್ನುವಂತಹ ಪದಕ್ಕೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಏನು ವ್ಯಾಖ್ಯಾನವನ್ನು ನೀಡಿದ್ದಾರೆ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ ಷಣ್ಣಯತಿ ಭಗಂಗಣ ಅಂತ ಹೇಳಿ. ಅಂದ್ರೆ 6 ರೀತಿಯಾದಂತಹ ಭಗಗಳನ್ನ ಯಾರು ಹೊಂದಿರ್ತಾನೋ ಅವನೇ ಭಗವಂತ. ಯಾವುದು ಈ 6 ರೀತಿಯಾದಂತಹ ಭಗಗಳು ಭಗವಂತನಲ್ಲಿರುವಂತಹದ್ದು? ಅದು ಮೊದಲನೆಯದು ಐಶ್ವರ್ಯಸ್ಯ ಸಮಗ್ರಸ್ಯ. ಆ ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣನು ಎಲ್ಲ ಐಶ್ವರ್ಯದ ಒಡೆಯನಾಗಿದ್ದಾನೆ. ಸಮಾಜದಲ್ಲಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತಾನು ಒಬ್ಬ ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಅಂತ ಹೇಳಿ ಹೇಳಿಕೊಳ್ಳಬಹುದು. ಆದ್ರೆ ಆ ರೀತಿಯಾಗಿ ಹೇಳಿಕೊಳ್ಳುವಂತಹ ವ್ಯಕ್ತಿಗಿಂತಲೂ ಹೆಚ್ಚಿನ ಸಂಪತ್ತನ್ನು ಹೊಂದಿರುವವನು ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ. ಅಥವಾ ಈ ವರ್ಷ ಒಬ್ಬ ಯಾರು ಶ್ರೀಮಂತ ಅಂದುಕೊಂಡಿದ್ದಾನೋ ಮುಂದಿನ ವರ್ಷ ಅವನಾಗಿರುವುದಿಲ್ಲ. ಅವನು 2ನೇ ಸ್ಥಾನಕ್ಕೆ ಬರಬಹುದು ಅಥವಾ 3ನೇ ಸ್ಥಾನಕ್ಕೆ ಕುಸಿಯಬಹುದು. ಆದ್ರೆ ಯಾವಾಗಲೂ ಯಾರು ಈ ಎಲ್ಲಾ ಐಶ್ವರ್ಯಗಳ ಒಡೆಯ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸಹಸ್ರಾರು ಲಕ್ಷ್ಮಿಯರು ಯಾರನ್ನ ಸೇವಿಸ್ತಾ ಇದ್ದಾರೋ ಅಥವಾ ಯಾರ ಸೇವೆಯನ್ನ ಮಾಡ್ತಾ ಇದ್ದಾರೋ ಅಂತಹ ಭಗವಂತ ಎಲ್ಲ ಐಶ್ವರ್ಯಗಳಿಗೂ ಒಡೆಯನಾಗಿದ್ದಾನೆ. ಅವನು ಲಕ್ಷ್ಮೀಪತಿಯಾಗಿದ್ದಾನೆ. ನಂತರ 2ನೇದ್ದು ಬಲ, ವೀರ್ಯ. ಆ ಭಗವಂತನ ಬಲ ಎಂಥದ್ದು ಅಂತ ಹೇಳಿದ್ರೆ ಸಮಸ್ತ ಬ್ರಹ್ಮಾಂಡಗಳನ್ನು ಕೂಡ ಪಾಲನೆ ಮಾಡ್ತಾ ಇರುವಂತಹ ಆ ಭಗವಂತ ಅವನ ಬಾಲಲೀಲೆಯಲ್ಲಿ ಎಷ್ಟೋ ದೊಡ್ಡ ದೊಡ್ಡ ರಾಕ್ಷಸರನ್ನ ಒಂದು ಆಟಿಕೆಯ ಗೊಂಬೆಯ ರೀತಿಯಲ್ಲಿ ನಾಶ ಮಾಡಿದ್ದಾನೆ. ಆ ಪೂತನ, ಅಗಾಸುರ, ಬಕಾಸುರ ಈ ರೀತಿಯಾಗಿ ದೊಡ್ಡ ದೊಡ್ಡ ರಾಕ್ಷಸರು ಅವರನ್ನೆಲ್ಲ ತುಂಬಾ ಸುಲಭವಾಗಿ ಶ್ರೀಕೃಷ್ಣನು ನಾಶ ಮಾಡಿದ್ದಾನೆ. ತನ್ನ ಒಂದು ಕಿರುಬೆರಳಿನಿಂದ ಇಡೀ ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿದಿದ್ದಾನೆ. ಈ ರೀತಿ ಅನೇಕ ಬಾಲಲೀಲೆಗಳನ್ನ ಮಾಡಿದ್ದಾನೆ ಭಗವಂತ. ಅದರಿಂದ ಭಗವಂತನ ಬಲಕ್ಕೆ ಯಾರು ಕೂಡ ಸಾಟಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಯಶಸ್ಸು, ಆ ಭಗವಂತನ ಯಶಸ್ಸು ಅಥವಾ ಕೀರ್ತಿ, ಆ ಹೆಸರು ಅದು ಎಲ್ಲ ಕಡೆ ಹರಡಿದೆ. ಭಗವದ್ಗೀತೆ 5000 ವರ್ಷಗಳ ಹಿಂದೆ ಹೇಳಿದ್ದಾದ್ರೂ ಕೂಡ ಈಗಲೂ ಈ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅನ್ನುವಂತಹ ಹೆಸರನ್ನ ಕೇಳದೇ ಇರುವವರು ಈ ಕನಿಷ್ಠ ಪಕ್ಷ ಈ ಭಾರತ ದೇಶದಲ್ಲಿ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಯಶಸ್ಸನ್ನ ಭಗವಂತ ಹೊಂದಿದ್ದಾನೆ.
ಸಕಲ ಶ್ರುತಿಗಳು ಕೂಡ ಆ ಭಗವಂತನ ನಾಮವನ್ನ ಗುಣಗಾನ ಮಾಡ್ತಾ ಇದೆ. ಆ ಭಗವಂತನ ನಾಮವನ್ನ ಸ್ಮರಣೆ ಮಾಡುವುದರ ಮಾತ್ರದಿಂದಲೇ ಜನರು ತಮ್ಮೆಲ್ಲಾ ಕಷ್ಟ ಕ್ಲೇಶಗಳನ್ನು ಕಳೆದು ಜೀವನದಲ್ಲಿ ಸಾರ್ಥಕ್ಯವನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಅಂತಹ ಯಶಸ್ಸನ್ನ ಆ ಭಗವಂತ ಹೊಂದಿದ್ದಾನೆ. ಇನ್ನು ಶ್ರೀಯ ಅಂತ ಹೇಳಿದ್ರೆ ಸೌಂದರ್ಯ. ಆ ಭಗವಂತನ ಸೌಂದರ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬ್ರಹ್ಮ ಸಂಹಿತೆಯಲ್ಲಿ ವರ್ಣನೆ ಮಾಡ್ತಾರೆ. ಕಂದರ್ಪ ಕೋಟಿಕ ಮನೀಯ ವಿಶೇಷ ಶೋಭಂ. ಕಂದರ್ಪ ಅಂದ್ರೆ ಕಾಮದೇವ. ಕಾಮದೇವ ನೋಡ್ಲಿಕ್ಕೆ ಬಹಳ ಒಂದು ಉತ್ತಮವಾದಂತಹ ಸ್ವರೂಪ ಆತನದು. ಎಲ್ಲರನ್ನು ಕೂಡ ಆಕರ್ಷಿಸುವಂತಹ ಕಾರ್ಯವನ್ನ ಕಂದರ್ಪ ಮಾಡ್ತಾನೆ, ಕಾಮದೇವ ಮಾಡ್ತಾನೆ. ಆದ್ರೆ ಅಂತಹ ಕಂದರ್ಪರು ಕೋಟಿ ಸಂಖ್ಯೆಯಲ್ಲಿ ಬಂದು ಸೇರಿದ್ರೆ ಆ ಭಗವಂತನ ಒಂದು ಸೌಂದರ್ಯಕ್ಕೆ ಸಮಾನವಾಗ್ಲಿಕ್ಕಿಲ್ಲ. ಅಷ್ಟು ಅವರನ್ನು ಕೂಡ ಮೀರಿಸುವಂತಹ ಸೌಂದರ್ಯ ಆ ಭಗವಂತನದ್ದು. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಅಂತಹ ಶೋಭೆಯನ್ನ ಹೊಂದಿರುವಂತಹ ಭಗವಂತ, ಆತನ ಸೌಂದರ್ಯಕ್ಕೆ ಯಾವುದೇ ಒಂದು ಸಮಾನತೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತನ ಜ್ಞಾನವನ್ನ ನಾವು ನೋಡುವುದಾದ್ರೆ ಭಗವಂತನಿಗೆ ತಿಳಿಯದ್ದು ಯಾವುದೂ ಇಲ್ಲ. ಆ ಒಂದು ಜ್ಞಾನವನ್ನ ಸ್ವತಃ ಆ ಒಂದು ಬ್ರಹ್ಮದೇವನಿಗೆ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ಆ ಭಗವಂತನ ನಾಭಿ ಕಮಲದಲ್ಲಿ ಜನ್ಮವನ್ನ ತಳೆಯುತ್ತಾನೆ. ಆ ರೀತಿಯಾಗಿ ಜನ್ಮ ತಳೆದಂತಹ ಬ್ರಹ್ಮನಿಗೆ ಮೊದಲು ಜ್ಞಾನೋಪದೇಶವನ್ನ ಮಾಡಿದ್ದು ಭಗವಂತನೇ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯ. ಶ್ರೀಮದ್ಭಾಗವತದಲ್ಲಿ ಹೇಳ್ತಾರೆ, ನೀನೇ ಸ್ವತಃ ಆ ಸೃಷ್ಟಿಕರ್ತ ಬ್ರಹ್ಮನಿಗೆ ಜ್ಞಾನೋಪದೇಶವನ್ನ ಮಾಡಿದ್ದೀಯಾ. ಎಲ್ಲಾ ಪರಂಪರೆ, ಈ ಜ್ಞಾನ ಪರಂಪರೆ, ಈ ಏನು ಪರಂಪರೆ ಇದೆ ಅವುಗಳಿಗೆಲ್ಲದಕ್ಕೂ ಕೂಡ ಮೂಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಭಗವಾನ್ ಶ್ರೀಕೃಷ್ಣ. ಈ ಭಗವದ್ಗೀತೆಯ ಜ್ಞಾನ ಶ್ರುತಿಗಳನ್ನ, ವೇದಗಳನ್ನ ನಮಗೆ ನೀಡಿರುವವರು ಯಾರು? ಭಗವಾನ್ ಶ್ರೀಕೃಷ್ಣ. ಹೀಗೆ ಆತನ ಜ್ಞಾನಕ್ಕೆ ಯಾವುದೇ ಸಾಟಿ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಆತನಿಗೆ ಯಾವುದರಲ್ಲಿಯೂ ಕೂಡ ಆ ಒಂದು ಅಂಟಿಕೊಂಡಿರುವಂತಹ ಸ್ವಭಾವ ಇಲ್ಲ. ಅವನಿಗೆ ಅದರೆಲ್ಲದರಲ್ಲಿಯೂ ಕೂಡ ವೈರಾಗ್ಯ. ನಮಗೆ ಏನಾದ್ರೂ ಒಂದು ಸ್ವಲ್ಪ ಐಶ್ವರ್ಯ ಇದ್ರೆ, ಅಥವಾ ಒಂದು ಸಂಪತ್ತು, ಹೆಸರು, ಇವುಗಳೆಲ್ಲ ಇದ್ರೆ, ಜ್ಞಾನ ಇದ್ರೆ ನಾವು ಅದಕ್ಕೆ ಬಹಳಷ್ಟು ಅಂಟಿಕೊಳ್ತೇವೆ. ಅದು ಇಲ್ಲದಿದ್ರೆ ನನಗೆ ಬದುಕಲಿಕ್ಕೆ ಆಗುದಿಲ್ಲ, ಕಳೆದು ಹೋದ್ರೆ ನಾನು ಪ್ರಾಣವನ್ನೇ ಬಿಟ್ಟು ಬಿಡ್ತೇನೆ ಅನ್ನುವಂತಹ ಒಂದು ಪರಿಸ್ಥಿತಿ. ಆದ್ರೆ ಭಗವಂತ ಇಷ್ಟೆಲ್ಲ ಇದ್ರೂ ಕೂಡ ಪೂರ್ತಿಯಾಗಿ ವಿರಾಗಿಯಂತೆ ಇರ್ತಾನೆ. ಅವುಗಳ ಮೇಲೆ ಆತನು ಆಸಕ್ತಿಯನ್ನ ಬೆಳೆಸಿಕೊಂಡಿರುವುದಿಲ್ಲ. ಆದ್ರಿಂದ ಹೀಗೆ ಯಾರು ಈ 6 ಭಾಗಗಳನ್ನ ಸಂಪೂರ್ಣವಾಗಿ ಹೊಂದಿರ್ತಾನೋ ಆತನೇ ಭಗವಾನ್. ಆದ್ರಿಂದ ಅವನ್ನ ನಾವು ಭಗವಾನ್ ಅಂತ ಕರಿತೇವೆ. ಅಂತಹ ಭಗವಂತ ಹೇಳ್ತಾ ಇರುವಂತದ್ದು, ಈ ಮಾತನಾಡ್ತಾ ಇರುವಂತಹ ವ್ಯಕ್ತಿ ಸಾಮಾನ್ಯನಲ್ಲ. ಇದನ್ನ ನಮಗೆ ತಿಳಿಸ್ಲಿಕ್ಕೋಸ್ಕರವೇ ವೇದವ್ಯಾಸರು ಇಲ್ಲಿ ಶ್ರೀ ಭಗವಾನುವಾಚ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಎಚ್ಚರದಿಂದ ಈ ಮಾತುಗಳನ್ನ ಕೇಳ್ಕೊಳ್ಬೇಕು. ಸಾಮಾನ್ಯವಾದ ಮಾತುಗಳಲ್ಲ. ಇಲ್ಲಿ ಶ್ರೀ ಭಗವಾನುವಾಚ ಇರುವುದರಿಂದಲೇ ಭಗವದ್ಗೀತೆಯು ಇಷ್ಟೊಂದು ಪವಿತ್ರ ಗ್ರಂಥ ಅಂತೇಳಿ ನಾವು ಅದನ್ನ ಮನೆಯಲ್ಲಿಟ್ಟು ಪೂಜಿಸ್ತೇವೆ, ಪ್ರತಿನಿತ್ಯವೂ ಅಧ್ಯಯನ ಮಾಡ್ತೇವೆ. ಭಗವದ್ಗೀತೆಯನ್ನ ಯಾರು ಪ್ರತಿದಿನ ಓದ್ತಾರೋ ಅವರು ಯಮನ ಒಂದು ಜೊತೆಗೆ ಯಾವುದೇ ಚರ್ಚೆಯನ್ನ ಮಾಡಬೇಕಾಗಿಲ್ಲ, ಅಥವಾ ಯಮಲೋಕಕ್ಕೆ ಹೋಗುವಂತಹ ಅವಕಾಶ ಅವರಿಗೆ ಇರೋದಿಲ್ಲ. ನೇರವಾಗಿ ಆ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಉತ್ತಮ ಅವಕಾಶವನ್ನ ಅವರು ಪಡೆಯುತ್ತಾರೆ. ಈಗ ಅರ್ಜುನ ದುಃಖದಲ್ಲಿದ್ದಾನೆ, ಅವನ ಕಣ್ಣಿನಿಂದ ನೀರು ಬರ್ತಾ ಇದೆ, ನನಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಶ್ರೀಕೃಷ್ಣ ಅರ್ಜುನನ ಜೊತೆಗೆ ಕುಳಿತುಕೊಂಡು ಅಳ್ತಾ ಇಲ್ಲ. ಶ್ರೀಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಅವನು ಮುಗುಳ್ನಗೆಯನ್ನು ಬಿಡ್ತಾ ಇದ್ದಾನೆ. ಅರ್ಜುನ ಇಷ್ಟೊಂದು ಅವನ ಮೈಯಲ್ಲಿರುವ ರೋಮಗಳೆಲ್ಲ ನಿಲ್ತಾ ಇದೆ, ಕೈಯಿಂದ ಗಾಂಡಿ ಜಾರ್ತಾ ಇದೆ, ಚರ್ಮ ಸುಡ್ತಾ ಇದೆ, ಇಷ್ಟೆಲ್ಲ ಹೇಳಿದ್ರು ಕೂಡ ಶ್ರೀಕೃಷ್ಣ ಸುಮ್ಮನೆ ನಿಂತ್ಕೊಂಡು ಮುಗುಳ್ನಗೆಯನ್ನ ಬೀರ್ತಾ ಇದ್ದಾನೆ. ಯಾಕಂದ್ರೆ ಶ್ರೀಕೃಷ್ಣನಿಗೆ ಸಮಸ್ಯೆಯೂ ಗೊತ್ತು, ಅವನಿಗೆ ಅದಕ್ಕೆ ಪರಿಹಾರವೂ ಕೂಡ ಗೊತ್ತು. ಹೇಗೆ ಒಂದು ಸಣ್ಣ ಮಗು ಯಾವುದೋ ಒಂದು ಸಣ್ಣ ವಿಚಾರವನ್ನ ತೆಗೆದುಕೊಂಡು ಅದೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ಅಳ್ತಾ ಇರ್ತದೆ, ಹೆದರ್ಕೊಳ್ತಾ ಇರ್ತದೆ. ಆಗ ತಂದೆ ತಾಯಿಗಳು ಇದೊಂದು ಸಮಸ್ಯೆನೇ ಅಲ್ಲ, ಇದಕ್ಕೋಸ್ಕರ ಯಾಕೆ ಇಷ್ಟೊಂದು ನೀನು ಯೋಚನೆ ಮಾಡ್ತಾ ಇದ್ದೀಯಾ ಹೇಳಿ ಕೇಳುವ ರೀತಿಯಲ್ಲಿದೆ ಇಲ್ಲಿ ಆ ಭಗವಂತನ ಒಂದು ಮಾತು. ಏನು ಕೇಳ್ತಾನೆ ಭಗವಂತ? ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಇದೊಂದು ಕಶ್ಮಲ. ಯಾಕಂದ್ರೆ ನಿನ್ನಂತಹ ಆರ್ಯನಿಗೆ ಈ ರೀತಿಯಾದಂತಹ ಒಂದು ಮನೋಭಾವ ಇರಬಾರದು.
ಯುದ್ಧಕ್ಕೆ ಬಂದು ನಿಂತ ನಂತರ ಶತ್ರುಗಳನ್ನ ನೋಡಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ಒಂದು ಕಶ್ಮಲಯುತವಾದದ್ದು. ಯಾಕಂದ್ರೆ ನೀನು ಯುದ್ಧ ಮಾಡದೇ ಇದ್ರೆ ಇಲ್ಲಿ ಬಂದು ಇಷ್ಟೆಲ್ಲ ಜನ ಸೇರಿದ್ದಾರೆ, ಲಕ್ಷಾಂತರ ಜನ ಬಂದು ಸೇರಿದ್ದಾರೆ, ಅವರೆಲ್ಲ ನಿನ್ನ ಬಗ್ಗೆ ಏನ್ ಅಂದ್ಕೊಳ್ತಾರೆ? ಇಂತಹ ಕಶ್ಮಲ ನಿನಗೆ ಹೇಗೆ ಬಂದಿತ್ತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲ ಭೂಷಣವಲ್ಲ. ನಿನ್ನಂತ ವ್ಯಕ್ತಿಗೆ, ನಿನ್ನಂತ ಶ್ರೇಷ್ಠ ವ್ಯಕ್ತಿ ಅರ್ಜುನ ಎಂತ ಯೋಧ ಅಂತ ಹೇಳಿದ್ರೆ ಸ್ವರ್ಗಲೋಕಕ್ಕೆ ಹೋಗಿ ದಿವ್ಯಾಯುಧಗಳನ್ನ ಪಡೆದು ಬಂದವನು, ಆ ಮಹಾದೇವನಿಂದ ಪಾಶುಪತಾಸ್ತ್ರವನ್ನ ಪಡೆದವನು. ಅಂತಹ ಅರ್ಜುನನಿಗೆ ಈಗ ಈ ರೀತಿಯಾಗಿ ಒಂದು ಕಶ್ಮಲ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅರ್ಜುನ, ಇದು ಅನಾರ್ಯವಾದದ್ದು. ಇಲ್ಲಿ ಆರ್ಯ ಅಂತ ಹೇಳಿದ್ರೆ ಏನು? ಆರ್ಯ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಒಂದು ನಾಗರಿಕ ಸಮಾಜದಲ್ಲಿ ಸಭ್ಯ ರೀತಿಯಲ್ಲಿ ಜೀವನವನ್ನು ನಡೆಸ್ತಾನೋ ಅವರನ್ನೆಲ್ಲರನ್ನು ಕೂಡ ಆರ್ಯರು ಅಂತ ಹೇಳಿ ಕರೆಯುವಂಥದ್ದು. ಆರ್ಯ ಅಂತ ಹೇಳಿದ್ರೆ ಒಂದು ವರ್ಗದ ಜನ ಅಲ್ಲ, ಅಥವಾ ಒಂದು ಜನಾಂಗದ ಹೆಸರಲ್ಲ. ಆರ್ಯ ಅಂತ ಹೇಳಿದ್ರೆ ಯಾರು ಉತ್ತಮವಾದ ರೀತಿಯಲ್ಲಿ ಒಂದು ಮಾನವ ಜೀವನವನ್ನ, ನಾಗರಿಕತೆಯನ್ನ ಹೊಂದಿದ್ದಾರೋ ಅವರನ್ನ ಆರ್ಯರು ಅಂತ ಹೇಳಿ ಕರೀತಾರೆ. ಇಂಥ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ. ಅರ್ಜುನ, ಇದು ನಿನಗೆ ಯಾವ ರೀತಿಯಲ್ಲಿಯೂ ಒಳ್ಳೇದು ಮಾಡುವುದಿಲ್ಲ. ಸ್ವರ್ಗ ಅಂತ ಹೇಳಿದ್ರೆ ಒಳ್ಳೆ ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ. ಆದ್ರೆ ಈ ರೀತಿಯಾಗಿ ಮಾಡೋದ್ರಿಂದ ನೀನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನಾಗ್ತದೆ? ಕೇವಲ ಅಪಕೀರ್ತಿಗೆ ಕಾರಣವಾಗ್ತದೆ. ನಿನ್ನನ್ನ ಜನ ಏನ್ ಅಂದ್ಕೊಳ್ತಾರೆ? ಓ, ಅರ್ಜುನ ಅವನು ಮಹಾಭಾರತ ಯುದ್ಧದಲ್ಲಿ ಹೆದರಿ ಓಡಿ ಹೋದವನು, ಅವನೇವ ಅಂತ ಹೇಳಿ. ಹಾಗೆ ನಿನ್ನ ಅಪಕೀರ್ತಿಗೆ ಇದು ಕಾರಣವಾಗ್ತದೆ ವಿನಃ ನಿನಗೆ ಯಾವುದೇ ಒಳಿತು ಆಗ್ಲಿಕ್ಕೆ ಇದರಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಕೃಷ್ಣ ನೇರವಾಗಿ ತನ್ನ ಮನಸ್ಸಿನಲ್ಲಿದ್ದ ವಿಚಾರನ ಅರ್ಜುನನಿಗೆ ಯಾವುದೇ ಒಂದು ಮುಜುಗರ ಇಲ್ಲದೆ ಹೇಳಿಬಿಡ್ತಾನೆ. ಯಾಕಂದ್ರೆ ಕೃಷ್ಣನಿಗೆ ಗೊತ್ತು ಏನು ಈ ಅರ್ಜುನನ ಸಮಸ್ಯೆ, ಇದಕ್ಕೇನು ಪರಿಹಾರ ಕೊಡಬೇಕು ಅಂತ ಹೇಳಿ. ಆದ್ರಿಂದ ಕೃಷ್ಣ ನೇರವಾಗಿ ಹೇಳ್ತಾ ಇದ್ದಾನೆ. ಇನ್ನು ಭಗವಾನ್ ಅನ್ನುವಂತಹ ವಿಚಾರದಲ್ಲಿ ಇನ್ನೊಂದು ವಿಷಯ ಇದೆ. ಏನಂತ ಹೇಳಿದ್ರೆ, ಭಗವಾನ್ ಅಂತ ಹೇಳಿದ್ರೆ ಭಗವಂತನ ಪೂರ್ಣ ರೂಪ. ಅದಲ್ಲದೆ ಭಗವಂತನಿಗೆ ಇನ್ನೂ ಎರಡು ರೂಪಗಳಿವೆ. ಅದೇನು ಅಂತ ಹೇಳಿದ್ರೆ ಬ್ರಹ್ಮ, ಪರಮಾತ್ಮ, ಭಗವಾನ್. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತು ಭಗವಾನ್ ಸಾಕ್ಷಾತ್ಕಾರ ಅಂತೇಳಿ ಭಗವಂತನ ಸಾಕ್ಷಾತ್ಕಾರದಲ್ಲಿ 3 ವಿಧಗಳಿವೆ. ಅದನ್ನ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ನಮಗೆ ಕಾಣಬಹುದು. ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೀತಿ ಶಬ್ದತೆ. ಇಲ್ಲಿ ಏನ್ ಹೇಳ್ತಾರೆ? ಪರಮ ಸತ್ಯವನ್ನು ಅಂದ್ರೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳುವಳಿಕೆಯ 3 ಅವಸ್ಥೆಗಳಲ್ಲಿ ಪರಮ ಸತ್ಯದ ಅರಿವಾಗುತ್ತದೆ. ಅವಸ್ಥೆಗಳನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ. ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದವರಿಗೆ ಭಗವಂತನ ಶಕ್ತಿಯ ಅನುಭವ ಆಗ್ತದೆ. ಪರಮಾತ್ಮ ಸಾಕ್ಷಾತ್ಕಾರವನ್ನ ಪಡೆದವರಿಗೆ ಭಗವಂತನ ವ್ಯಕ್ತಿತ್ವದ ಪರಿಚಯ ಆಗ್ತದೆ. ಭಗವಾನ್ ಸಾಕ್ಷಾತ್ಕಾರವನ್ನ ಪಡೆದವರಿಗೆ ಭಗವಂತನ ಚಟುವಟಿಕೆಗಳ ಅನುಭವ ಆಗ್ತದೆ. ಇದು 3 ಹಂತದ ಸಾಕ್ಷಾತ್ಕಾರ. ಅದರಲ್ಲಿ ಎಲ್ಲಕ್ಕಿಂತಲೂ ಅತಿ ಉತ್ತಮವಾದ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಭಗವಾನ್ ಸಾಕ್ಷಾತ್ಕಾರ. ಭಗವಂತ ಅಂತ ಹೇಳಿದ್ರೆ ಒಂದು ಶಕ್ತಿ ಅಂತ ಹೇಳಿ ಯಾರು ಸಾಕ್ಷಾತ್ಕರಿಸಿಕೊಳ್ತಾರೆ ಅದು ಪ್ರಥಮ ಹಂತ. ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ಪರಮಾತ್ಮ ರೂಪಿಯಾಗಿದ್ದಾನೆ ಅಂತ ಹೇಳಿ ಯಾರು ಅರ್ಥ ಮಾಡಿಕೊಳ್ತಾರೆ ಅದು 2ನೇ ಹಂತ. ಆದ್ರೆ ಭಗವಾನ್ ಷಡೈಶ್ವರ್ಯ ಆಗಿದ್ದಾನೆ, ಅವನು ಅನೇಕ ಲೀಲಾ ಚಟುವಟಿಕೆಗಳನ್ನ ನಡೆಸ್ತಾನೆ ಅನ್ನೋದನ್ನ ಯಾರು ತಿಳ್ಕೊಳ್ತಾರೋ ಅದು ಭಗವಾನ್ ಸಾಕ್ಷಾತ್ಕಾರ. ಇದರ ಬಗ್ಗೆ ನಾವು ಇನ್ನು ಮುಂದಕ್ಕೆ ಹೆಚ್ಚಿನ ವಿವರವನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಶ್ರೀಲ ಪ್ರಭುಪಾದರು ಇದನ್ನ ಒಂದು ಸಾಧಕದಿಂದ ಅಂದ್ರೆ ಉದಾಹರಣೆಯಿಂದ ವಿವರಿಸ್ತಾರೆ. ಏನು ಅಂತ ಹೇಳಿದ್ರೆ, ಸೂರ್ಯನ ಬಿಸಿಲು ಇದೆ, ಸೂರ್ಯ ಗ್ರಹ ಇದೆ, ಅದೇ ರೀತಿ ಸೂರ್ಯ ದೇವ ಇದ್ದಾನೆ. ಸೂರ್ಯನ ಬಿಸಿಲು ನಮ್ಮ ಮನೆಗೆ ಬರ್ತದೆ, ನಮ್ಮ ಮನೆಯ ಅಂಗಳದಲ್ಲಿ ಸೂರ್ಯನ ಬಿಸಿಲು ಬಂದು ಬೀಳ್ತದೆ. ಅದು ಬ್ರಹ್ಮನ್ ಸಾಕ್ಷಾತ್ಕಾರಕ್ಕೆ ನಾವು ಹೋಲಿಸಬಹುದು. ಆ ಸೂರ್ಯನ ಒಂದು ಶಕ್ತಿಯ ಅನುಭವ ನಮಗೆ ಆಗ್ತದೆ. ಬೆಳಗ್ಗೆ ಬಿಸಿಲು ಬಂದ ಕೂಡಲೇ ಬಿಸಿ ಆಗ್ತದೆ, ಎಲ್ಲ ವಾತಾವರಣ ಒಂದು ಚಟುವಟಿಕೆಗಳೆಲ್ಲ ಪ್ರಾರಂಭವಾಗ್ತವೆ. ಹಾಗೆ ನಾವು ತಲೆ ಎತ್ತಿ ನೋಡಿದ್ರೆ ನಮಗೆ ಆ ಸೂರ್ಯ ಗ್ರಹ ಕಾಣ್ತದೆ. ಆ ಗ್ರಹದ ಒಂದು ಬೆಂಕಿಯ ಚೆಂಡಿನ ಹಾಗೆ ಅದು ಕಾಣ್ತದೆ. ಅದು ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಹೋಲಿಸಬಹುದು. ಇನ್ನು ವಿವಸ್ವಾನ್ ಅನ್ನುವಂತಹ ವ್ಯಕ್ತಿ ಆ ಸೂರ್ಯ ಗ್ರಹದಲ್ಲಿ ಇದ್ದಾನೆ. ಆತನ ಒಂದು ವಿಚಾರವನ್ನ ನಾವು ತಿಳ್ಕೊಂಡ್ರೆ ಅದು ಭಗವಾನ್ ಸಾಕ್ಷಾತ್ಕಾರ. ಅಂದ್ರೆ ಭಗವಂತನ ವೈಯಕ್ತಿಕ ಚಟುವಟಿಕೆಗಳ ಒಂದು ತಿಳುವಳಿಕೆಯನ್ನು ಯಾರು ಪಡೀತಾರೋ ಅವರು ಭಗವಾನ್ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಸಾಧ್ಯ. ಇದು ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇರುವಂತಹ 3 ಹಂತಗಳು. ಶ್ರೀಕೃಷ್ಣ ತನ್ನ ಮಾತನ್ನ ಮುಂದುವರಿಸ್ತಾನೆ.
ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನ ಏತತ್ತ್ವಯಿ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಪೃಥೆಯ ಮಗನಾದ ಪಾರ್ಥನೆ, ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೈತಾ ಇದ್ದಾನೆ, ಷಂಡತನವನ್ನ ಹೊಂದಬೇಡ ಅಂತ ಹೇಳಿ. ಯಾಕೆ ಈ ರೀತಿಯಾಗಿ ನಪುಂಸಕನ ರೀತಿಯಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ದೀಯಾ? ನೀನು ಒಬ್ಬ ದೊಡ್ಡ ಯೋಧ, ಇಡೀ ಸೇನೆಯನ್ನ ಸೋಲಿಸುವಂತಹ ಶಕ್ತಿ ನಿನ್ನಲ್ಲಿದೆ, ಮತ್ತು ನೀನು ಯುದ್ಧ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ. ಈ ಯುದ್ಧವನ್ನ ಮಾಡದೇ ಇದ್ರೆ ಅಧರ್ಮವು ಸ್ಥಾಪನೆ ಆಗ್ತದೆ, ಅನೇಕ ಜನರಿಗೆ ಸಮಸ್ಯೆ ಆಗ್ತದೆ. ಆದ್ರಿಂದ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ, ನೀನು ಸಾಮಾನ್ಯನಲ್ಲ, ಪರಂತಪ ನೀನು. ನಿನಗೆ ಶತ್ರುಗಳನ್ನು ದಂಡಿಸುವಂತಹ ಶಕ್ತಿ ಇದೆ, ಆದ್ರೆ ನೀನದನ್ನ ಮಾಡ್ತಾ ಇಲ್ಲ. ಯಾಕೆ? ನಿನಗೆ ಈ ಹೃದಯ ದೌರ್ಬಲ್ಯ ಬಂದುಬಿಟ್ಟಿದೆ, ನನ್ನವರು ಅನ್ನುವಂತಹ ಒಂದು ಯೋಚನೆ ಬಂದುಬಿಟ್ಟಿದೆ. ಇದು ಹೇಗೆ ಅಂದ್ರೆ, ಪೊಲೀಸ್ ಆದಾಗ ಅವನು ಬಂಧಿಸುವುದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ, ಅಥವಾ ಒಬ್ಬ ನ್ಯಾಯಾಧೀಶ ತನ್ನದೇ ಒಂದು ಕುಟುಂಬದ ಸದಸ್ಯನಿಗೆ ಒಂದು ದಂಡನೆಯನ್ನ ಕೊಡಬೇಕು, ಅಥವಾ ಒಂದು ಮರಣ ದಂಡನೆಯನ್ನೇ ಕೊಡಬೇಕು ಅಂತ ಆದ್ರೆ ಅವರಿಗೆ ಆ ಒಂದು ಶಕ್ತಿ ಇರುವುದಿಲ್ಲ, ಅವರು ಅದನ್ನ ಮಾಡ್ಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಅಂತಹ ಒಂದು ಹೃದಯ ದೌರ್ಬಲ್ಯ ಇದು, ಅದನ್ನ ನೀನು ಬಿಟ್ಟು ಮೇಲೇಳು. ಈ ರೀತಿಯಾಗಿ ಹೃದಯ ದೌರ್ಬಲ್ಯವನ್ನ ಪಡೆಯಬೇಡ. ಹಾಗೆ ಪೃಥೆಯ ಮಗ ಅಂತ ಹೇಳ್ತಾನೆ. ಪೃಥೆ ಅಂತ ಹೇಳಿದ್ರೆ ಕುಂತಿದೇವಿ. ಪೃಥೆ ಆಕೆ ಸಾಮಾನ್ಯವಾದ ಸ್ತ್ರೀ ಅಲ್ಲ, ಆಕೆಯ ಮಗ ನೀನು. ಆದ್ರಿಂದ ನೀನು ಎದ್ದು ಯುದ್ಧವನ್ನ ಮಾಡಲಿಕ್ಕೆ ಈಗ ಶ್ರೀಕೃಷ್ಣನೇನೋ ತನ್ನ ಮಾತನ್ನ ಹೇಳ್ತಾನೆ, ಆದ್ರೆ ಶ್ರೀಕೃಷ್ಣ ಇನ್ನೂ ಕೂಡ ಅರ್ಜುನನಿಗೆ ತನ್ನ ಬೋಧನೆಯನ್ನ ಪ್ರಾರಂಭ ಮಾಡಲಿಲ್ಲ. ಇದು ಎರಡು ಮಾತು ಬೈದದಷ್ಟೇ. ಇಲ್ಲಿ ಅರ್ಜುನನಿಗೆ ಯಾವುದೇ ಬೋಧನೆಯನ್ನು ಕೂಡ ಕೃಷ್ಣ ಮಾಡಲಿಲ್ಲ. ಯಾಕಂದ್ರೆ ಅರ್ಜುನ ಇನ್ನೂ ಕೂಡ ಸಿದ್ಧನಾಗ್ಲಿಲ್ಲ ಒಂದು ಉಪದೇಶವನ್ನ ಪಡೀಲಿಕ್ಕೋಸ್ಕರ. ಹಾಗೆ ಅರ್ಜುನ ಶ್ರೀಕೃಷ್ಣನ ಮಾತನ್ನ ಕೇಳ್ತಾನೆ. ಶ್ರೀಕೃಷ್ಣನ ಮಾತನ್ನ ಕೇಳಿದಾಗ ಅರ್ಜುನನಿಗೆ ಏನಾಗ್ತದೆ, ತಾನು ಹೇಳಿದ್ಯಾವುದು ಕೂಡ ಸರಿ ಇಲ್ವೋ ಅಂತ ಅನಿಸ್ತದೆ. ಅಲ್ಲ, ನಾನು ಇಷ್ಟೆಲ್ಲ ಮಾತನಾಡಿದೆ, ಹೀಗೆಲ್ಲ ಆಗ್ತದೆ, ಯುದ್ಧ ಮಾಡಿದ್ರೆ ಹೀಗೆ ಹಾಗೆ ಎಲ್ಲ ಹೇಳಿದೆ, ಇದು ಯಾವುದು ಕೂಡ ಸರಿ ಇಲ್ವಾ ಕೃಷ್ಣ ಆಗದೆ ಅಂತ ಹೇಳಿ ಆ ಒಂದು ಯೋಚನೆ ಅರ್ಜುನನಿಗೆ ಬಂದು ಬಿಡ್ತದೆ. ಆಗ ಅರ್ಜುನ ಹೇಳ್ತಾನೆ, ನನಗೆ ಯಾವುದು ಸರಿ ಅಂತ ಗೊತ್ತಿಲ್ಲ ಕೃಷ್ಣ, ನನಗೆ ಹೀಗೆ ಅನ್ನಿಸ್ತಾ ಇದೆ, ನಾನು ಇನ್ನ ಮುಂದೆ ಹೇಳಿದ್ದೇನೆ, ಯುದ್ಧ ಮಾಡಬೇಕೋ ಬೇಡವೋ ಅಂತ ಹೇಳಿ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ನನ್ನ ಪ್ರಕಾರ ಈ ಯುದ್ಧ ನಡೆಯುವಂತದ್ದು ಸರಿಯಲ್ಲ ಅಂತ ಹೇಳಿ ಅರ್ಜುನ ಮತ್ತೆ ತನ್ನ ಒಂದು ವಾದವನ್ನ ಕೃಷ್ಣನ ಮುಂದೆ ಇನ್ನೂ ಬಲವಾಗಿ ಹೇಳಲಿಕ್ಕೆ ನೋಡ್ತಾನೆ. ಯಾಕಂದ್ರೆ ನಾವು ಯಾರ ಜೊತೆಗಾದ್ರು ಏನಾದ್ರೂ ಒಂದು ವಿಷಯವನ್ನ ಹೇಳುವಾಗ ಅವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ನಮಗೆ ಅನ್ನಿಸಿದಾಗ ಏನ್ ಮಾಡ್ತೇವೆ, ಇನ್ನೂ ಹೆಚ್ಚು ಬಲವಾದಂತಹ ಒಂದು ಮಾತುಗಳನ್ನ ನಾವು ಅವರ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಅರ್ಜುನನು ಕೂಡ ತನ್ನ ಕೊನೆಯದಾದಂತಹ ಒಂದು ಮಾತನ್ನ ಇಲ್ಲಿ ಹೇಳ್ತಾನೆ. ನಾನು ಯಾಕೆ ಯುದ್ಧ ಮಾಡುವುದಿಲ್ಲ ಅನ್ನೋದಕ್ಕೆ 5ನೇ ಕಾರಣವನ್ನ ಇಲ್ಲಿ ಅರ್ಜುನನು ಶ್ರೀಕೃಷ್ಣನ ಮುಂದೆ ಇಡ್ತಾ ಇದ್ದಾನೆ. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹೌ ಅರಿಸೂದನ. ಅರ್ಜುನನು ಕೇಳಿದನು, ಶತ್ರು ಸಂಹಾರಕನೇ, ಮಧುವನ್ನು ಕೊಂದವನೇ, ಪೂಜಾರ್ಹರಾದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಹೊಡೆಯಲು? ನನ್ನ ಸ್ವಂತ ಅಜ್ಜ, ನನ್ನ ಸ್ವಂತ ಗುರುಗಳು, ಅವರನ್ನ ನಾನು ನನ್ನ ಕೈಯಾರೆ ಹೇಗೆ ಅವರನ್ನ ಸಾಯಿಸ್ಲಿಕ್ಕೆ ಸಾಧ್ಯ? ಕೃಷ್ಣ ಹೇಳು ಅಂತ ಹೇಳಿ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ಏನ್ ಹೇಳ್ತಾನೆ, ಶತ್ರು ಸಂಹಾರಕನೇ, ಮಧುವನ್ನು ಕೊಂದವನೇ. ಕೃಷ್ಣನಿಗೆ ಹೇಳುದು, ಕೃಷ್ಣ ನೀನು ಎಷ್ಟೋ ಶತ್ರುಗಳನ್ನು ನಾಶ ಮಾಡಿದ್ಯಾ, ಇದು ನನಗೆ ಗೊತ್ತಿದೆ, ಆದ್ರೆ ನೀನು ಯಾವತ್ತೂ ಕೂಡ ನಿನ್ನ ಗುರುಗಳನ್ನಾಗ್ಲಿ ಅಥವಾ ನಿನ್ನ ಅಜ್ಜನನ್ನಾಗ್ಲಿ ಅವರನ್ನ ಸಂಹಾರ ಮಾಡಿದೀಯಾ? ಉಗ್ರಸೇನನನ್ನಾಗ್ಲಿ ಅಥವಾ ಸಾಂದೀಪನಿ ಮುನಿಗಳನ್ನಾಗ್ಲಿ ನೀನು ಅವರ ಮೇಲೆ ಆಕ್ರಮಣವನ್ನು ಮಾಡಿದ್ದೀಯಾ? ಇಲ್ಲ. ನೀನು ಯಾರನ್ನ ಸಂಹಾರ ಮಾಡಿದ್ದು? ಶತ್ರುಗಳನ್ನಷ್ಟೇ. ಮಧು ಅನ್ನುವಂತಹ ರಾಕ್ಷಸನನ್ನ ಕೊಂದಿದ್ದೀಯಾ ಅಷ್ಟೇ. ಆದ್ರೆ ನನಗೆ ಯಾಕೆ ಇಲ್ಲಿ ಭೀಷ್ಮ ದ್ರೋಣರು ನನ್ನ ಆತ್ಮೀಯ ಬಂಧುಗಳು, ಅವರನ್ನ ಸಾಯಿಸ್ಲಿಕ್ಕೆ ಯಾಕೆ ಹೇಳ್ತಾ ಇದ್ದೀಯಾ? ಅವರನ್ನ
ಸಾಯಿಸುವಷ್ಟು ಶಕ್ತಿ ನನಗಿಲ್ಲ. ಯಾಕಂದ್ರೆ ಅವರ ಮುಂದೆ ನಾನು ನಿಲ್ಲುವ ಮಾತ್ರದಿಂದಲೇ ನನ್ನ ಅವಯವಗಳು ಕುಸಿದು ಹೋಗ್ತವೆ. ಹಾಗೆ ಇರ್ಬೇಕಾದ್ರೆ ಅವರ ಮುಂದೆ ನಿಂತು ಬಾಣ ಅವರ ಎದೆಗೆ ನಾಟುವಂತೆ ಹೊಡೆಯುವುದು ಅಂತ ಹೇಳಿದ್ರೆ ಇದು ನನ್ನಿಂದ ಆಗುವಂತ ಕಾರ್ಯ ಅಲ್ಲ ಕೃಷ್ಣ ಅಂತ ಹೇಳಿ ಅರ್ಜುನ ತನ್ನ ಮಾತುಗಳನ್ನ ಮುಂದುವರಿಸ್ತಾನೆ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾ ಕಾಮಾನ್ಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವೆನಾದರೂ ಅವರು ಗುರುಗಳು. ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ. ಗುರುಗಳು ಅಂತ ಹೇಳಿದ್ರೆ ಮಹಾನುಭಾವರು. ಅವರು ನಮ್ಮ ಜೀವನವನ್ನ ನಮಗೆ ಧಾರೆ ಎಳೆದುಕೊಟ್ಟವರು. ಒಂದು ಮಗುವಾಗಿ ಹುಟ್ಟಿದಾಗ ಆತನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡುವಂತದ್ದು ಗುರುಗಳು. ಮಗುವಿಗೆ ತಾಯಿಯೇ ಮೊದಲ ಗುರು, ಆಮೇಲೆ ಅನೇಕ ಗುರುಗಳು ಅವರ ಜೀವನದಲ್ಲಿ ಬರ್ತಾರೆ. ಅಂತಹ ಗುರುಗಳೇ ಇಲ್ಲದೆ ಇದ್ರೆ ನಾನು ಇವತ್ತು ಈ ಒಂದು ಸ್ಥಿತಿಯಲ್ಲಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರನ್ನೇ ನಾನು ಸಾಯಿಸುವುದಾ? ಈ ತರ ಕೆಲಸ ಮಾಡಿ ನಾನು ಬದುಕಬೇಕಾ? ಇದಕ್ಕಿಂತ ಭಿಕ್ಷೆ ಬೇಡುವುದು ಒಳ್ಳೆಯದು. ಭಿಕ್ಷೆ ಬೇಡಿದ್ರು ಕೂಡ ನನಗೆ ಬದುಕಲಿಕ್ಕೆ ಸಾಧ್ಯ ಇದೆ. ಇದು ಹೇಗೆಂದ್ರೆ ಆ ಅರ್ಜುನನ ಒಂದು ವಿನಯತೆಯನ್ನು ನಾವು ಕಾಣಬಹುದು. ತನ್ನ ಗುರುಗಳಿಗೋಸ್ಕರ ಅವನು ಭಿಕ್ಷೆಯನ್ನು ಕೂಡ ಬೇಡಿ ಬದುಕಲಿಕ್ಕೆ ಆತನು ಸಿದ್ಧನಿದ್ದಾನೆ. ಅಂತಹ ಬದುಕೇ ಉತ್ತಮ. ನನಗೆ ಐಶ್ವರ್ಯವನ್ನ ನಾನು ಬಯಸುವುದಾದ್ರೂ ಕೂಡ ಗುರುಗಳನ್ನ ಸಾಯಿಸಿ ಅಥವಾ ಪಿತಾಮಹರ ಭೀಷ್ಮರನ್ನ ಸಾಯಿಸಿ ಅನುಭವಿಸುವಂತಹ ಈ ಏನು ಭೋಗ ಇದೆ ಅದಕ್ಕೆ ಅವರ ರಕ್ತವು ಅಂಟಿಕೊಂಡಿರ್ತದೆ. ಅವರು ರಣರಂಗದಲ್ಲಿ ರಕ್ತವನ್ನ ಹರಿಸಿದ ಕಾರಣಕ್ಕೆ ನಾವು ಈ ರಾಜ್ಯವನ್ನು ಪಡೆದಿದ್ದೇವೆ ಅನ್ನುವಂತಹ ಮಾತು ಬರ್ತದೆ. ಅಂತಹ ಒಂದು ಭೋಗ ನಮಗೆ ಬೇಕಾ? ಆ ರೀತಿಯಾಗಿ ನಾವು ಜೀವನವನ್ನು ನಡೆಸಬೇಕಾ? ಇದು ಅರ್ಜುನನು ಶ್ರೀಕೃಷ್ಣನಲ್ಲಿ ಕೇಳುವಂತಹ ಒಂದು ಮಾತು. ನ ಚೈದ್ವಿದ್ಮಾ ಕತರನ್ನೋ ಗರೀಯೋ ಯದ್ವಾ ಜಯೇಮಾ ಯದಿವಾನೋ ಜಯೇಯು ಯಾನೇವ ಹತ್ವಾ ನ ಜಿಜೀವಿಷಾಮ ಸ್ಥೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರ. ಕೊನೆಯದಾಗಿ ಹೇಳ್ತಾನೆ, ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ಇಲ್ಲಿ ಅವನು ನಮಗೆ ಅಂತ ಹೇಳ್ತಾನೆ. ಅಂದ್ರೆ ಅರ್ಜುನ ಕೃಷ್ಣನನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದಾನೆ. ಕೃಷ್ಣ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ ಸರಿಯಾಗಿ ಅಂತ ಹೇಳಿ, ಭವಿಷ್ಯದಲ್ಲಿ ಏನಾಗ್ತದೆ ಅಂತ ಹೇಳಿ. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಇಲ್ಲೆಲ್ಲ ನಮಗೆ ನಾವು ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಅಂದ್ರೆ ನಾನು ನೀನು ಒಂದೇ, ಈಗ ನೀನು ಕೂಡ ನನ್ನದೇ ಸ್ಥಿತಿಯಲ್ಲಿದ್ದೀಯಾ ಅಂತ ಹೇಳಿ ಅರ್ಜುನ ಕೃಷ್ಣನನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದಾನೆ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಈಗ ಕೊನೆಯದಾಗಿ 5ನೇ ಕಾರಣ ಹೇಳುವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಹಿರಿಯರ ಮುಂದೆ ತಲೆಬಾಗಿದಾಗ ಸಣ್ಣವರಾಗುವುದಿಲ್ಲ, ಬದಲಾಗಿ ಅದು ನಮ್ಮ ಶ್ರೇಯಸ್ಸಿಗೆ ಕಾರಣವಾಗ್ತದೆ. ಅವರ ಆಶಯ ಭೀಷ್ಮ ದ್ರೋಣರಿಗೆ ಶರಣಾಗತನಾದರೆ ಅಲ್ಲಿ ಆತನ ಶ್ರೇಯಸ್ಸಿದೆ, ಅವರ ಅನುಗ್ರಹವನ್ನು ಅವನು ಪಡೆಯುತ್ತಾನೆ. ಅವರನ್ನ ಸಾಯಿಸುವುದರಿಂದ ಏನನ್ನು ಕೂಡ ಒಳಿತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯ ಯಾವಾಗ ಅಂತ ಹೇಳಿದ್ರೆ ಅವರಿಬ್ರು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ರೆ. ಆದ್ರೆ ಅವರೇ ಅಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದಾಗ ಅವರನ್ನು ಕೂಡ ಧಿಕ್ಕರಿಸಿ ಹೋಗಬೇಕಾಗುತ್ತದೆ. ಹೇಗೆ ಬಲಿ ಮಹಾರಾಜನು ಶುಕ್ರಾಚಾರ್ಯರನ್ನ ಧಿಕ್ಕರಿಸಿ ವಾಮನ ದೇವನಿಗೆ ಸಮಸ್ತ ಬ್ರಹ್ಮಾಂಡವನ್ನು ಕೂಡ ದಾನವಾಗಿ ಕೊಟ್ಟಾಗ ಏನಾಯ್ತು, ಬಲಿ ಮಹಾರಾಜ ತಾನು ಕಳೆದುಕೊಂಡದ್ದೆಲ್ಲವನ್ನು ಪಡೆದ. ಮತ್ತೆ ಆತನು ಇಂದ್ರ ಪದವಿಯನ್ನ ಪಡೀತಾನೆ. ಮುಂದಿನ ಮನ್ವಂತರದಲ್ಲಿ ಬಲಿ ಮಹಾರಾಜ ಮತ್ತೆ ಇಂದ್ರನ ಪದವಿಯನ್ನ ಪಡೀತಾನೆ. ಹಾಗೆ ಭಗವಂತನಿಗೆ ಶರಣಾದ್ರೆ ನಾವು ಕಳೆದುಕೊಳ್ಳುವಂಥದ್ದೇನೂ ಇಲ್ಲ. ಆದ್ರೆ ಭಗವಂತನಿಗೆ ಶರಣಾಗುವುದಕ್ಕೆ ಅಡ್ಡಿಯಾದಾಗ ಶುಕ್ರಾಚಾರ್ಯರಂತಹ ಗುರುಗಳನ್ನು ಕೂಡ ಕೆಲವೊಮ್ಮೆ ತ್ಯಾಗ ಮಾಡಬೇಕಾಗುತ್ತದೆ. ಹೀಗೆ ಅರ್ಜುನ ಈಗ ಗೊಂದಲದಲ್ಲಿದ್ದಾನೆ. ಅವರನ್ನು ಸೋಲಿಸುವುದೋ ಅಥವಾ ಅವರಿಂದ ಸೋಲುವುದೋ? ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ಬಿಟ್ರೆ ಮತ್ತೆ ನನಗೆ ಬದುಕಬೇಕು ಅನ್ನುವಂತ ಆಸೆ ಇರುವುದಿಲ್ಲ. ಆದ್ರೆ ಅವರು ಬಂದು ಇಲ್ಲಿ ನಿಂತು ಬಿಟ್ಟಿದ್ದಾರೆ. ಈಗ ಕೃಷ್ಣ ನನಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ, ದಯವಿಟ್ಟು ನೀನು ಸರಿಯಾಗಿ ಮಾರ್ಗದರ್ಶನ ಮಾಡು, ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ತೇನೆ ಅಂತ ಹೇಳಿ ಅರ್ಜುನ ಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ಬಹಳ ಮುಖ್ಯವಾದಂತಹ ಘಟ್ಟ. ಯಾವಾಗ ನಾವು ಜೀವನದಲ್ಲಿ
ಎಲ್ಲಾ ಪ್ರಯತ್ನಗಳು ಕೂಡ ಸೋತಾಗ, ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ನಮಗೆ ತಿಳಿಯದೇ ಇದ್ದಾಗ ನಾವು ಭಗವಂತನಿಗೆ ಶರಣಾಗುವಂತಹ ಒಂದು ಆಯ್ಕೆಯನ್ನ ಮಾಡಿಕೊಳ್ತೇವೋ ಅದು ನಾವು ಜೀವನದಲ್ಲಿ ಮಾಡುವಂತಹ ನಮ್ಮ ಒಂದು ಉತ್ತಮವಾದ ಆಯ್ಕೆಯಾಗಿರ್ತದೆ. ಭಗವಂತ ಯಾವ ರೀತಿಯಾಗಿ ಹೇಳ್ತಾನೋ ಹಾಗೆ ನಾನು ಮಾಡ್ತೇನೆ, ಭಗವಂತ ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡಿದ್ದಾನೋ ಅದೇ ರೀತಿಯಾಗಿ ನಾನು ಜೀವನದಲ್ಲಿ ನಡೆದುಕೊಳ್ತೇನೆ ಅಂತ ಹೇಳಿ ಯಾವ ವ್ಯಕ್ತಿ ನಿರ್ಧಾರ ಮಾಡ್ತಾನೋ ಅವನು ಜೀವನದಲ್ಲಿ ಖಂಡಿತವಾಗಿಯೂ ಗೆಲ್ತಾನೆ. ಈಗ ಅರ್ಜುನ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತನಾಗಲಿಕ್ಕೆ ಸಿದ್ಧನಾಗಿದ್ದಾನೆ. ನನಗೆ ಈಗ ಕೃಷ್ಣನ ಒಂದು ಮಾತು, ಕೃಷ್ಣನ ಒಂದು ಬೈಗುಳದಿಂದ ಅರ್ಜುನನಿಗೆ ಒಂದು ವಿಚಾರ ಗೊತ್ತಾಗಿದೆ. ಏನಂದ್ರೆ ಕೃಷ್ಣನ ಅಭಿಪ್ರಾಯ ಬೇರೆ ಇದೆ, ನನ್ನ ಅಭಿಪ್ರಾಯಕ್ಕಿಂತ ಪ್ರತ್ಯೇಕವಾಗಿದೆ. ಆದ್ರಿಂದ ಕೃಷ್ಣ ಹೇಳಿದ್ದೇ ಸರಿ ಇರಬಹುದು, ಆದ್ರೆ ನನಗೆ ಬೇರೆ ರೀತಿಯಾಗಿ ಅನಿಸ್ತಾ ಇದೆ. ಹಾಗಾಗಿ ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಅಂದ್ರೆ ಯಾರ ಮೇಲೆ ಕರುಣೆಯನ್ನ ತೋರಿಸಬೇಕೋ ಅವರ ಮೇಲೆ ಕರುಣೆ ತೋರಿಸಿದರೆ ಸರಿ, ಆದ್ರೆ ಕರುಣೆಗೆ ಅರ್ಹರಲ್ಲದವರ ಮೇಲೆ ನಾನು ಕರುಣೆಯನ್ನ ತೋರಿಸ್ತಾ ಇದ್ದೇನೆ. ಆದ್ರಿಂದ ಅವರ ಮೇಲೆ ನಾವು ಕರುಣೆಯನ್ನ ತೋರಿಸಿದ್ರೆ ಏನಾಗ್ತದೆ, ಅದರಿಂದ ದೋಷ ಉಂಟಾಗ್ತದೆ. ಆ ಕಾರ್ಪಣ್ಯದ ದೌರ್ಬಲ್ಯದಿಂದ ಉಂಟಾಗುವಂತಹ ದೋಷ, ಆ ಒಂದು ಗೊಂದಲ, ನಾನು ಅದಕ್ಕೆ ಒಳಗಾಗಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ನನಗೇನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕೆಲವೊಮ್ಮೆ ಯುದ್ಧ ಮಾಡಬೇಕು ಅಂತ ಅನ್ನಿಸ್ತದೆ, ಕೆಲವೊಮ್ಮೆ ಯುದ್ಧ ಮಾಡಬಾರ್ದು ಅಂತ ಅನ್ನಿಸ್ತದೆ. ನಿನ್ನ ಮಾತು ಕೇಳಿದ್ರೆ ನಿನಗೆ ಯುದ್ಧ ಮಾಡದೇ ಇರುವುದು ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ಕೃಷ್ಣ ನೀನು ಹೇಳಿದಾಗೆ ಮಾಡ್ತೇನೆ, ನನ್ನನ್ನ ನಿನ್ನ ಶಿಷ್ಯನನ್ನಾಗಿ ಸ್ವೀಕರಿಸು. ಈಗ ಅರ್ಜುನ ಮತ್ತೆ ಕೃಷ್ಣ ಇಬ್ರು ಸ್ನೇಹಿತರು, ಆದ್ರೆ ಈಗ ಅರ್ಜುನ ಶ್ರೀಕೃಷ್ಣನ ಶಿಷ್ಯನಾಗ್ಲಿಕ್ಕೆ ಬಯಸ್ತಾನೆ. ನಿನಗೆ ಶರಣಾಗತನಾದಂತ ಆತ್ಮ ನಾನಾಗಿದ್ದೇನೆ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಕೃಷ್ಣ ಅಂತ ಹೇಳಿ ಅರ್ಜುನ ತನ್ನ ಸಮಸ್ಯೆಯನ್ನ ಒಪ್ಪಿಕೊಳ್ತಾನೆ. ಇದು ಅರ್ಜುನನ ಒಂದು ಮುಖ್ಯವಾದಂತಹ ಗುಣ, ಮುಖ್ಯವಾದಂತಹ ಲಕ್ಷಣ. ಭಗವದ್ಗೀತೆಯನ್ನ ಸ್ವೀಕಾರ ಮಾಡಲಿಕ್ಕೆ ಅರ್ಜುನಲ್ಲಿ ಇದ್ದಂತಹ ಒಂದು ಮೂಲ ಗುಣ ಇದು, ಆ ಒಂದು ಶರಣಾಗತಿ. ನಾವು ಕೂಡ ಯಾವಾಗ ಭಗವಂತನಿಗೆ ಶರಣಾಗ್ತೇವೋ ಆಗ ಭಗವಂತ ನಮಗೆ ತನ್ನ ಮಾರ್ಗದರ್ಶನವನ್ನ ಕೊಡ್ತಾನೆ. ನಾವು ಭಗವಂತನಿಗೆ ಶರಣಾಗದೇ ಇದ್ರೆ ಭಗವಂತನು ನಮಗೆ ನೇರವಾದಂತಹ ಒಂದು ಮಾರ್ಗದರ್ಶನವನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಗುರುಗಳಾದ್ರೂ ಅಷ್ಟೇ, ಅವರು ನೇರವಾಗಿ ನಮಗೆ ಮಾರ್ಗದರ್ಶನವನ್ನ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಅವರು ಹೇಳಿದ್ದನ್ನೆಲ್ಲ ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಆದ್ರೆ ಈಗ ಇಲ್ಲಿ ಏನಾಗ್ತಾ ಇದೆ, ಅರ್ಜುನ ಹೇಳ್ತಾ ಇದ್ದಾನೆ, ನಾನು ನಿನಗೆ ಶರಣಾಗಿದ್ದೇನೆ, ನಿನ್ನ ಶಿಷ್ಯ. ಶಿಷ್ಯ ಅಂತ ಹೇಳಿದ್ರೆ ಏನು? ಶಿಷ್ಯ ಅನ್ನುವ ಪದಕ್ಕೆ ಶಸ್ ಅನ್ನುವಂಥ ಧಾತು ಇದೆ. ಶಸ್ ಅನ್ನೋ ಧಾತುವಿನಿಂದ ಈ ಶಾಸ್ತ್ರ, ಶಸ್ತ್ರ, ಶಿಷ್ಯ, ಶಾಸನ ಇವುಗಳೆಲ್ಲ ಒಂದೇ ರೀತಿಯಾದಂತಹ ಅರ್ಥವನ್ನ ಕೊಡುವಂಥದ್ದು. ಏನದು ಅರ್ಥ? ಒಂದು ಸರಿಯಾದಂತಹ ಕೆಲಸವನ್ನ ಮಾಡುವಂತಹ, ಶಾಸನವನ್ನ ಮಾಡುವಂತಹ ಒಂದು ಕಾರ್ಯ. ಶಿಷ್ಯನ ಮೇಲೆ ಗುರು ಶಾಸನವನ್ನ ಮಾಡಬಹುದು. ತಾನು ಏನು ಒಂದು ನಿಯಮವನ್ನ ಹೇಳ್ತಾನೋ ಅದನ್ನ ಶಿಷ್ಯ ಪಾಲನೆ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಅವನು ಶಿಷ್ಯ ಅಂತೇಳಿ ಅನ್ನಿಸಿಕೊಳ್ಳುವಂಥದ್ದು. ಅದೇ ಈ ಶಾಸ್ತ್ರ ನಮಗೆ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ನಿಯಮ ನಿಬಂಧನೆಗಳನ್ನ ಹೇಳಿಕೊಡ್ತದೆ. ಹಾಗೆ ಶಸ್ತ್ರ, ಯಾವಾಗ ಶಾಸ್ತ್ರವು ವ್ಯಕ್ತಿಯನ್ನ ಸರಿದಾರಿಗೆ ತರಲಿಕ್ಕೆ ಆಗುದಿಲ್ವೋ ಆಗ ಶಸ್ತ್ರವನ್ನ ಬಳಸಬೇಕಾಗ್ತದೆ. ಹೀಗೆ ಶಾಸ್ತ್ರ, ಶಸ್ತ್ರ, ಶಿಷ್ಯ, ಶಾಸನ ಇವುಗಳೆಲ್ಲವೂ ಕೂಡ ಒಂದೇ ಧಾತುವಿನಿಂದ ಬರುವಂತಹದ್ದು. ಅಂತಹ ಶಿಷ್ಯನಾಗಿದ್ದೇನೆ ನಾನು, ನಿನಗೆ ಶರಣಾಗತನಾಗಿದ್ದೇನೆ ಕೃಷ್ಣ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಯಾವಾಗ ವ್ಯಕ್ತಿ ತನ್ನ ಜೀವನದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾನೋ ಆಗ ಅವನ ಸಮಸ್ಯೆಯ ನಾವು ಸಮಸ್ಯೆ ಇದೆ ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ಒಬ್ಬ ವ್ಯಕ್ತಿ ಕುಡಿತದ ಚಟವನ್ನ ಹೊಂದಿರ್ತಾನೆ, ಆದ್ರೆ ಕುಡಿಯುವುದು ತಪ್ಪು ಅಂತ ಹೇಳಿ ಅವನು ಒಪ್ಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ಅವನು ಕುಡಿದು ತಪ್ಪು ಅಂತ ಹೇಳಿ ಒಪ್ಕೊಂಡು ಬಿಟ್ರೆ ಮತ್ತೆ ಅವನನ್ನ ಕುಡಿತ ಬಿಡಿಸುವುದು ಸುಲಭ. ಅಥವಾ ಮದ್ಯಪಾನ, ಧೂಮಪಾನ, ಯಾವುದೇ ಒಂದು ದುಶ್ಚಟಗಳಿದ್ರೂ ಕೂಡ ಅದು ತಪ್ಪು ಅಂತ ಹೇಳಿ ಅವನಿಗೆ ಮನವರಿಕೆ ಆದ್ರೆ ಅವನು ಅದನ್ನ ಬಿಡ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಆದ್ರೆ ತಾನು ಮಾಡಿದ್ದೇ ಸರಿ ಅಂತ ಹೇಳಿ ಯಾವ ವ್ಯಕ್ತಿ ವಾದ ಮಾಡ್ತಾನೋ ಅಂತ ವ್ಯಕ್ತಿಯನ್ನ ಬದಲಾಯಿಸ್ಲಿಕ್ಕೆ
ಸಾಧ್ಯ ಆಗುವುದಿಲ್ಲ. ಆದರೆ ಅರ್ಜುನನು ಭಗವಂತನ ಭಕ್ತನಾಗಿರೋದ್ರಿಂದ ಈ ಭಗವದ್ಗೀತೆಯನ್ನ ಕೇಳಲಿಕ್ಕೆ ಆತನು ಯೋಗ್ಯನಾಗಿದ್ದಾನೆ. ಮತ್ತು ಅರ್ಜುನನನ್ನ ಕಾರಣವಾಗಿಟ್ಟು, ನಿಮಿತ್ತವಾಗಿಟ್ಟುಕೊಂಡು ಭಗವಂತ ಈ ಗೀತಾಮೃತವನ್ನ ನಮಗೆ ಕೊಡ್ತಾ ಇದ್ದಾನೆ. ಅರ್ಜುನ ತನ್ನ ಮಾತನ್ನ ಮುಂದುವರಿಸ್ತಾನೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನ ವೃದ್ಧಂ ರಾಜ್ಯಂ ಸುರಾಣಮಪಿ ಚಾಧಿಪತ್ಯಂ. ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ಅರ್ಜುನ ಹೇಳ್ತಾ ಇದ್ದಾನೆ, ನನಗೆ ಸ್ವರ್ಗ ಕೊಟ್ಟರು ಬೇಡ, ಇನ್ನು ಭೂಮಿ ಮಾತೆಯನ್ನು. ನಾನಿಲ್ಲಿ ಯುದ್ಧ ಮಾಡಿದ್ರೆ ಭೂಮಿ ಅಷ್ಟೇ ಸಿಗ್ತದೆ, ಅಷ್ಟೇ ಅಲ್ವಾ? ನನಗೆ ಸ್ವರ್ಗವೂ ಕೂಡ ಬೇಡ. ಅಂಥದ್ರಲ್ಲಿ ಈ ಒಂದು ಭೂಮಿಗೋಸ್ಕರ ಈ ಯುದ್ಧವನ್ನು ಯಾಕೆ ಮಾಡಬೇಕು? ಇಂದ್ರಿಯಗಳನ್ನ ಸೊರಗಿಸ್ತಾ ಇದೆ, ನನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ನನಗೆ ದುಃಖದಿಂದ ಹೊರಗೆ ಬರಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಈ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸಮೃದ್ಧವಾದಂತಹ ಭೂಮಿಯನ್ನ ಪಡೆದ್ರು ನನಗಿದು ಬೇಡ. ಈ ದುಃಖವನ್ನ ನಾನು ಹೋಗಲಾಡಿಸಿಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅರ್ಜುನನು ಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿದ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಏವ ಮುಕ್ತ್ವಾ ಹೃಷಿಕೇಶಂ ಗುಡಾಕೇಶ ಪರಂತಪ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯನು ಹೇಳಿದನು, ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ, ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು. ಇಲ್ಲಿ ಮತ್ತೆ ಹೃಷಿಕೇಶ ಗುಡಾಕೇಶ ಪದವನ್ನು ಬಳಸಿದ್ದಾರೆ. ಹೃಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ, ಗುಡಾಕೇಶ ಅಂತ ಹೇಳಿದ್ರೆ ಯಾರು ನಿದ್ದೆಯನ್ನ ಗೆದ್ದಿದ್ದಾನೋ ಆತನು, ಅಥವಾ ಅಜ್ಞಾನವನ್ನ ಗೆದ್ದಿದ್ದಾನೋ, ಭಗವಂತನ ಕೃಪೆಗೆ ಪಾತ್ರನಾಗಿದ್ದಾನೋ ಆತನೇ ಗುಡಾಕೇಶ. ಹೃಷಿಕೇಶನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಎಲ್ಲ ಇಂದ್ರಿಯಗಳನ್ನ ಅವನೇ ನಿಯಂತ್ರಣ ಮಾಡುವಂಥದ್ದು. ಅದರಿಂದ ಅರ್ಜುನನ ಈ ವಾದವನ್ನ ಅವನು ಮೀರಿ ಅವನಿಗೆ ಸರಿಯಾದಂತಹ ಮಾರ್ಗದರ್ಶನ ಮಾಡುವಂತಹ ಶಕ್ತಿ ಹೃಷಿಕೇಶನಿಗಿದೆ. ಹಾಗೆ ಗುಡಾಕೇಶನು ಆತನು ಅಜ್ಞಾನವನ್ನ ಗೆದ್ದವನು, ಭಗವಂತನ ಕೃಪೆಗೆ ಪಾತ್ರನಾದವನು. ಭಗವಂತನಿಂದ ಜ್ಞಾನವನ್ನ ಪಡೆದುಕೊಳ್ಳಿಕ್ಕೋಸ್ಕರ ಗುಡಾಕೇಶನಿಗಿಂತ ಉತ್ತಮವಾದಂತಹ ಅರ್ಹತೆ ಬೇಕಾಗಿಲ್ಲ. ಆ ಗುಡಾಕೇಶನಾಗಿರುವುದರಿಂದ ಅರ್ಜುನ ಶ್ರೀಕೃಷ್ಣನ ಕೃಪೆಗೆ ಪಾತ್ರನಾಗಿದ್ದಾನೆ, ಗೀತೋಪದೇಶವನ್ನ ಪಡೆಯಲಿಕ್ಕೆ ಯೋಗ್ಯನಾಗಿದ್ದಾನೆ. ಅದೇ ರೀತಿ ಹೃಷಿಕೇಶನಾದಂತಹ ಭಗವಂತ ಅರ್ಜುನನ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ, ಆತನು ಶಕ್ತನಾಗಿದ್ದಾನೆ. ಅದೇ ರೀತಿ ನಾವು ಕೂಡ ಭಗವದ್ಗೀತೆ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಅರ್ಜುನನ ಹಾದಿಯಲ್ಲೇ ನಡೆಯಬೇಕು. ನಮ್ಮ ಜೀವನದಲ್ಲಿ ಆ ಒಂದು ಏನು ನಿಯಮ ನಿಬಂಧನೆಗಳು ಅಂತ ಹೇಳ್ತಾರೋ ಗುರುಗಳು, ಆ ಗುರುಗಳು ಹೇಳಿದಂತಹ ನಿಯಂತ್ರಕ ತತ್ವಗಳನ್ನ, ಇವುಗಳ ಬಗ್ಗೆ ನಾವು ಮುಂದಕ್ಕೆ ಚರ್ಚೆ ಮಾಡ್ತೇವೆ, ಅವುಗಳನ್ನ ನಾವು ಸರಿಯಾಗಿ ಪಾಲನೆ ಮಾಡಬೇಕು. ನಾವು ದುಶ್ಚಟಗಳನ್ನೆಲ್ಲ ಬಿಟ್ಟು ಬಿಡಬೇಕು, ಅಥವಾ ಕನಿಷ್ಠ ಪಕ್ಷ ಬಿಟ್ಟು ಬಿಡ್ಲಿಕ್ಕೆ ತಯಾರಿರಬೇಕು. ದುಷ್ಟ ಗುಣಗಳನ್ನ ಬಿಡ್ಲಿಕ್ಕೆ ಶಕ್ತಿ ಇಲ್ಲದೆ ಇದ್ರೂ ಕೂಡ ಅವುಗಳನ್ನ ಬಿಡಬೇಕು ಅನ್ನುವಂತಹ ಒಂದು ಮನಸ್ಸಿರಬೇಕು. ಜೀವನ ಅಂದ್ರೆ ಏನು ಅಂತ ಹೇಳಿ ತಿಳಿಯದೇ ಇದ್ರೂ ಕೂಡ, ತಿಳಿಯುವಂತಹ ಶಕ್ತಿ ಇಲ್ಲದೆ ಇದ್ರೂ ಕೂಡ ತಿಳಿಯಬೇಕು ಅನ್ನುವಂತಹ ಒಂದು ಆಸೆ ಇರಬೇಕು. ಅಷ್ಟಿದ್ರೂ ಸಾಕು, ಆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಹೀಗೆ ಅರ್ಜುನನ ಗುಣಗಳನ್ನ ಹೊಂದಿರುವಂತಹ ವ್ಯಕ್ತಿಯು ಭಗವದ್ಗೀತೆಯ ಒಂದು ಜ್ಞಾನವನ್ನ ಪಡೀಲಿಕ್ಕೆ ಯೋಗ್ಯತೆಯನ್ನ ಪಡೆದಿದ್ದಾನೆ. ಸಂಜಯ ತನ್ನ ಮಾತನ್ನ ಮುಂದುವರಿಸ್ತಾ, ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಭರತ ವಂಶಜನಾದ ಧೃತರಾಷ್ಟ್ರನೇ, ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಇಬ್ಬರು ಕೂಡ ಎರಡು ಸೇನೆಯ ಮಧ್ಯೆ ನಿಂತಿದ್ದಾರೆ. ಈಗ ಸೇನೆ ನಿಂತಿದ್ರು ಕೂಡ ಯುದ್ಧ ನಡೆಯುವುದಿಲ್ಲ. ಎಲ್ಲಿಯವರೆಗೆ ಅಂದ್ರೆ ಆ ಯುದ್ಧ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಎರಡೂ ಸೇನೆಯ ಒಪ್ಪಿಗೆ ಆಗಿ ನಂತರ ಯುದ್ಧ ಪ್ರಾರಂಭವಾಗುವಂತಹದ್ದು. ಅಲ್ಲಿಯವರೆಗೆ ಯುದ್ಧವು ನಡೆಯುವುದಿಲ್ಲ. ಹೇಗೆ
ಈಗ ಭಾರತ ಮತ್ತು ಚೈನಾದ ನಡುವೆ ಯುದ್ಧ ಆಗ್ಬೇಕು ಅಂತ ಹೇಳಿದ್ರೆ ಯುದ್ಧ ಘೋಷಣೆ ಆಗ್ಬೇಕು. ಘೋಷಣೆ ಆದ ನಂತರ ಯುದ್ಧ ಆಗ್ತದೆ. ಸುಮ್ಮನೆ ಸೇನೆಯನ್ನು ತಂದು ನಿಲ್ಲಿಸಿದ ಮಾತ್ರಕ್ಕೆ ಯುದ್ಧ ನಡೆಯುವುದಿಲ್ಲ. ಈಗ ಎರಡು ಗಡಿಗಳ ನಡುವೆ ಎಷ್ಟೋ ವರ್ಷಗಳಿಂದ ಸೇನೆ ನಿಲ್ತಾ ಇದೆ, ಸೇನೆ ಜಮಾವಣೆ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇದ್ದಾರೆ, ಆದ್ರೆ ಯುದ್ಧ ನಡೆಯುವುದಿಲ್ಲ. ಯಾಕಂದ್ರೆ ಅದು ಘೋಷಣೆ ಆಗ್ಲಿಲ್ಲ. ಹಾಗೆ ಇಲ್ಲಿಯೂ ಕೂಡ ಯುದ್ಧ ಇನ್ನೂ ಕೂಡ ಘೋಷಣೆ ಆಗ್ಲಿಲ್ಲ, ಅದರಿಂದ ಯುದ್ಧವು ನಡೆಯುತ್ತಾ ಇಲ್ಲ. ಆದ್ರೆ ಸೇನೆ ಸಜ್ಜಾಗಿ ನಿಂತಿದೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧ ಪ್ರಾರಂಭ ಆಗಬಹುದು ಅನ್ನುವಂತಹ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇಂತಹ ಒಂದು ಸೈನ್ಯದ ನಡುವೆ ವಿಷಾದದಲ್ಲಿ ಮುಳುಗಿದಂತಹ ಅರ್ಜುನ ಯುದ್ಧದ ಒಂದು ರಥದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಅಂತ ಅರ್ಜುನನನ್ನು ನೋಡಿ ಕೃಷ್ಣ ನಸುನಗುತ್ತಾ ಇದ್ದಾನೆ. ಆ ನಸುನಗುವಂತಹ ಕೃಷ್ಣ ಋಷಿಕೇಶ ಆ ಗುಡಾಕೇಶನಿಗೆ ತನ್ನ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ಭಗವಂತ ಈಗ ಉಪದೇಶವನ್ನ ಪ್ರಾರಂಭ ಮಾಡಿದ್ದಾನೆ. ಯಾಕಂದ್ರೆ ಅರ್ಜುನ ಹೇಳಿದ್ದಾನೆ, ನನ್ನನ್ನ ನಿನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡು, ನಾನು ನಿನ್ನ ಶಿಷ್ಯನಾಗ್ಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಅರ್ಜುನ ಹೇಳಿರೋದ್ರಿಂದಾಗಿ ಅರ್ಜುನನನ್ನ ಶ್ರೀಕೃಷ್ಣ ತನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದಾನೆ. ಇಷ್ಟೊತ್ತು ಸ್ನೇಹಿತನಾಗಿ ಮಾತನಾಡ್ತಾ ಇದ್ದ, ಆದ್ರೆ ಈಗ ಕೃಷ್ಣ ಅರ್ಜುನನ ಗುರು. ಇನ್ನು ಅವರ ಸಂಬಂಧದಲ್ಲಿ ಗುರು ಶಿಷ್ಯರ ಒಂದು ಮಾತನ್ನ ನಾವು ಇಲ್ಲಿ ಕಾಣಬಹುದು. ಹಾಗೆ ಗುರು ಏನು ಮಾಡ್ತಾರೆ, ಮೊದಲನೇದಾಗಿ ಶಿಷ್ಯನನ್ನ ದಂಡಿಸುವಂತದ್ದು ಗುರುವಿನ ಒಂದು ಲಕ್ಷಣ. ಗುರು ಶಿಷ್ಯನನ್ನ ಹೊಗಳುವುದಿಲ್ಲ, ನೀನು ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿದೆ, ನೀನು ಮಾಡಿದ್ದೆಲ್ಲ ಸರಿಯಾಗಿದೆ. ಈ ರೀತಿ ಗುರುಗಳು ಶಿಷ್ಯನನ್ನ ಯಾವತ್ತೂ ಕೂಡ ಹೊಗಳಲಿಕ್ಕೆ ಹೋಗುವುದಿಲ್ಲ. ಬದಲಾಗಿ ಶಿಷ್ಯ ಮಾಡಿದ್ರಲ್ಲಿ ಏನು ತಪ್ಪಿದೆ ಅನ್ನೋದನ್ನ ತಿಳಿಸಿ ಆತನನ್ನ ತಿದ್ದುವುದೇ ಗುರುವಿನ ಲಕ್ಷಣವಾಗಿರ್ತದೆ. ಹಾಗೆ ಭಗವಂತ ತನ್ನ ಗುರುವಿನ ಸ್ಥಾನದಲ್ಲಿದ್ದುಕೊಂಡು ಅರ್ಜುನನಿಗೆ ತನ್ನ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ಶ್ರೀಕೃಷ್ಣ? ಶ್ರೀ ಭಗವಾನ್ ಉವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತನಾಡುತ್ತಿದ್ದೀಯೆ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೆ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಇಲ್ಲಿ ಕೃಷ್ಣ ಅರ್ಜುನನನ್ನ ಪಂಡಿತ ಅಂತ ಹೇಳಿ ಹೇಳ್ತಾನೆ, ವಿದ್ವಾಂಸ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಅದರ ಮುಂದಿನ ಮಾತಿನಲ್ಲಿ ಹೇಳ್ತಾನೆ, ಪಂಡಿತರಾದವರು ನಿನ್ನ ಹಾಗೆ ವರ್ತಿಸುವುದಿಲ್ಲ ಅಂತ ಹೇಳಿ. ಆದ್ರೆ ನೀನು ವಿದ್ವಾಂಸನೂ ಅಲ್ಲ, ಪಂಡಿತನೂ ಅಲ್ಲ, ನೀನು ಕೊಟ್ಟಂತಹ ಕಾರಣಗಳಿಗೆ ಯಾವುದೇ ಬೆಲೆಯೂ ಕೂಡ ಇಲ್ಲ, ನೀನು ನಿನ್ನ ವಾದ ಸರಿ ಇಲ್ಲ ಅಂತ ಹೇಳಿ ಕೃಷ್ಣ ಮೊದಲ ಮಾತಿನಲ್ಲೇ ಹೇಳಿಬಿಡ್ತಾನೆ. ಅಂದ್ರೆ ಇಲ್ಲಿ ಕೃಷ್ಣ ಯಾವುದೇ ಹಿಂಜರಿಕೆ ಇಲ್ಲದೆ ಅರ್ಜುನನಿಗೆ ಸತ್ಯವನ್ನ ಹೇಳ್ತಾ ಇದ್ದಾನೆ. ಗುರುಗಳು ಸತ್ಯವನ್ನ ಶಿಷ್ಯನಿಗೆ ಹೇಳಬೇಕು ಅಂತ ಹೇಳಿದ್ರೆ ಆ ಶಿಷ್ಯನು ಅಷ್ಟೊಂದು ಶರಣಾಗತಿಯನ್ನು ಹೊಂದಿರಬೇಕು. ನನ್ನ ಗುರುಗಳು ಏನೇ ಹೇಳಿದ್ರು ಕೂಡ ನಾನು ಅದನ್ನ ಶಿರಸ ವಹಿಸ್ತೇನೆ ಅನ್ನುವಂತಹ ಒಂದು ಶರಣಾಗತಿ ಯಾವಾಗ ಶಿಷ್ಯನಲ್ಲಿ ಬೆಳೆಯುತ್ತದೋ ಆಗ ಮಾತ್ರ ಶಿಷ್ಯನು ಗುರುವಿನಿಂದ ಸರಿಯಾದ ಉಪದೇಶವನ್ನ ಪಡೆದು ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲ ಗುರುಗಳು ನಾನು ಹೇಳಿದ್ದನ್ನೇ ಗುರುಗಳು ಒಪ್ಪಿಕೊಳ್ಬೇಕು ಅಂತ ಹೇಳಿ ನಾವು ಆ ಒಂದು ಪೂರ್ವ ಉದ್ದೇಶವನ್ನು ಇಟ್ಟುಕೊಂಡು ಗುರುಗಳ ಹತ್ರ ಹೋದ್ರೆ ನಮಗೆ ಸರಿಯಾದಂತಹ, ನಮಗೆ ಒಳಿತಾಗುವಂತಹ, ನಮ್ಮ ಶ್ರೇಯಸ್ಸನ್ನ ಉಂಟು ಮಾಡುವಂತಹ ಉಪದೇಶವನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಅರ್ಜುನ ಸಂಪೂರ್ಣ ಶರಣಾಗತನಾದಂತಹ ಆತ್ಮನಾಗಿರುವುದರಿಂದ ಕೃಷ್ಣ ತಾನು ಅರ್ಜುನನನ್ನ ಇಲ್ಲಿ ತಿದ್ದಲಿಕ್ಕೆ ಅಥವಾ ಆತನಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತಾನೆ. ಏನ್ ಹೇಳ್ತಾನೆ ಕೃಷ್ಣ? ಅರ್ಜುನ, ನೀನು ವಿದ್ವಾಂಸನಾಗೆ ಮಾತನಾಡ್ದೆ, ನೀನು ಮಾತನಾಡುವುದೆಲ್ಲ ತುಂಬಾ ಚೆನ್ನಾಗಿದೆ, ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ನಿನ್ನ ಮಾತಿನಲ್ಲಿ ಸರಿ ಇಲ್ಲ, ನೀನು ಹೇಳಿರುವಂತಹ ಮಾತುಗಳು ಸರಿ ಇಲ್ಲ. ಯಾಕಂದ್ರೆ ಇಲ್ಲಿ ಕೃಷ್ಣ ಮೊದಲನೇ ಸಲನೇ ಅಂದ್ರೆ ಮೊದಲ ಮಾತಿನಲ್ಲೇ ಅರ್ಜುನನ ಸಮಸ್ಯೆಯ ಮೂಲಕ್ಕೆ ಔಷಧವನ್ನು ಕೊಡ್ತಾ ಇದ್ದಾನೆ. ಏನದು ಮೂಲಕ್ಕೆ ಔಷಧ ಕೊಡುವಂಥದ್ದು? ಆತ್ಮಜ್ಞಾನ. ಯಾವಾಗ ನಾವು ಜೀವನದಲ್ಲಿ ಆತ್ಮಜ್ಞಾನವನ್ನ ಪಡೆಯುತ್ತೇವೋ ಅದು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕೊಡ್ತದೆ. ಇದು ಆತ್ಮಜ್ಞಾನ ಅಂತ ಹೇಳಿದ್ರೆ ಏನು? ಐಡೆಂಟಿಟಿ. ಈಗ ನಾವು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಸಂಭಾಷಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಆ ವ್ಯಕ್ತಿ ಯಾರು ಅಂತ ಹೇಳಿ, ಅವರ ಹೆಸರು ಏನು,
ಅವರೆಲ್ಲಿಂದ ಬಂದಿದ್ದಾರೆ ಅನ್ನುವಂಥ ವಿಚಾರವನ್ನ ತಿಳ್ಕೊಂಡು ಮತ್ತೆ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇವೆ. ಅಂದ್ರೆ ಅವರ ಒಂದು ವ್ಯಕ್ತಿತ್ವ, ಅವರ ಐಡೆಂಟಿಟಿ ಅರ್ಥ ಆಗದೆ ಇದ್ರೆ ನಾವು ಅವರಲ್ಲಿ ಯಾವುದೇ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರಿಗಾದ್ರೂ ಫೋನ್ ಮಾಡಿದ್ರು ಅಷ್ಟೇ, ಮೊದಲು ಯಾರಾದ್ರೂ ನಮಗೆ ಫೋನ್ ಮಾಡಿದ್ರೆ ನಾವು ಅವ್ರು ಯಾರು ಫೋನ್ ಮಾಡ್ತಾ ಇರೋದು ಅಂತ ಹೇಳಿ ಮೊದಲು ತಿಳ್ಕೊಳ್ತೇವೆ, ಆಮೇಲೆ ನಾವು ಅವರ ಹತ್ರ ಸಂಭಾಷಣೆಯನ್ನು ಮುಂದುವರಿಸ್ತೇವೆ. ಹಾಗೆ ವ್ಯಕ್ತಿಗೆ ತಾನು ಯಾರು ಅನ್ನೋದು ತಿಳಿದುಕೊಂಡ ಕೂಡಲೇ ತನ್ನ ಜೀವನದ ಕರ್ತವ್ಯ ಏನು ಅನ್ನೋದು ತಿಳಿಯುತ್ತದೆ. ಕರ್ತವ್ಯ ಯಾವುದು ಅಂತ ಹೇಳಿ ತಿಳಿದ ಮೇಲೆ ವ್ಯಕ್ತಿಯು ಅದಕ್ಕೆ ಸರಿಯಾಗಿ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬಹಳ ಮುಖ್ಯವಾದದ್ದು ಜೀವನದಲ್ಲಿ ಏನು ಅಂತ ಹೇಳಿದ್ರೆ ವ್ಯಕ್ತಿ ತಾನು ಯಾರು ಅಂತ ಹೇಳಿ ತಿಳ್ಕೊಳ್ಳುವಂತಹದ್ದು. ಈ ಶರೀರ ಅನ್ನುವಂಥದ್ದು ತಾನಲ್ಲ, ತಾನು ಜೀವಾತ್ಮನಾಗಿದ್ದೇನೆ. ಆದ್ರಿಂದ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಯಾರು ಸತ್ತವರಾಗಿದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ ಅವರಿಗೆ ಪಂಡಿತರು ದುಃಖಿಸುವುದಿಲ್ಲ. ಯಾಕಂದ್ರೆ ಇಲ್ಲಿ ಸಾವು ಅನ್ನುವಂಥದ್ದು ಶರೀರಕ್ಕೆ ಮಾತ್ರ, ಅದು ಆತ್ಮನಿಗಲ್ಲ. ಆತ್ಮನು ಶಾಶ್ವತವಾಗಿ ಇರುವಂತಹವನು. ಅಂತಹ ಆತ್ಮನನ್ನ ಯಾರು, ಆತ್ಮಜ್ಞಾನವನ್ನ ಯಾರು ಪಡೆದುಕೊಂಡಿರ್ತಾರೋ ಅವರು ಯಾವತ್ತೂ ಕೂಡ, ಅಂತಹ ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖವನ್ನ ಪಡುವುದಿಲ್ಲ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧನೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಇದು ಆತ್ಮಜ್ಞಾನದ ಪ್ರಾರಂಭ. ಇಲ್ಲಿಂದ ಮುಂದಕ್ಕೆ 18 ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಆತ್ಮದ ಬೇರೆ ಬೇರೆ ಲಕ್ಷಣಗಳನ್ನ ಒಂದೊಂದಾಗಿಯೇ ಅರ್ಜುನನ ಮುಂದೆ ತೆರೀತಾ ಹೋಗ್ತಾನೆ. ಈಗ ಇನ್ನೊಂದು ರೀತಿಯಲ್ಲಿ ಕೃಷ್ಣನು ಆತ್ಮಜ್ಞಾನವನ್ನ ಅರ್ಜುನನಿಗೆ ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಈಗ ಈ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ನಮ್ಮ ಒಂದು ಅನುಭವದ ಪ್ರಕಾರ ಯಾವುದೇ ಒಂದು ವಸ್ತು ಆದ್ರೂ ಕೂಡ ಅದಕ್ಕೊಂದು ಆರಂಭ ಅಂತಿದೆ, ಹಾಗೆ ಅದಕ್ಕೊಂದು ಅಂತ್ಯ ಅಂತ ಹೇಳಿ ಇದೆ. ಈಗ ಒಬ್ಬ ವ್ಯಕ್ತಿಗೆ ಹುಟ್ಟು ಅನ್ನುವಂಥದ್ದು ಬರ್ತದೆ, ಮತ್ತೆ ಯಾರು ಹುಟ್ಟಿರ್ತಾರೋ ಅವರು ಸಾಯಲೇಬೇಕು. ಆದ್ರೆ ಆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅಥವಾ ನಮ್ಮ ಮೂಲ ಸ್ವರೂಪದಲ್ಲಿ ಆ ಹುಟ್ಟು ಮತ್ತು ಸಾವು ಅಂತಿಲ್ಲ, ಅಥವಾ ಸೃಷ್ಟಿ ಮತ್ತೆ ನಾಶ ಅಂತ ಹೇಳಿ ಇಲ್ಲ. ಅದೆಲ್ಲವೂ ಕೂಡ ಈ ಭೌತಿಕ ಪ್ರಪಂಚದಲ್ಲಿ ಮಾತ್ರ. ನಿತ್ಯ ನಿರಂತರವಾಗಿ ಇರುವಂತದ್ದೇ ಜೀವನ ಲಕ್ಷಣ, ಆ ಜೀವಾತ್ಮನ ಲಕ್ಷಣ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವುದು, ಈಗ ಇಷ್ಟೊಂದು ಜನ ಯಾರೆಲ್ಲ ಇಲ್ಲಿ ಇದ್ದಾರೋ ಅವರು ಹಿಂದೆಯೂ ಇದ್ರು, ಈಗ ಈ ದ್ವಾಪರ ಯುಗದಲ್ಲಿ ಇದ್ದಾರೆ, ಇದಕ್ಕಿಂತ ಹಿಂದೆಯೂ ಕೂಡ ಇದ್ರು, ಮತ್ತೆ ಈಗ ಇಲ್ಲಿ ಶರೀರ ತ್ಯಾಗ ಮಾಡಿದ ನಂತರ ಮುಂದೆಯೂ ಕೂಡ ಅವರು ಇರ್ತಾರೆ. ಅವರು ಇರುವುದಿಲ್ಲ ಎನ್ನುವುದೇ ಇಲ್ಲ, ಅವರು ಶಾಶ್ವತವಾಗಿ ಇರುವಂತಹವರಾಗಿದ್ದಾರೆ. ಜೀವಾತ್ಮನಿಗೆ ಯಾವತ್ತೂ ನಾಶ ಇಲ್ಲ. ನೀನೀಗ ಯಾರನ್ನ ಸಾಯಿಸ್ತೇನೆ ಅಂತ ಹೇಳ್ತಾ ಇದ್ದೀಯೋ ಅವರು ನಾಶ ಆಗುವುದಿಲ್ಲ, ಅವರ ಶರೀರ ಮಾತ್ರ ಬದಲಾಗುತ್ತದೆ, ಅವರು ಹೊಸ ಶರೀರವನ್ನ ಪಡೆಯುತ್ತಾರೆ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ. ಇನ್ನೂ ಒಂದು ರೀತಿಯಲ್ಲಿ ಕೃಷ್ಣನು ಈ ಒಂದು ಆತ್ಮದ ಜ್ಞಾನವನ್ನ ಹೇಳ್ತಾ ಇದ್ದಾನೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಯಾವ ರೀತಿಯಾಗಿ ಈ ಶರೀರ ಬದಲಾಗುತ್ತದೆ? ಈಗ ಶರೀರ ಬದಲಾಗುವಂತದ್ದು ಸಾವಿನ ಸಮಯದಲ್ಲಿ ಮಾತ್ರ ಅಲ್ಲ, ಜೀವನದ ಕೊನೆಯಲ್ಲಿ ಮಾತ್ರ ಅಲ್ಲ. ದೇಹ ಪ್ರತಿ ಕ್ಷಣವೂ ಕೂಡ ಬದಲಾಗ್ತಾ ಇರ್ತದೆ. ಈಗ ನಾವು ವೈಜ್ಞಾನಿಕವಾಗಿ ನೋಡುವುದಾದ್ರೆ, ವಿಜ್ಞಾನದ ಪ್ರಕಾರ ನಮ್ಮ ಶರೀರದಲ್ಲಿ ಅನೇಕ ಜೀವಕೋಶಗಳಿವೆ, ಅದನ್ನು ಸೆಲ್ಸ್ ಅಂತ ಕರಿತೇವೆ. ಈ ಸೆಲ್ಗಳು ಪ್ರತಿ ಕ್ಷಣದಲ್ಲಿಯೂ ಕೂಡ ವಿಭಜನೆ ಆಗ್ತಾ ಇರ್ತದೆ, ಸೆಲ್ ಡಿವಿಷನ್ ಆಗ್ತಾ ಇರ್ತದೆ. ಈ ರೀತಿ ಸೆಲ್ ಡಿವಿಷನ್ಸ್ ಆಗಿ ನಮ್ಮ ಶರೀರ ಅದು ಬೆಳೀತಾ ಹೋಗ್ತದೆ. ಬೆಳೀತದೆ ಅಂತ ಹೇಳಿದ್ರೆ ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ನಂತರ ಮುಪ್ಪಿಗೆ, ಹೀಗೆ ಬೆಳೀತಾ ಹೋಗ್ತದೆ. ಆದ್ರೆ ಹಳೆಯದಾದಂತಹ ಜೀವಕೋಶ ಏನಿದೆ ಅದು ಸಾಯ್ತದೆ, ಹೊಸದಾದ ಜೀವಕೋಶ ಏನಿದೆ ಅದು ಮತ್ತೆ ಹುಟ್ಟುತ್ತದೆ. ಹೀಗೆ ಜೀವ ಅದು ನಮಗೆ ಬೆಳೆಯುವ ರೀತಿಯಲ್ಲಿ ಕಾಣ್ತಾ ಇದ್ರು ಕೂಡ ಅಲ್ಲಿ ನಿಜವಾಗಿ ಏನ್ ನಡೀತಾ ಇದೆ,
ಜೀವಕೋಶಗಳು ಸಾಯ್ತಾ ಇವೆ, ಮತ್ತೆ ಹೊಸದು ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ, ಹುಟ್ಟುತ್ತಾ ಇದೆ. ಆದ್ರೆ ನಮಗದು ಕಾಣುವುದಿಲ್ಲ ಅಷ್ಟೇ. ಆದ್ರೆ ಸಾವಿನ ಸಮಯದಲ್ಲಿ ಆ ಒಂದು ಶರೀರ ಸಂಪೂರ್ಣವಾಗಿ ಬಿಟ್ಟು ಹೋಗೋದ್ರಿಂದ ಅಲ್ಲಿ ಸಾವು ಸಂಭವಿಸ್ತದೆ ಅಂತೇಳಿ ನಮಗೆ ಕಾಣ್ತದೆ ಅಷ್ಟೇ. ಆದ್ರೆ ಜೀವಾತ್ಮ ಇನ್ನೊಂದು ಶರೀರವನ್ನ ಪಡೆದು ಮುಂದಕ್ಕೆ ತನ್ನ ಒಂದು ಪ್ರಯಾಣವನ್ನ ಮುಂದುವರಿಸ್ತಾನೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳೋದು ಆ ದೇಹಿ ಅಂತ ಹೇಳಿದ್ರೆ ಜೀವಾತ್ಮ, ಶರೀರದ ಒಳಗಿರುವವನು, ದೇಹಿನೋಸ್ಮಿನ್ ಯಥಾ ದೇಹೇ, ಆ ದೇಹದ ಒಳಗಿರುವಂತಹ ವ್ಯಕ್ತಿ ಈ ದೇಹಕ್ಕೆ ಕೌಮಾರ, ಯೌವನ, ಜರ, ಕುಮಾರಾವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ ಮತ್ತೆ ಮುಪ್ಪು ಇವುಗಳು ಬರ್ತವೆ ಹೇಗೆಯೋ ಅಷ್ಟೇ ಸಹಜವಾಗಿ ಅವನು ಆ ಒಂದು ಸಾವನ್ನ ಕೂಡ ಪಡೆಯುತ್ತಾನೆ. ತಥಾ ದೇಹಾಂತರ ಪ್ರಾಪ್ತಿ, ಇನ್ನೊಂದು ದೇಹವನ್ನು ಕೂಡ ಅವನು ಪಡೆಯುತ್ತಾನೆ. ಮತ್ತೆ ಇದು ಕೇವಲ ದೇಹಿಗೆ ಮಾತ್ರ. ದೇಹಿ ಅಂತ ಹೇಳಿದ್ರೆ ಯಾರು? ಜೀವಾತ್ಮರು. ಭಗವಂತನಿಗೆ ಈ ಒಂದು ಲಕ್ಷಣ ಇರುವುದಿಲ್ಲ. ಭಗವಂತ ನಮ್ಮ ರೀತಿಯಲ್ಲಿ ಶರೀರವನ್ನು ಬದಲಾಯಿಸುವುದಿಲ್ಲ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ, ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಪಡುವುದಿಲ್ಲ. ಭಗವಂತನ ಶರೀರ ಅದು ಆಧ್ಯಾತ್ಮಿಕವಾದದ್ದು, ದಿವ್ಯವಾದದ್ದು. ಅದು ಪಂಚಭೌತಿಕವಾದ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಿಂದ ಆಗಿರುವಂತಹ ಪಂಚಭೌತಿಕ ಶರೀರ ಅಲ್ಲ. ಹಾಗಾಗಿ ಭಗವಂತ ಶರೀರವನ್ನ ಬದಲಾಯಿಸುವುದಿಲ್ಲ, ನಾವು ಶರೀರವನ್ನ ಬದಲಾಯಿಸ್ತೇವೆ. ನಾವು ಹೊಸ ಶರೀರವನ್ನ ಪಡೆದಾಗ ಅದನ್ನ ಹುಟ್ಟು ಅಂತ ಹೇಳ್ತೇವೆ. ಈ ಒಮ್ಮೆ ಹಳೆದಾದಂತಹ ಶರೀರವನ್ನ ಬಿಟ್ಟಾಗ ಅದನ್ನ ಸಾವು ಅಂತ ಹೇಳ್ತೇವೆ ವಿನಃ ಆ ಜೀವಾತ್ಮನಿಗೆ ಯಾವತ್ತೂ ಕೂಡ ಸಾವು ಅನ್ನುವಂಥದ್ದು ಇರುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮತತ್ವದ ವಿಚಾರವಾಗಿ ಇಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಇದು 13ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳ್ತಾ ಇರುವಂತದ್ದು. ಆದ್ರೆ ಅರ್ಜುನ ಇನ್ನೂ ಒಂದು ಮಾತನ್ನ ಹೇಳ್ಬಹುದು. ಕೃಷ್ಣ ನೀನು ಹೇಳುದು ಸರಿ, ಆತ್ಮತತ್ವ, ಜೀವಾತ್ಮ ಅಂತ ಹೇಳಿ. ಆದ್ರೆ ಜೀವಾತ್ಮನು ಹೊರಟು ಹೋದ್ರೆ ಆ ಭೀಷ್ಮ ದ್ರೋಣಾದಿಗಳ ಶರೀರ ಹೊರಟು ಹೋಗ್ತದೆ. ನನಗೆ ಅವರ ಶರೀರವೇ ಮುಖ್ಯ. ಯಾಕಂದ್ರೆ ಅವರ ಶರೀರವನ್ನ ಆ ಒಂದು ಏನು ಜೀವಾತ್ಮ ಇದ್ದಾನೆ, ಆ ಜೀವಾತ್ಮ ಇದ್ದಾಗ ಆ ಶರೀರದ ಮೂಲಕ ಏನು ಅವರು ವ್ಯವಹಾರವನ್ನ ಮಾಡ್ತಾರೆ, ಆ ವ್ಯವಹಾರಗಳನ್ನ ಅವರು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲಲ್ಲ ಅವ್ರು ಬಿಟ್ಟು ಹೋದ್ರೆ ಅಂತ ಹೇಳಿದ್ರೆ. ನನಗೆ ನನ್ನ ಅಜ್ಜ ಇಲ್ಲ, ನನಗೆ ನನ್ನ ಗುರುಗಳಿಲ್ಲ, ಆ ಆತ್ಮ ಬಿಟ್ಟು ಹೋಗಿದೆ. ಆ ಆತ್ಮ ಮತ್ತೆ ಮುಂದಕ್ಕೆ ಬೇರೆ ಶರೀರಕ್ಕೆ ಹೋಗಿ ಸೇರಬಹುದು. ಆದ್ರೆ ನನಗೆ ನನ್ನ ಅಜ್ಜನನ್ನ ನಾನು ಕಳ್ಕೊಂಡಲ್ಲ, ನನಗೆ ನನ್ನ ಗುರುಗಳಿಲ್ವಲ್ಲ. ಅಂದ್ರೆ ಇಲ್ಲಿ ನಾವು ಯಾರಾದ್ರೂ ಸತ್ತು ಹೋದಾಗ, ತೀರಿಕೊಂಡಾಗ ಆ ಒಂದು ದುಃಖ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಅವರು ಶರೀರವನ್ನ ಬಿಟ್ಟು ಹೋದ್ರು ಅಂತ ಹೇಳಿ ದುಃಖ ಅಲ್ಲ, ಬದಲಾಗಿ ನನ್ನ ಪಾಲಿಗೆ ಅವರಿಲ್ಲ, ನಾನು ಅವರನ್ನ ಕಳ್ಕೊಂಡಲ್ಲ ಅನ್ನುವಂತಹ ಒಂದು ದುಃಖ. ಅಂತಹ ದುಃಖದಲ್ಲಿ ನಮಗೆ ಸಂಕಟ, ಕಷ್ಟ ಆಗ್ತದೆ ವಿನಃ ಆ ಜೀವಾತ್ಮನ ಬಗ್ಗೆ, ಆ ಜೀವಾತ್ಮನನ್ನ ನಾವು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿದವರಲ್ಲ, ಆ ಜೀವಾತ್ಮನ ಲಕ್ಷಣಗಳು ಕೂಡ ನಮಗೆ ಗೊತ್ತಿಲ್ಲ. ಆದ್ರೆ ನನ್ನ ಪಾಲಿಗೆ ಅವರು ಇಲ್ವಲ್ಲ ಅಂತ ಹೇಳಿ ಅರ್ಜುನನು ಪ್ರಶ್ನೆಯನ್ನ ಕೇಳ್ತಾನೆ. ಈ ದುಃಖ ಅನ್ನುವಂಥದ್ದು ಬರ್ತದಲ್ಲ ಅಂತ ಹೇಳಿ. ಆದ್ರೆ ಈ ದುಃಖ ಅನ್ನುವಂಥದ್ದು ಯಾರಿಗಿಲ್ಲ? ದುಃಖ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ. ದುಃಖದಿಂದ ಯಾರು ಕೂಡ ದೂರವಾಗಿಲ್ಲ. ಹೇಗೆ ಅಂತ ಹೇಳಿದ್ರೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ಅನಿತ್ಯಾಸ್ತಾಂತಿ ತಿಕ್ಷಸ್ವ ಭಾರತ. ಮಾತ್ರ ಅಂತ ಹೇಳಿದ್ರೆ ಈ ತನ್ಮಾತ್ರೆಗಳು ಅಂತ ಹೇಳ್ತೇವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನ ಪಂಚತನ್ಮಾತ್ರೆ ಅಂತ ಹೇಳ್ತೇವೆ. ಮಾತ್ರ ಸ್ಪರ್ಶ ಅಂತ ಹೇಳಿದ್ರೆ ಇಂದ್ರಿಯಗಳ ಜೊತೆಗೆ ಅವುಗಳ ಸಂಪರ್ಕ ಆಗುವಂತಹದ್ದು. ಹೇ ಕೌಂತೇಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾದಂತೆ. ಭರತವಂಶಜನೇ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ತಿತಿಕ್ಷಸ್ವ, ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನಿದೆ ಅದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ತನ್ಮಾತ್ರೆಗಳನ್ನ ಸ್ವೀಕಾರ ಮಾಡ್ತದೆ. ಹೀಗೆ ಸ್ವೀಕಾರ ಮಾಡುವಾಗ ಕೆಲವೊಮ್ಮೆ ನಮಗೆ ಸಂತೋಷವಾಗ್ತದೆ, ಕೆಲವೊಮ್ಮೆ ನಮಗೆ ದುಃಖ ಆಗ್ತದೆ. ಒಂದು ಇಂಪಾದ ಸಂಗೀತವನ್ನ ಕೇಳಿದಾಗ ಸಂತೋಷವಾಗ್ತದೆ, ಅಥವಾ ಕರ್ಕಶವಾದಂತ ಶಬ್ದವನ್ನು ಕೇಳಿದಾಗ ನಮಗೆ ಇಷ್ಟ ಆಗುದಿಲ್ಲ, ಕಷ್ಟ ಆಗ್ತದೆ. ಹಾಗೆ ಯಾವೆಲ್ಲ ಇಂದ್ರಿಯಗಳು ಅದರ ಒಂದು ಮಾತ್ರೆಯ ಜೊತೆಗೆ ಸ್ಪರ್ಶವನ್ನ ಪಡೀತದೋ ಆಗ ಸುಖ ಮತ್ತೆ ದುಃಖ ಬಂದೇ ಬರ್ತದೆ.
ಈ ಚಳಿಗಾಲ ಬರ್ತದೆ, ಚಳಿಗಾಲ ಬಂದಾಗ ನಾವು ಚಳಿ ಅಂತೇಳಿ ಕುಳಿತುಕೊಳ್ಳುವುದಿಲ್ಲ, ನಾವು ನಮ್ಮ ಕೆಲಸವನ್ನು ಮುಂದುವರಿಸ್ತೇವೆ. ಹಾಗೆ ಮಳೆಗಾಲ ಬಂದಾಗ ಮಳೆ ಅಂತೇಳಿ ನಮ್ಮ ಕೆಲಸವನ್ನು ನಾವು ಬಿಟ್ಟು ಕುಳಿತುಕೊಳ್ಳುವುದಿಲ್ಲ, ನಾವು ಅಳ್ತಾ ಕೂತ್ಕೊಳ್ಳುವುದಿಲ್ಲ. ಹಾಗೆ ಬಿಸಿಲು ಬಂದಾಗ ಅದು ಆಯಾ ಒಂದು ಪರಿಸ್ಥಿತಿಗೆ ಒಗ್ಗಿಕೊಂಡು ನಾವು ಹೋಗಬೇಕಾಗ್ತದೆ. ಅದೇ ಪರಿಸ್ಥಿತಿಯಲ್ಲಿ ಅಲ್ಲೇ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಆ ರೀತಿಯಾಗಿ ನಾವು ಜೀವನವನ್ನ ಮುಂದುವರಿಸಿಕೊಂಡು ಹೋಗಬೇಕೇ ವಿನಃ ಜೀವನದಲ್ಲಿ ಬರುವಂತಹ ಸುಖ ದುಃಖಗಳು ಅವುಗಳನ್ನ ನಾವು ನೆನೆಸ್ತಾ ಜೀವನವನ್ನ ಕಳೆಯುವಂತಹದ್ದು ಸರಿಯಲ್ಲ. ಅಂದ್ರೆ ಹೇಗೆ ಅರ್ಜುನ ಹೇಳ್ತಾನೆ, ನನಗೆ ಕಷ್ಟ ಆಗ್ತದೆ, ಅವರನ್ನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಅರ್ಜುನ, ನೀನು ಬಿಟ್ಟಿರ್ಲೇಬೇಕು. ಜೀವನದಲ್ಲಿ ಕಷ್ಟ ಸುಖಗಳು ಸಾಮಾನ್ಯ. ಕೇವಲ ಸುಖವನ್ನ ಯಾರು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಸಿವಾದವನಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಾಗ್ತದೆ. ಆ ಹಸಿವಿನ ಸಮಯದಲ್ಲಿ ಕಷ್ಟವನ್ನು ಅನುಭವಿಸಿದ್ರೆ ಮಾತ್ರ ಊಟ ಮಾಡುವಾಗ ಬರುವಂತಹ ಸುಖದ ಅನುಭವ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಆ ಕಷ್ಟವನ್ನು ಅನುಭವಿಸದೇ ಇದ್ರೆ ಇಲ್ಲಿ ಸುಖದ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಭೌತಿಕವಾಗಿ ಸತ್ಯ. ಆದ್ರಿಂದ ಅರ್ಜುನ, ನೀನು ಇವರ ಶರೀರ ತ್ಯಾಗ ಮಾಡಿದಾಗ ನಿನಗೆ ದುಃಖ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದುಃಖ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇರುವಂತಹದ್ದೇ ಅಂತ ಹೇಳಿ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ. ಈ ರೀತಿ ಈ ಆತ್ಮಜ್ಞಾನದ ಬಗ್ಗೆ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಇನ್ನು ಈ ಆತ್ಮದ ಬಗ್ಗೆ ನಾವು ಇನ್ನೂ ವಿಚಾರವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಆತ್ಮನನ್ನ ನಾವು ಅವಲೋಕನ ಮಾಡಿ ನೋಡಿದ್ರೆ ಹೇಗಿರ್ಬಹುದು ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾಣ್ತದೆ. ಆತ್ಮನು ನಮ್ಮ ಹೃದಯ ಭಾಗದಲ್ಲಿದ್ದಾನೆ. ಇದನ್ನು ಒಂದು ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೇಗೆ ಅಂತ ಹೇಳಿದ್ರೆ, ಈ ಹೃದಯ ಭಾಗದಲ್ಲಿ ಜೀವಾತ್ಮನು ಒಂದು ಕೂದಲಿನ ತುದಿಯ 10,000 ಭಾಗದ ಒಂದು ಭಾಗದಷ್ಟು ಒಂದು ಗಾತ್ರವನ್ನ ಹೊಂದಿದ್ದಾನೆ. ಅಷ್ಟು ಸಣ್ಣದಾದಂತಹ ಒಂದು ಕಿಡಿ ಜೀವಾತ್ಮ ಇಲ್ಲಿ ನೀವು ಕಾಣಬಹುದು. ಇದನ್ನ ಒಂದು ಕಾರ್ ಡ್ರೈವಿಂಗಿಗೆ ಹೋಲಿಸಿದ್ದಾರೆ. ಈ ಶರೀರವನ್ನ ನಡೆಸ್ತಾ ಇರುವಂತಹ ಜೀವಾತ್ಮ. ಆ ಜೀವಾತ್ಮನಿಗೆ ತನ್ನದೇ ಆದಂತಹ ಇಂದ್ರಿಯಗಳಿವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಇಂದ್ರಿಯಗಳನ್ನ ನಮ್ಮ ಭೌತಿಕವಾದಂತಹ ಶರೀರದ ಇಂದ್ರಿಯಗಳಿಗೆ ಜೋಡಣೆ ಮಾಡಲಾಗಿದೆ. ಹೇಗೆ ನಾವು ಈ ಜಾತ್ರೆಯಲ್ಲಿ ಬೇತಾಳನನ್ನು ನೋಡ್ತೇವೆ, ಅದೇ ರೀತಿಯಾಗಿ ಬೇತಾಳನ ಒಳಗೆ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ನಡೆದ ಹಾಗೆ ಆ ಬೇತಾಳನು ಕೂಡ ನಡೆಯುತ್ತಾನೆ. ಅವನು ಕುಣಿದ ಹಾಗೆ ಬೇತಾಳನು ಕುಣಿಯುತ್ತಾನೆ. ಹಾಗೆ ಜೀವಾತ್ಮನು ತನ್ನ ಏನು ಕಾರ್ಯಚಟುವಟಿಕೆಗಳಿವೆ ಅವುಗಳನ್ನ ಮಾಡಿದಾಗ ಈ ಇಂದ್ರಿಯಗಳ ಮೂಲಕ ಅವನು ಅನುಭವವನ್ನ ಪಡೆಯುತ್ತಾನೆ. ಅವನು ಏನನ್ನು ನೋಡ್ಲಿಕ್ಕೆ ಬಯಸ್ತಾನೋ ಅದನ್ನ ಇಲ್ಲಿ ಅವನಿಗೆ ನೋಡುವಂತಹ ಅವಕಾಶ ಇದೆ. ಆದ್ರೆ ನೋಡುವುದು ಹೇಗೆ? ಈ ಶರೀರದ ಕಣ್ಣಿನ ಮೂಲಕ. ಇದನ್ನ ಆಧುನಿಕ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಇಲ್ಲೊಂದು ಕ್ಯಾಮರಾ ಇದೆ, ಇಲ್ಲೊಂದು ಮಾನಿಟರ್ ಇದೆ. ಈ ಕ್ಯಾಮರಾದಲ್ಲಿ ಏನೆಲ್ಲ ರೆಕಾರ್ಡ್ ಆಗ್ತದೋ ಅದು ಇಲ್ಲಿ ಮಾನಿಟರ್ ಅಲ್ಲಿ ಕಾಣ್ತದೆ. ಆ ಮಾನಿಟರ್ ಅಲ್ಲಿ ಇದ್ದದ್ದು ಇಲ್ಲಿ ಕುಳಿತವನಿಗೆ ಕಾಣ್ತದೆ. ಅಂದ್ರೆ ಇಲ್ಲಿ ಜೀವಾತ್ಮನು ಶರೀರದ ಕಣ್ಣಿನ ಮೂಲಕ ನೋಡ್ತಾ ಇದ್ದಾನೆ. ಜೀವಾತ್ಮನು ಶರೀರದ ಕಿವಿಯ ಮೂಲಕ ಕೇಳ್ತಾ ಇದ್ದಾನೆ. ಜೀವಾತ್ಮನು ಶರೀರದ ಮೂಗಿನ ಮೂಲಕ ಆಘ್ರಾಣಿಸ್ತಾ ಇದ್ದಾನೆ. ಹೀಗೆ ಶರೀರದ ಇಂದ್ರಿಯಗಳನ್ನ ಜೀವಾತ್ಮನ ಇಂದ್ರಿಯಗಳಿಗೆ ಸೇರಿಸಲಾಗಿದೆ. ಅವನ ಪಕ್ಕದಲ್ಲೇ ಇಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮನು ಏನು ಮಾಡ್ತಾ ಇದ್ದಾನೆ? ಉಪದೃಷ್ಟ ಹನುಮಂತ. ಜೀವಾತ್ಮ ಮಾಡುವ ಎಲ್ಲ ಕೆಲಸಗಳನ್ನು ಭಗವಂತ ನೋಡ್ತಾ ಇದ್ದಾನೆ. ಅದನ್ನೇ ಆತ್ಮಸಾಕ್ಷಿ ಅಂತ ಹೇಳುವುದು. ಆತನು ನಾವು ಮಾಡುವ ಎಲ್ಲಾ ಕೆಲಸಗಳಿಗೂ ಅವನು ಸಾಕ್ಷಿಯಾಗಿರ್ತಾನೆ. ಮತ್ತು ಅವನ ಅನುಮತಿ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ಕೆಲಸವನ್ನ ಪರಮಾತ್ಮನು ಮಾಡ್ತಾ ಇದ್ದಾನೆ. ಹೀಗೆ ಈ ಆತ್ಮನು ನಮ್ಮ ಶರೀರದೊಳಗೆ ಇರುವಂತಹವನು. ಇಲ್ಲಿ ನಾವು ಕಾಣಬಹುದು, ಬಾಲ್ಯದಿಂದ ಯೌವನಕ್ಕೆ, ನಂತರ ಯೌವನದಿಂದ ಮುಪ್ಪಿಗೆ ಬಂದಂತಹ ಆ ಜೀವಾತ್ಮನು ಒಂದು ದಿನ ಸತ್ತು ಹೋಗ್ತಾನೆ. ಇಷ್ಟೊಂದು ಶರೀರವನ್ನ ಬದಲಾಯಿಸ್ತಾ ಇದ್ರು ಕೂಡ ವ್ಯಕ್ತಿಗೆ ತನ್ನ ಆ ಒಂದು ಸ್ವಂತಿಕೆ ಅನ್ನುವಂಥದ್ದು ಇರ್ತದೆ. ಆ ಸ್ವಂತಿಕೆಯನ್ನು ಅವನು ಕಳೆದುಕೊಳ್ಳುವುದಿಲ್ಲ. ನಾನು ಅನ್ನುವಂತಹ ಒಂದು ಸ್ವಂತಿಕೆ, ಅದು ಆ ಜೀವಾತ್ಮ. ಅದು ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಬದಲಾಗ್ತಾ ಹೋಗ್ತದೆ. ಪ್ರತಿಯೊಂದು ಬದಲಾಗ್ತಾ ಇರುವ ಶರೀರದಲ್ಲಿಯೂ ಕೂಡ ಶಾಶ್ವತವಾಗಿ ಉಳಿದಿರ್ತದೆ. ಅಂತಹ ಜೀವಾತ್ಮನನ್ನ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಅಥವಾ ಅರ್ಜುನನ ಮೂಲಕ ನಮಗೆಲ್ಲರಿಗೆ ಬೋಧಿಸ್ತಾ ಇದ್ದಾನೆ. ಇನ್ನು ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಹೇಗೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ವ್ಯಕ್ತಿಯು ಅಜ್ಞಾನದಲ್ಲಿ ಮುಳುಗುತ್ತಾನೆ ಅಂತ ಹೇಳಿ. ಶ್ರೀಮದ್ ಭಾಗವತ ಅನ್ನುವಂಥದ್ದು ಒಂದು ಅಮಲ ಪುರಾಣ, ಒಂದು ವೇದವ್ಯಾಸರು ಕೊನೆಯದಾಗಿ ರಚಿಸಿರುವಂತಹ ಗ್ರಂಥ.
ಇದರಲ್ಲಿ ಮಹಾಭಾರತದ ಯುದ್ಧದ ನಂತರದ ವಿಚಾರಗಳನ್ನ ನಾವು ತಿಳಿದುಕೊಳ್ಳಬಹುದು. ಅಶ್ವತ್ಥಾಮನ ಯುದ್ಧದ ಬಳಿಕ ಉಳಿದುಕೊಳ್ತಾನೆ. ಆತನು ಎಲ್ಲ ಪಾಂಡವರನ್ನು ನಾಶ ಮಾಡಲಿಕ್ಕೋಸ್ಕರ ಬ್ರಹ್ಮಾಸ್ತ್ರವನ್ನ ಬಿಡುವುದು. ಅಲ್ಲಿಂದ ಆ ಒಂದು ಶ್ರೀಮದ್ ಭಾಗವತದ ಕಥೆಯು ಪ್ರಾರಂಭವಾಗ್ತದೆ. ನಂತರ ಮುಂದಕ್ಕೆ ಅದರಲ್ಲಿ ಸೃಷ್ಟಿಯ ವಿಚಾರವಾಗಿ ತಿಳಿಸ್ತಾರೆ. ಹೇಗೆ ಚತುರ್ಮುಖನಾದಂತಹ ಬ್ರಹ್ಮನು ಪದ್ಮನಾಭನ ನಾಭಿಕಮಲದಲ್ಲಿ ಹುಟ್ಟಿದ ನಂತರ 14 ಲೋಕಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಜೀವಿಗಳನ್ನ ಸೃಷ್ಟಿ ಮಾಡ್ತಾನೆ. ಅಂತಹ ಜೀವಿಗಳು, ಜೀವಾತ್ಮರು ಈ ಭೌತಿಕ ಪ್ರಪಂಚದಲ್ಲಿ ತಾವು ಕಾರ್ಯವನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರನ್ನ ಅಜ್ಞಾನವು ಆವರಿಸಬೇಕು. ಅಜ್ಞಾನವು ಆವರಿಸಿದಾಗ ಮಾತ್ರ ಅವರು ಈ ಭೌತಿಕ ಪ್ರಪಂಚದಲ್ಲಿ ತಮ್ಮ ನಿಜವಾದ ಸ್ವರೂಪವನ್ನ ಮರೆತು ಜೀವನ ಮಾಡಲಿಕ್ಕೆ ಸಾಧ್ಯ. ಹಾಗೆ ಯಾವ ರೀತಿಯಾಗಿ ಅದು ಸಾಧ್ಯ ಆಯಿತು ಅನ್ನೋದನ್ನ ಈ 3ನೇ ಸ್ಕಂದದ, ಒಟ್ಟು 12 ಸ್ಕಂದ ಇದೆ ಇದರಲ್ಲಿ, 3ನೇ ಸ್ಕಂದದ 12ನೇ ಶ್ಲೋಕದ 12ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸಸರ್ಜಾಗ್ರೆ ಅಂಧತಾಮಿಶ್ರಂ ಅತತಾಮಿಶ್ರಮಾಧಿಕೃತ್ ಮಹಾಮೋಹಂ ಚ ಮೋಹಂ ಚ ತಮಶ್ಚ ಅಜ್ಞಾನ ವೃತ್ತಯಃ. ಅಂದ್ರೆ ಇಲ್ಲಿ 5 ಪದರಗಳನ್ನ ನಮ್ಮ ಪದರಗಳಲ್ಲಿ ಆ ಜೀವಾತ್ಮನನ್ನ ಮುಚ್ಚುತ್ತಾರೆ, ಅವನಿಗೆ ಭ್ರಮೆಯನ್ನ ಉಂಟು ಮಾಡ್ತಾರೆ. ಏನದು ಅಂತ ಹೇಳಿದ್ರೆ, ಮೊದಲನೇದಾಗಿ ತಮಸ್ ಅಂತ ಹೇಳ್ತಾರೆ, ಅಜ್ಞಾನ. ತಾನು ಆತ್ಮ ಅನ್ನುವುದನ್ನ ಆ ಜೀವನು ಮರೆತು ಬಿಡ್ತಾನೆ. ತನ್ನ ನಿಜವಾದಂತಹ ಒಂದು ರೂಪ ಏನಿದೆ, ನಿಜವಾದಂತಹ ಐಡೆಂಟಿಟಿ ಏನಿದೆ, ಅದನ್ನ ಆತನು ಮರೆತು ಬಿಡ್ತಾನೆ. ಅದು ತನ್ನ ಆತ್ಮದ ನಿಜ ಸ್ವರೂಪದ ಕುರಿತಾದ ಅಜ್ಞಾನ. ಅದು ಮೊದಲ ಒಂದು ಪರದೆ. ಅದರ ನಂತರ ಬರುವ 2ನೇ ಪರದೆ ಏನು ಅಂತ ಹೇಳಿದ್ರೆ, ತನ್ನನ್ನು ಭೌತಿಕ ದೇಹವೆಂದು ಪರಿಗಣಿಸುವುದು. ಈಗ ನಾನು ಏನು ಅಲ್ಲ ಅಂತ ಹೇಳಿ ನನಗೆ ಗೊತ್ತಾದ್ರೆ, ನಾನು ಏನು ಅಂತ ಹೇಳಿ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತದೆ. ಆದ್ರೆ ನಾನು ಏನು ಅನ್ನುವುದಕ್ಕೆ ಒಂದು ತಪ್ಪಾದಂತಹ ಉತ್ತರವನ್ನು ಯಾರಾದ್ರೂ ಕೊಟ್ರೆ ನಾನು ಅದೇ ಸತ್ಯ ಅಂತ ಹೇಳಿ ಸುಮ್ಮನೆ ಆಗಿ ಬಿಡ್ತೇನೆ. ನಾನು ಯಾರು ಅಂತ ಹೇಳಿ ನಾನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗುದಿಲ್ಲ, ತಿಳ್ಕೊಳ್ಳಿಕ್ಕೆ ಹೋಗುದಿಲ್ಲ. ಹಾಗಾಗಿ ನನ್ನ ನಿಜವಾದ ಸ್ವರೂಪವನ್ನ ಮರೆಮಾಚಲಾಗ್ತದೆ ಮತ್ತು ನನಗೆ ಒಂದು ತಪ್ಪಾದಂತಹ ಒಂದು ಸ್ವರೂಪವನ್ನ, ಐಡೆಂಟಿಟಿಯನ್ನ ಕೊಡಲಾಗ್ತದೆ. ಅದು ಭೌತಿಕ ದೇಹ. ಅದನ್ನ ಮೋಹಂ ಅಂತ ಹೇಳ್ತೇವೆ. ಇದು ಬ್ರಹ್ಮದೇವ ಸೃಷ್ಟಿ ಮಾಡಿರುವಂತಹ 2ನೇ ರೀತಿಯ ಅಜ್ಞಾನ. ಅದು ಸೆಕೆಂಡ್ ಪರದೆ, ಸೆಕೆಂಡ್ ಕರ್ಟೆನ್ ಅಂತ ಹೇಳ್ತೇವೆ. ಇನ್ನು 3ನೇದಾದಂತಹ ಅಜ್ಞಾನ ಏನು ಅಂತ ಹೇಳಿದ್ರೆ ಮಹಾಮೋಹಂ. ಅಂದ್ರೆ ಯಾವಾಗ ನಾನು ಈ ದೇಹ ಅಂತ ಹೇಳಿ ತಿಳ್ಕೊಳ್ತೇನೋ ಆಗ ಈ ಭೌತಿಕ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನನ್ನದು. ಈ ದೇಹಕ್ಕೆ ಒಂದು ಹೆಸರಿದೆ, ಈ ದೇಹಕ್ಕೆ ತಂದೆ ತಾಯಿಗಳಿದ್ದಾರೆ, ಈ ದೇಹಕ್ಕೆ ಸಂಬಂಧಿಕರಿದ್ದಾರೆ, ಸಂಪತ್ತಿದೆ, ಒಂದು ಮನೆ ಇದೆ, ನನಗೆ ಕಾರ್ ಇದೆ, ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಏನೇನಿದೆಯೋ ಅದೆಲ್ಲವೂ ಕೂಡ, ಈ ಶರೀರದ ಏನೇನಿದೆಯೋ ಅದೆಲ್ಲವೂ ಕೂಡ ನನ್ನದು 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 ಅಂತ ಹೇಳಿ ಆ ವ್ಯಕ್ತಿ ತಿಳ್ಕೊಳ್ತಾನೆ. ಇದು 3ನೇ ಹಂತದ ಮೋಹ ಅಥವಾ ಅಜ್ಞಾನ. ಹಾಗೆ ತಿಳಿದುಕೊಂಡಂತಹ ವಸ್ತುಗಳನ್ನ ನಾನು ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬಂದಾಗ ನನಗೆ ಕೋಪ ಬರ್ತದೆ. ಯಾರೋ ನನ್ನ ಸಂಪತ್ತನ್ನ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾನೆ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಎಲ್ಲವನ್ನು ಕಳೆದುಕೊಳ್ಳಬೇಕಾಗಿ ಬರ್ತದೆ. ಹಾಗೆ ನನಗೆ ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರ್ತದೆ? ಅದು ನಿನ್ನದಲ್ಲ, ಆದ್ರೆ ನನಗದು ಗೊತ್ತಿಲ್ಲ. ನಾನು ಇದನ್ನು ನನ್ನದು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಹಾಗೆ ಆ ಕ್ರೋಧ, ಯಾವಾಗ ನನಗೆ ನನ್ನ ವಸ್ತುಗಳನ್ನ ಕಳೆದುಕೊಳ್ಳುವಾಗ ಬರುವಂತಹ ಕ್ರೋಧ ಏನಿದೆ, ಅದನ್ನು ತಾಮಿಶ್ರಂ ಅಂತ ಕರಿತೇವೆ. ಈಗ ಒಂದು ಸಣ್ಣ ಪ್ರಾಣಿ ಆದ್ರೂ ಅಷ್ಟೇ, ನೀವೊಂದು ನಾಯಿಯ ಬಾಯಿಗೆ ಒಂದು ಬಿಸ್ಕೆಟ್ ಅನ್ನ ಕೊಡುವಾಗ ಖುಷಿ ಆಗ್ತದೆ ಅದಕ್ಕೆ. ಆಮೇಲೆ ಕೊಟ್ಟುವ ನೀವು ಹಿಂದೆ ಕೇಳ್ಕೊಂಡು ಹೋದ್ರೆ ನಿಮ್ಗೆ ಕಚ್ಚಲಿಕ್ಕೆ ಬರ್ತದೆ ಅದು. ಯಾಕಂದ್ರೆ ಅದು ನನ್ನದು ಅಂತ ಹೇಳಿ ನನಗೆ ಒಮ್ಮೆ ಆದ್ಮೇಲೆ ಅದನ್ನು ನಾನು ಕಳೆದುಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಅದನ್ನು ತಾಮಿಶ್ರಂ ಅಂತ ಹೇಳ್ತೇವೆ. ಹಾಗೆ ಅಂಧ ತಾಮಿಶ್ರಂ ಅಂತ ಹೇಳಿದ್ರೆ ಮೃತ್ಯು, ಸಾವಿನಲ್ಲಿ ಎಲ್ಲವೂ ಮುಕ್ತಾಯ ಅಂತ ಹೇಳಿ ವ್ಯಕ್ತಿ ಅಂದುಕೊಳ್ಳುವಂಥದ್ದು. ಸಾವು ಬಂದ ಕೂಡ್ಲೆ ಇನ್ನೇನು ಇಲ್ಲ ಜೀವನದಲ್ಲಿ, ಅದು ಕೊನೆ ಅಂತ ಹೇಳಿ ನಾವು ಅಂದುಕೊಳ್ಳುದು. ಆದ್ರೆ ಸಾವು ಅನ್ನುವಂಥದ್ದು ಎಲ್ಲ ಕೊನೆ ಅಲ್ಲ. ಸಾವು ಅನ್ನುವಂಥದ್ದು ಒಂದು ಸ್ಥಿತಿ ಅಷ್ಟೇ, ಒಂದು ಹಂತ ಅಷ್ಟೇ. ಅದರ ನಂತರ ಮತ್ತೆ ಜೀವನ ಇದೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಅಂಧತಾಮಿಶ್ರಂ ಅಂತ ಹೇಳಿ ಇದನ್ನು ಹೇಳ್ತೇವೆ. ಈ ರೀತಿ ನಮ್ಮ ಮೇಲೆ, ಆ ಜೀವಾತ್ಮ ಮೇಲೆ 5 ರೀತಿಯಾದಂತಹ ಪರದೆಗಳನ್ನ ಹಾಕಿದ್ದಾರೆ. ಒಂದಲ್ಲ, ಎರಡಲ್ಲ, 5 ಪದರಗಳನ್ನ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಆ ನಿಜವಾದ ಸತ್ಯವನ್ನ ನಮ್ಮ ಸ್ವಂತ ಪ್ರಯತ್ನದಿಂದ ತಿಳಿದುಕೊಳ್ಳುವಂತಹದ್ದು ಬಹಳ ಕಷ್ಟ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಅದು ಸಾಧ್ಯವೇ ಇಲ್ಲ. ಇದನ್ನು ನಾವು ಈ ಶ್ಲೋಕದಿಂದ ಅರ್ಥ ಮಾಡಿಕೊಳ್ಬಹುದು. ತಮಶ್ಚ ಮೋಹಂ ಮಹಾಮೋಹಂ ತಾಮಿಶ್ರಂ ಅಂಧತಾಮಿಶ್ರಂ ಅಂತ ಹೇಳಿ ಈ 5 ಲಕ್ಷಣಗಳನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಇನ್ನು ವೈಜ್ಞಾನಿಕವಾಗಿ ಆತ್ಮನ
ಒಂದು ಇರುವಿಕೆಗೆ ಏನಾದ್ರೂ ಪುರಾವೆ ಇದೆಯೋ? ನೀವು ಬರೇ ಪುರಾಣಗಳನ್ನೇ ಹೇಳ್ತಾ ಇದ್ದೀರೋ ಅಥವಾ ಏನಾದ್ರೂ ವಿಜ್ಞಾನದಲ್ಲಿ ನಮ್ಮ ಮಾಡರ್ನ್ ಸೈನ್ಸ್ ಅಲ್ಲಿ ಏನಾದ್ರೂ ಈ ಆತ್ಮದ ಇರುವಿಕೆಗೆ ಏನಾದ್ರೂ ಒಂದು ಪ್ರೂಫ್ ಇದೆಯಾ ಅಂತ ಕೇಳುದಾದ್ರೆ ಬಹಳಷ್ಟು ಪ್ರೂಫ್ಸ್ ಇದೆ. ಇಯಾನ್ ಸ್ಟೀವನ್ಸನ್ ಅನ್ನುವಂತಹ ಒಂದು ಬಹಳ ಪ್ರಸಿದ್ಧವಾದಂತಹ ವಿಜ್ಞಾನಿ ಈ ವಿಚಾರದಲ್ಲಿ ಬಹಳಷ್ಟು ಸಂಶೋಧನೆಯನ್ನ ಮಾಡಿದ್ದಾರೆ. ಅವರೇನು ಸೈಕ್ಯಾಟ್ರಿ ಅಟ್ ಯೂನಿವರ್ಸಿಟಿ ಆಫ್ ವರ್ಜಿನಿಯಾ ಹ್ಯಾಸ್ ಎಕ್ಸ್ಟೆನ್ಸಿವ್ಲಿ ಇನ್ವೆಸ್ಟಿಗೇಟೆಡ್ ಓವರ್ 2000 ಕೇಸಸ್. 2000ಕ್ಕಿಂತಲೂ ಹೆಚ್ಚಿನ ಒಂದು ವಿಚಾರಗಳನ್ನ ಅವರು ನೋಡಿದ್ದಾರೆ, ಅದನ್ನ ಅವರು ಅಧ್ಯಯನ ಮಾಡಿದ್ದಾರೆ. ಜನರ ಒಂದು ನೆನಪಿನ ಶಕ್ತಿ ಮತ್ತೆ ಅಂದ್ರೆ ಅವರ ಹಿಂದಿನ ಜನ್ಮದ ಒಂದು ವಿಚಾರವನ್ನು ಹೇಳುವುದು, ಹೇಗೆ ಜೀವಾತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಬರ್ತಾನೋ ಆಗ ಕೆಲವರಿಗೆ ಅವರ ಹಿಂದಿನ ಜನ್ಮದ ನೆನಪಿರುತ್ತದೆ. ಅವರು ಹೇಳಿದಂತಹ ಮಾತನ್ನ ತಿಳಿದುಕೊಂಡು ವೆರಿಫೇಬಲ್ ಡೀಟೇಲ್ಸ್, ಅವರೇನು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಅದರ ಮೇಲೆ ಇದೆಲ್ಲ ಮಾಡಿರುವಂತದ್ದು ಸಣ್ಣ ಮಕ್ಕಳಿಗೆ. ಮಕ್ಕಳು ಸುಳ್ಳು ಹೇಳುವುದಿಲ್ಲ, ಮಕ್ಕಳು ಯಾವತ್ತೂ ಸತ್ಯವನ್ನೇ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಭಾರತದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅವನು ರಷ್ಯನ್ ಭಾಷೆ ಮಾತಾಡ್ತಾನೆ ಅಥವಾ ಯಾವುದೋ ಒಂದು ಲ್ಯಾಟಿನ್ ಭಾಷೆ ಮಾತಾಡ್ತಾನೆ. ಒಂದು 4 ವರ್ಷದ ಮಗು ಅಷ್ಟು ಬೇಗ ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ, ಆತನಿಗೆ ಯಾರು ಕಲಿಸದೇ ಇದ್ರೆ. ನಮಗೆ ಕೂಡ ಆ ಭಾಷೆಯನ್ನು ಕಲೀಲಿಕ್ಕೆ ವರ್ಷಗಳು ಬೇಕಾಗ್ತವೆ. ಆದ್ರೆ ಹುಟ್ಟಿದ ಮಗು ಮಾತನಾಡ್ಲಿಕ್ಕೆ ಪ್ರಾರಂಭಿಸಿದ ಕೂಡಲೇ ಯಾವುದೋ ದೇಶದ ಭಾಷೆಯನ್ನು ಮಾತನಾಡ್ತದೆ ಅಂತ ಹೇಳಿದ್ರೆ ಅದು ಅದರ ಹಿಂದಿನ ಜನ್ಮದ್ದೇ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಹಾಗೆ ಅವರಿಗೆ ಕೊಟ್ಟಂತಹ ಒಂದು ಏನು ವಿವರಗಳಿವೆ ಅವುಗಳನ್ನು ಹುಡುಕಿಕೊಂಡು ಅದರ ಜಾಡನ್ನ ಹಿಡಿದು ಅವರು ಹೋದಾಗ ಅವರಿಗೆ ಅವರ ಸಂಬಂಧಿಕರೆಲ್ಲ ಗೊತ್ತಾಗಿದೆ. ಅವರ ಸಂಬಂಧಿಕರು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಆ ಮಗು ಗುರುತು ಹಿಡಿತದೆ. ಹೀಗೆ ಗುರುತು ಹಿಡಿದಂತಹ ಆ ಭಾವನಾತ್ಮಕ ಬಾಂಧವ್ಯದಿಂದಾಗಿ ಅಲ್ಲಿ ನಮಗೆ ಸ್ಪಷ್ಟ ಆಗ್ತದೆ, ಇದು ಮಗು ಹಿಂದಿನ ಜನ್ಮದಲ್ಲಿ ಇಂತಹವರಿಗೆ ಹೀಗೆ ಆಗಿದ್ರು, ಇಂತಹವರ ಗಂಡ ಆಗಿದ್ದ ಅಥವಾ ಇಂತಹವರ ಹೆಂಡತಿ ಆಗಿದ್ರು. ಹೀಗೆ ಅದನ್ನೆಲ್ಲ ಅಲ್ಲಿ ಅವರು ಬಹಳಷ್ಟು 2000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನ ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ. ಮತ್ತೆ ಅವರು ಹುಟ್ಟಿದಾಗ ಏನು ಗುರುತಿದೆ ಆ ಗುರುತು ಅವರ ಹಿಂದಿನ ಜನ್ಮದಲ್ಲಿ ಅವರು ಹೇಗೆ ಶರೀರವನ್ನ ತ್ಯಾಗ ಮಾಡಿದ್ದಾರೋ ಅದಕ್ಕೆ ಹೋಲಿಕೆ ಇದೆ. ಈಗ ಯಾರನ್ನೋ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಶರೀರದಲ್ಲಿ ಒಂದು ಬರ್ತ್ ಮಾರ್ಕ್ ಇರ್ತದೆ. ಅದರ ಮೇಲೆ ಅವರು ಹಿಂದಿನ ಜನ್ಮದಲ್ಲಿ ಈ ರೀತಿಯಾಗಿದ್ರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬಹುದು. ಇದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ಇಲ್ಲಿ ನಾವು ಶಾಂತಿ ದೇವಿ ಅನ್ನುವಂತಹ 1926ರಲ್ಲಿ ವರದಿಯಾದಂತಹ ಒಂದು ವಿವರಣೆ ಇದನ್ನೆಲ್ಲ ನೀವು ಚೆಕ್ ಮಾಡಿದ್ರೆ ಇದಕ್ಕೆ ಸಾಕ್ಷಿ ಪುರಾವೆಗಳೆಲ್ಲವೂ ಕೂಡ ಸಿಗುತ್ತದೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಜೇಮ್ಸ್ ಲೇಂಗರ್ ಅಂತ ಹೇಳಿ, ಇದು ಹೊರದೇಶದಲ್ಲಿ ನಡೆದಿರುವಂತಹದ್ದು. ಇದು ಕೇವಲ ಎಲ್ಲೋ ಇಂಟರ್ನೆಟ್ನ ಒಂದು ಭಾಗದಿಂದ ತೆಗೆದಿರುವಂತದ್ದಲ್ಲ, ಇದು ಸೈನ್ಸ್ ಜರ್ನಲ್ ಅಲ್ಲೇ ಪಬ್ಲಿಷ್ ಆಗಿರುವಂತಹ ಒಂದು ವಿಚಾರ. ನೀವು ಇಲ್ಲಿ ಇದಕ್ಕೆ ಬಹಳಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ನಾವು ಪಡೆಯಬಹುದು. ಇಲ್ಲಿ ನೋಡಿದ್ರೆ ನಿಮಗೆ ಜರ್ನಲ್ಸ್ ಬಗ್ಗೆ ಗೊತ್ತಿದ್ರೆ, ರಿಸರ್ಚ್ ಜರ್ನಲ್ ಬಗ್ಗೆ ಗೊತ್ತಿದ್ರೆ, ಇದು ಎಲ್ಸ್ವೇರ್ ಅಲ್ಲಿ ಪಬ್ಲಿಷ್ ಆಗಿರುವಂತದ್ದು 2016ರಲ್ಲಿ ಪಬ್ಲಿಷ್ ಆಗಿರುವಂತಹ ಮಾಹಿತಿ. ಈ ಕೇಸ್ ಸ್ಟಡಿ ಮಾಡಿರುವಂತದ್ದು ಜೇಮ್ಸ್ ಲೇನರ್ ಅಂತ ಹೇಳಿ, ಅವರು ಅಮೆರಿಕನ್ ಕೇಸ್ ಸ್ಟಡಿ ರಿಇನ್ಕಾರ್ನೇಷನ್. ಅವರೇನು ಒಬ್ರು ಪೈಲಟ್ ಆಗಿದ್ರು, ಮಹಾಯುದ್ಧದ ಸಂದರ್ಭದಲ್ಲಿ ಅವರು ಶರೀರವನ್ನ ಕಳ್ಕೊಳ್ತಾರೆ. ಆ ನಂತರ ಎಲ್ಲೋ ಹುಟ್ಟಿದ ಮೇಲೆ ತಮ್ಮ ಹಿಂದಿನ ಜನ್ಮದ ನೆನಪುಗಳನ್ನ ಹೇಳ್ತಾರೆ. ಅದನ್ನ ಹಾಗೆ ಆ ಜಾಡನ್ನ ಹುಡುಕ್ತಾ ಹೋದಾಗ ಅದು ಸತ್ಯ ಅಂತ ಹೇಳಿ ತಿಳಿದಿದೆ. ಹೀಗೆ ಅನೇಕ ಉದಾಹರಣೆಗಳನ್ನ ವೈಜ್ಞಾನಿಕವಾಗಿಯೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ. ಇದು ಸತ್ಯ ಅಂತೇಳಿ ನಮಗೆ ತಿಳಿದು ಬರ್ತದೆ. ಇನ್ನು ಬಹಳಷ್ಟು ಕೇಸ್ ಸ್ಟಡಿಗಳನ್ನು ನಾವು ನೋಡಬಹುದು. ಹಾಗೆ ಪೊಲೋಕ್ ಟ್ವಿನ್ಸ್ ಅಂತ ಹೇಳಿ 1950ರಲ್ಲಿ ವರದಿಯಾಗುವಂತಹ ಮಾಹಿತಿ. ಹಾಗೆ ರಿಯಾನ್ ಹಾಮನ್ಸ್ ಅಂತ ಹೇಳಿ, ಇದನ್ನೆಲ್ಲ ನಾನು ವಿವರವಾಗಿ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಭಗವದ್ಗೀತೆ ತರಗತಿಯಲ್ಲಿ ಇದನ್ನೆಲ್ಲ ಹೇಳ್ತಾ ಹೋಗಿದ್ರೆ ಅದು ರಸಭಾಸ ಆಗಬಹುದು. ಹಾಗಾಗಿ ಆ ಒಂದು ಆತ್ಮತತ್ವ ಅನ್ನೋದಕ್ಕೆ ವಿಜ್ಞಾನ ಏನು ಹೇಳ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. 100ಕ್ಕೂ ಹೆಚ್ಚಿನ ಪುಸ್ತಕಗಳು ಈ ರೀಇನ್ಕಾರ್ನೇಷನ್ ಅಂದ್ರೆ ಮರುಹುಟ್ಟಿನ ಬಗ್ಗೆ ತಿಳಿಸಿಕೊಡ್ತದೆ. ಆಮೇಲೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸಾವಿನ ಹತ್ತಿರದ ಒಂದು ಅನುಭವ ಅಥವಾ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್, ಶರೀರದಿಂದ ಹೊರಗೆ ಹೋದಂತಹ ಅನುಭವಗಳು ಆದವರು ಕೂಡ ತಮ್ಮ ಅನುಭವಗಳನ್ನ ಇಲ್ಲಿ ಹಂಚಿಕೊಂಡದ್ದನ್ನ ನಾವು
ಪಡೀಲಿಕ್ಕೆ ಸಾಧ್ಯ. ಹಾಗೆ ಫೋಬಿಯಾ ಅಂತ ಹೇಳಿ ಸಣ್ಣ ಮಕ್ಕಳಲ್ಲಿ ಕಾಣ್ತೇವೆ. ಮಕ್ಕಳಿಗೆ ನೀರನ್ನ ಕಂಡ್ರೆ ತುಂಬಾ ಭಯ. ಅಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ನೀರಿನಲ್ಲಿ ಮುಳುಗಿ ಶರೀರವನ್ನ ತ್ಯಾಗ ಮಾಡಿದ್ದಿರಬಹುದು, ಅಥವಾ ಅವರು ಒಂದು ಚೂರಿಯಿಂದ ಅವರನ್ನು ಯಾರಾದ್ರೂ ಇರಿದು ಕೊಂದಿರಬಹುದು, ಅಥವಾ ಅವರನ್ನ ಗನ್ನಿಂದ ಶೂಟ್ ಮಾಡಿರಬಹುದು. ಅಂತ ಸಂದರ್ಭಗಳಲ್ಲಿ ಆ ಫೋಬಿಯಾ ಅನ್ನುವಂಥದ್ದು ಅವರಲ್ಲಿ ಕಾಣಲಿಕ್ಕೆ ನಮಗೆ ಸಿಗ್ತದೆ. ಈ ರೀತಿ ಅನೇಕ ಸಾಕ್ಷ್ಯಾಧಾರಗಳನ್ನು ಕೂಡ ನಾವು ಈ ಆತ್ಮತತ್ವಕ್ಕೆ ಸಿಗ್ತದೆ ನಮಗೆ. ಇನ್ನು ಈಗ ಅರ್ಜುನ ಇಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ಅರ್ಜುನ ಕೃಷ್ಣ ಹೇಳಿದ ಮಾತನ್ನ ತಕ್ಷಣವೇ ಒಪ್ಪಿಕೊಂಡು ಬಿಡ್ತಾನೆ, ಸರ್ವಮೇತದ್ ಋತಮನ್ಯ ಅಂತ ಹೇಳಿ. ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಅರ್ಜುನನ ಪ್ರಶ್ನೆ ಬೇರೆನೆ. ಏನಂದ್ರೆ, ಕೃಷ್ಣ ನೀನು ಹೇಳಿದ ಹಾಗೆ ಜೀವಾತ್ಮ ನಾಶ ಆಗುದಿಲ್ಲ, ಶರೀರ ನಾಶ ಆಗ್ತದೆ. ಇವರೆಲ್ಲ ಶರೀರ ಅಲ್ಲ, ಇವರೆಲ್ಲ ಜೀವಾತ್ಮ, ಸರಿ. ಆದ್ರೆ ದುಃಖ ಆಗ್ತದೆ, ಸರಿ. ಆದ್ರೂ ಕೂಡ ನಾನು ಹೇಗೆ ಇದನ್ನೆಲ್ಲ ಸಹಿಸಿಕೊಳ್ಳಿ? ನನ್ನ ಬಾಲ್ಯದಿಂದ ಇವರೆಲ್ಲ ನನ್ನ ಜೊತೆಯಲ್ಲೇ ಇದ್ದಾರೆ, ನನ್ನನ್ನ ಇಷ್ಟೆಲ್ಲ ಪಾಲನೆ ಪೋಷಣೆ ಎಲ್ಲ ಮಾಡಿದ್ದಾರೆ, ಅಂಥವ್ರನ್ನ ನಾನು ಬಿಟ್ಟು ಹೇಗಿರ್ಲಿ ಕೃಷ್ಣ ಅಂತ ಹೇಳಿ ಅರ್ಜುನನು ಕೃಷ್ಣನ ಹತ್ರ ಮತ್ತೆ ಕೇಳ್ತಾನೆ, ಕೃಷ್ಣ ಬೇಡ, ನನಗೆ ಈ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ, ನೀನ್ ಹೇಳಿದ್ದೆಲ್ಲ ಸತ್ಯ, ಆದ್ರೂ ಕೂಡ ಹೇಗೆ ಅವರು ಜೀವಾತ್ಮ ಅಂತ ಹೇಳಿ ಸುಮ್ನೆ, ಅಂದ್ರೆ ಈಗ ಜೀವಾತ್ಮ ಅಂದ್ಕೊಳ್ಳೆ ಯಾರು ಬೇಕಾದ್ರೂ ಸಾಯಿಸ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಕೂಡ ಜೀವ ಇದೆ. ಯಾಕಂದ್ರೆ ನಾವು ಯಾರಿಗೂ ಜೀವವನ್ನ ಕೊಡ್ಲಿಲ್ಲ, ಹಾಗಾಗಿ ಜೀವವನ್ನ ತೆಗೆಯುವಂತಹ ಒಂದು ಅಧಿಕಾರ ನಮಗಿಲ್ಲ. ಆದ್ರಿಂದ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿಯೇ ಇನ್ನೂ ಅರ್ಜುನ ಕೂತಿದ್ದಾನೆ. ಅಂತಹ ಅರ್ಜುನನಿಗೆ ಶ್ರೀಕೃಷ್ಣ ಮುಂದಕ್ಕೆ ಏನು ಮಾತುಗಳನ್ನ ಹಾಡ್ತಾನೆ, ಅರ್ಜುನನ ಒಳಗಿದ್ದಂತಹ ನಿಜವಾದ ಕ್ಷತ್ರಿಯನನ್ನ ಕೃಷ್ಣ ಹೇಗೆ ಬಡಿದೆಬ್ಬಿಸ್ತಾನೆ ಅನ್ನೋದನ್ನ ನಾವು ಮುಂದಿನ ವಾರದಲ್ಲಿ ನೋಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಇವತ್ತಿನ ವಿಚಾರದಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು, ಅಥವಾ ಅನ್ಮ್ಯೂಟ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಗುರುಜಿ, ಮಂಜಣ್ಣ ಮಾತಾಡ್ತಾ ಇದ್ದೀನಿ. ಅದೇ ಭಗವಂತನಿಗೆ 6 ವಿಧವಾದ ಇದಿರುತ್ತೆ ಅಂತ ಹೇಳಿದ್ರಿ. ಫಸ್ಟ್ನೇದು ಸಂಪತ್ತು ಹೇಳಿದ್ರಿ, 2ನೇದು ಬಲ ಹೇಳಿದ್ರಿ, 3ನೇದು ಸೌಂದರ್ಯ ಹೇಳಿದ್ರಿ. ಇನ್ನ 3 ಗೊತ್ತಾಗ್ಲಿಲ್ಲ ಪ್ರಭುಜಿ. ಯಶಸ್ಸು, ಜ್ಞಾನ, ವೈರಾಗ್ಯ. ಯಶಸ್ಸು, ಜ್ಞಾನ, ವೈರಾಗ್ಯ. ಹೌದು. ಓಕೆ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ ಹರೇ ಕೃಷ್ಣ. ಸರ್, ಸುಷ್ಮಾ ಅಂತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಒಂದ್ ನಿಮಿಷ, ಸುಷ್ಮಾ ಅವರೇ ಹೇಳಿ. ಸರ್, ಇದು ಬುಕ್ ಪರ್ಚೇಸ್ ಮಾಡ್ಬೇಕಂದ್ರೆ ಆನ್ಲೈನ್ ಕಳಿಸಬಹುದಾ ಸರ್? ಭಗವದ್ಗೀತಾ ಯಾವ್ದು ತಗೋಬೇಕು ಅಂತ? ಖಂಡಿತ. ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಆರ್ಡರ್ ಮಾಡಿದ್ರೆ ನಿಮ್ಗೆ ಮನೆಗೆ ಬುಕ್ಸ್ ಬರ್ತದೆ. ಓಕೆ. ಇಸ್ಕಾನ್ ಮ್ಯಾಂಗ್ಳೂರ್ ಅಂತ ಹೇಳಿ ಓಕೆ. ಆ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ನಿಮಗೆ, ಇದು ನಮ್ಮ ವೆಬ್ಸೈಟ್, ಇಲ್ಲಿ ನೀವು ಕಾಣಬಹುದು. ಇದರಲ್ಲಿ ನೀವು ಆರ್ಡರ್ ಅಲ್ಲಿ ಹೋದ್ರೆ ಸ್ಟೋರ್ ಅಂತ ಇದೆ, ಕೋರ್ಸ್ ಮೆಟೀರಿಯಲ್ ಅಂತ ಇದೆ, ಭಗವದ್ಗೀತೆ ಮತ್ತು ಅದರ ಜೊತೆಗೆ ಇನ್ನು ಕೆಲವೊಂದು ಪುಸ್ತಕಗಳು ಕೂಡ ಒಟ್ಟಿಗೆ ಕೊಡ್ತಾರೆ. ಯಾಕಂದ್ರೆ ಪೋಸ್ಟೇಜ್ ಅಲ್ಲಿ ನಿಮಗೆ ಅದು ಒಂದೇ ಪುಸ್ತಕ ತಗೊಳ್ಳೋದಾದ್ರೆ ನಿಮಗೆ ತುಂಬಾ ನಷ್ಟ ಅದು. ಹಾಗಾಗಿ ಭಗವದ್ಗೀತೆ ಮತ್ತು 4 ಪುಸ್ತಕಗಳು ಒಟ್ಟಿಗೆ ಸೇರಿಸಿ ಅದನ್ನ ಪಡೆದುಕೊಳ್ಬಹುದು ನೀವು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭುಜ, ಇದು ನಾವು ಹುಟ್ಟಿದ ಕೂಡಲೇ ನಮ್ಗೆ ಮಾಯೆ ಆವರಿಸದಿದ್ರೆ ನಾವು ಹೇಗೆ ಇರ್ತೇವೆ? ನಮಗೆ ಯಾವುದೇ ಬಾಂಧವ್ಯದ ಒಂದು ಬಂಧನ ಇರುವುದಿಲ್ಲ. ಇದು ಶುಕದೇವ ಗೋಸ್ವಾಮಿಗಳು ಭಾಗವತದಲ್ಲಿ ಬರ್ತದೆ. ಅವರಿಗೆ ಹುಟ್ಟಿದಾಗ ಮಾಯೆ ಆವರಿಸಲಿಲ್ಲ. ಅವರು ಮನೆ ಬಿಟ್ಟು ಹಾಗೆ ಹೊರಟು ಹೋಗ್ತಾರೆ. ಅವರಿಗೆ ತಂದೆ ತಾಯಿಗಳು, ಬಂಧು ಬಾಂಧವರು ಯಾರ ಮೇಲೆಯೂ ಕೂಡ ಆಸಕ್ತಿ ಇರುವುದಿಲ್ಲ. ಆ ರೀತಿಯಾಗಿರ್ತದೆ. ಆದ್ರೆ ಅದು ಮಹಾಯೋಗಿಗಳಿಗೆ ಮಾತ್ರ ಸಾಧ್ಯವಾಗ್ತದೆ. ಹರೇ ಕೃಷ್ಣ. ಬೇರೆ ಯಾರಿಗೂ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಚಂದ ಅವ್ರೆ ಹೇಳಿ. ಪ್ರಭುಜಿ, ಇದೀಗ ನಾವು ಸತ್ತೋದ್ಮೇಲೆ ಆತ್ಮ ಹೋಗುತ್ತೆ, ಮತ್ತೆ ಶರೀರ ಅಲ್ಲೈತೆ, ಮತ್ತೆ ನಮ್ಮಿಂದ ಏನು ಹೊರಗಡೆ ಹೋಗುತ್ತೆ ಪ್ರಭುಜಿ?
ಪರಮಾತ್ಮ ಜೀವಾತ್ಮ ಹೊರಟು ಹೋಗ್ತಾರೆ. ಜೀವಾತ್ಮನಿಗೆ ಮತ್ತೊಂದು ಸೂಕ್ಷ್ಮ ಶರೀರ ಅಂತ ಇದೆ, ಅದನ್ನ ಮನಸ್ಸು ಬುದ್ಧಿ ಅಹಂಕಾರದಿಂದ ಮಾಡಲ್ಪಟ್ಟಿದೆ. ಅದು ಕೂಡ ಆ ಆತ್ಮನ ಜೊತೆಗೆ ಹೋಗ್ತದೆ, ಮತ್ತೆ ಎಲ್ಲ ಆ ಶರೀರದಲ್ಲೇ ಉಳ್ಕೊಳ್ತದೆ. ಇದ್ರ ಬಗ್ಗೆ ನಿಮಗೆ ಮುಂದಕ್ಕೆ ಹೇಳ್ತೇವೆ. ನಮ್ಮಲ್ಲಿರುವಂತಹ 2 ರೀತಿಯ ಶರೀರ ಯಾವುದು, ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರಗಳು ಯಾವುದು ಅಂತ ಹೇಳಿ ಮುಂದಕ್ಕೆ ಕಲೀಲಿಕ್ಕಿದ್ದೇವೆ. ಹರೇ ಕೃಷ್ಣ. ಮತ್ ನಾವ್ ಏನಕ್ಕೋಸ್ಕರ ಶೋಕ ಮಾಡ್ತೀವಿ? ಶೋಕ ಮಾಡುವಂತದ್ದು ಸತ್ತಂತಹ ವ್ಯಕ್ತಿ ನಮ್ಮವರು, ಅಂದ್ರೆ ಈಗ ನನ್ನ ಆತ್ಮೀಯರು ನನ್ನನ್ನ ಬಿಟ್ಟು ಹೊರಟು ಹೋದ್ರು, ಅದಕ್ಕೋಸ್ಕರ ನಮಗೆ ಶೋಕ ಆಗ್ತದೆ ವಿನಃ ಆ ಜೀವಾತ್ಮ ಹೋದವನನ್ನು ನಾನು ಯಾವತ್ತೂ ಕಂಡೇ ಇಲ್ಲ. ಆದ್ರೆ ಆ ಜೀವಾತ್ಮ ಶರೀರದಲ್ಲಿ ಇದ್ದ ಕಾರಣದಿಂದಾಗಿ ಆ ಶರೀರದಲ್ಲಿ ಎಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಆದ್ರೆ ಈಗ ಆ ಚಟುವಟಿಕೆಗಳು ನಿಂತು ಹೋಗಿವೆ. ಆದ್ರೆ ಆ ಶರೀರವನ್ನ ಈಗ ನಾವು ಇನ್ನು ತ್ಯಾಗ ಮಾಡ್ಬೇಕಷ್ಟೇ. ಅದನ್ನ ಒಂದು ದಹಿಸ್ತಾರೆ ಅಥವಾ ಮಣ್ಣು ಮಾಡ್ತಾರೆ, ಅದು ನಷ್ಟವಾಗಿ ಹೋಯ್ತು. ಆ ಶರೀರದ ಮೂಲಕ ನಾನು ಯಾವ ಒಂದು ಸಂತೋಷವನ್ನ ಪಡಿತಾ ಇದ್ನೋ ಅದು ನಷ್ಟವಾಯಿತು ಅಂತ ಹೇಳಿ ನಮಗೆ ಬೇಸರ ಆಗ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಿರ್ಮಲಾ ಅವರೇ, ಈಗ ಒಂದು ಜೀವಾತ್ಮ ಇನ್ನೊಂದು ಶರೀರಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದೆ? ಅದು ಇಷ್ಟೇ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಒಬ್ಬ ವ್ಯಕ್ತಿಗೆ ವಿಚಾರಣೆ ಅಂತ ಹೇಳಿ ಬಂದಾಗ, ಈಗ ಏನೋ ಒಂದು ಅಪರಾಧವನ್ನ ಮಾಡಿದ್ದಾನೆ, ಅವನಿಗೆ ವಿಚಾರಣೆ ನಡೆದು ಜೈಲಾಗ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ ಅಂತ ಹೇಳಿ ಅದು ಅವರವರ ಅಪರಾಧದ ಮೇಲೆ, ಅವರವರು ಮಾಡಿರುವ ಕರ್ಮದ ಮೇಲೆ ಹೋಗ್ತದೆ. ಹಾಗೆ ನಾವು ಮಾಡಿರುವ ಈ ಜನ್ಮದಲ್ಲಿ ಮಾಡಿರುವ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ಲೆಕ್ಕ ಹಾಕಿ ಅದಕ್ಕೆ ನರಕವೋ ಸ್ವರ್ಗವೋ ಎಲ್ಲ ಲೆಕ್ಕಾಚಾರ ಮಾಡಿ ನಂತರ ಅದಕ್ಕೆ ಶರೀರವನ್ನ ಕೊಡುವಾಗ ತಕ್ಷಣವೇ ಆಗಬಹುದು, ಅಥವಾ ಅದು ಎಷ್ಟೋ ವರ್ಷಗಳ ನಂತರವೂ ಕೂಡ ಆಗಬಹುದು. ಧನ್ಯವಾದ. ಹರೇ ಕೃಷ್ಣ. ಸುಮಾ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಬಾಡಿ ಡೊನೇಟ್ ಮಾಡ್ತಾರೆ, ಆಮೇಲೆ ದೇಹದಲ್ಲೆಲ್ಲ ಪಾರ್ಟ್ ಎಲ್ಲ ಕಿಡ್ನಿ, ಹಾರ್ಟ್ ಅದೆಲ್ಲ, ಕಣ್ಣು ಇದೆಲ್ಲ ಡೊನೇಟ್ ಮಾಡ್ತಾರಲ್ಲ, ಅದು ಅವ್ರಿಗೆ ಮುಂದಿನ ಜನ್ಮಕ್ಕೆ ಹೇಗೆ ಕಣ್ಣಿರಲ್ಲ, ಕಿಡ್ನಿ ಇರಲ್ಲ, ಆತರ ಎಲ್ಲ ಆಗತ್ತಾ? ಅಥವಾ ಬಾಡಿ ಡೊನೇಟ್ ಮಾಡೋರ್ಗೆ ಹೇಗೆ ಜನ್ಮ ಮುಂದಕ್ಕೆ? ಇಲ್ಲ, ಹಾಗೇನಾಗುದಿಲ್ಲ. ಯಾಕಂದ್ರೆ ಬಾಡಿ ಡೊನೇಟ್ ಮಾಡೋ ಮೊದ್ಲೇ ಆ ಜೀವಾತ್ಮ ಬಿಟ್ಟು ಹೋಗಿರ್ತದೆ. ಆ ಜೀವಾತ್ಮನಿಗೆ ಅದರ ಅನುಭವವೇ ಇರುವುದಿಲ್ಲ. ಅದು ಇಷ್ಟು ವೈದ್ಯಕೀಯ ಇದ್ರಲ್ಲಿ, ವಿಜ್ಞಾನದಲ್ಲಿ ಇಷ್ಟು ಗಂಟೆಗಳ ಒಳಗೆ ಬಾಡಿ ಪಾರ್ಟ್ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಇರ್ತದೆ. ಆ ಜೀವಾತ್ಮ ಅದಾಗ್ಲೇ ಹೊರಟು ಹೋಗಿರೋದ್ರಿಂದ ಆ ಯಾವುದೇ ಅನುಭವ ಕೂಡ ಆ ಜೀವಾತ್ಮನಿಗೆ ಉಂಟಾಗುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹೇಳಿ ಗುರುಜಿ, ಒಂದು ಶರೀರನ ಆತ್ಮವು ಬಿಟ್ಟೋಗುತ್ತೆ ಅಂತ ಹೇಳಿದ್ರಲ್ಲ, ಆ ಆತ್ಮ ನೆಕ್ಸ್ಟ್ ಒಂದು ಶರೀರದಲ್ಲಿ ಹೋಗುತ್ತಲ್ಲ, ಮತ್ ಇಲ್ಲಿ ವರ್ಷಾಂತಿಕ ಅಂತ ವೈದಿಕ ಅಂತ ಮಾಡ್ಕೊಂತ ಹೋಗ್ತೀವಲ್ಲ, ಹೆಂಗ್ ಗುರುಜಿ ಅದು? ಹೌದು, ದೇವತೆಗಳಿಗೆ ನಮ್ಮ 6 ತಿಂಗಳು ಅಂತ ಹೇಳಿದ್ರೆ ಅವರಿಗೆ 1 ವರ್ಷ 1 ದಿನ. ನಮ್ಮ ಇನ್ನೊಂದು 6 ತಿಂಗಳು ಅಂತ ಹೇಳಿದ್ರೆ ಅವ್ರಿಗೆ ಅದೇ ರಾತ್ರಿ. ಅಂದ್ರೆ ಅವರ 24 ಗಂಟೆ ಅಂತ ಹೇಳಿದ್ರೆ ನಮ್ಮ 1 ವರ್ಷ ಆಗ್ತದೆ. ನಮ್ಮ ಉತ್ತರಾಯಣ ಅಂತ ಹೇಳಿದ್ರೆ ಅವರಿಗೆ ಹಗಲು, ನಮ್ಮ ದಕ್ಷಿಣಾಯಣ ಅಂತ ಹೇಳಿದ್ರೆ ಅವರಿಗೆ ರಾತ್ರಿ. ಅಂತ ಉತ್ತರಾಯಣ ಕಾಲದಲ್ಲಿ ನಾವು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ, ಈ ಪಿತೃಗಳಿಗೆ ಅವರ ಒಂದು ಸಂಚಾರದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ. ಆದ್ರೆ ಅವರು ಕೊಳ್ತಾರೋ ಇಲ್ವಾ ಅಂತ ಪ್ರಶ್ನೆ ಬರ್ಬೋದು. ಅವರು ಇದಾಗ್ಲೇ ಬೇರೆ ಶರೀರಕ್ಕೆ ಹೋಗಿಲ್ವೋ ಆ ಮಾಹಿತಿ ನಮ್ಗೆ ಇಲ್ಲದೆ ಇದ್ರೂ ಕೂಡ ಅದನ್ನ ನಾವು ಕರ್ತವ್ಯ ದೃಷ್ಟಿಯಿಂದ ಮಾಡುವುದು. ನಾವು ಮಾಡುವಂತ ಏನೆಲ್ಲ ಒಳಿತಿದೆಯೋ ಅವರ ಹೆಸರಲ್ಲಿ ಅದೆಲ್ಲ ಅವರಿಗೆ ಹೋಗಿ ತಲುಪುತ್ತದೆ. ಆದ್ರೆ ಅವರು ಬೇರೆ ಶರೀರದಲ್ಲಿ ಇರಬಹುದು, ಅಥವಾ ಅವರು ಇನ್ನು ಪ್ರೇತಾತ್ಮವಾಗಿ ಇರಬಹುದು, ಅಥವಾ ನರಕದಲ್ಲಿ ಇರಬಹುದು. ಎಲ್ಲೇ ಇದ್ರೂ ಕೂಡ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಮಾಡುವಂತ ಕಾರ್ಯ. ಅರ್ಥ ಆಯ್ತು ಗುರುಜಿ. ನಮಸ್ಕಾರ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೇಳಿ ಗುರುಜಿ, ಈಗ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ, ಸತ್ತ ಮೇಲೆ ಮತ್ತೆ ಮನುಷ್ಯರಾಗೆ ಹುಡ್ತಾರ ಅಥವಾ ಪ್ರಾಣಿ ಪಕ್ಷಿಗಳು ಹೀಗೆ ಆಗ್ತದ ಆತ್ಮ? ಬೇರೆ ಬೇರೆ ಪ್ರಾಣಿಗಳ, ಈಗ ಜಲಜಾನ್ ಅವಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕ್ರಮಯೋ ರುದ್ರ ಸಂಖ್ಯಕ ಪಕ್ಷಿಣಂ ದಕ್ಷಿಲಕ್ಷಣಂ ತ್ರಿಂಸಾ ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮಾನುಷಃ. ಹೀಗೆ ಪದ್ಮಪುರಾಣದಲ್ಲಿ 84 ಲಕ್ಷ ಜೀವರಾಶಿಗಳ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹೀಗೆ ಮೊದಲು ಈ ಮರಗಳಾಗಿ, ಜಲಚರ ಪ್ರಾಣಿಗಳಾಗಿ, ಕ್ರಿಮಿಗಳಾಗಿ, ಪಕ್ಷಿಗಳಾಗಿ, ಪ್ರಾಣಿಗಳಾಗಿ, ನಂತರ ಮನುಷ್ಯ ಜನ್ಮ ಬರುವಂತದ್ದು. ಒಮ್ಮೆ ಮನುಷ್ಯ ಜನ್ಮ ಬಂದ್ರೆ ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿ ಹುಟ್ಟಬಹುದು, ಅಥವಾ ಪುಣ್ಯವಂತನಾಗಿದ್ರೆ ಅವನು ಸ್ವರ್ಗಕ್ಕೂ ಹೋಗಬಹುದು. ನಾವು ಯಾವ ರೀತಿ ಕೆಲಸವನ್ನ ಮಾಡಿದ್ದೇವೆ ಅದರ ಮೇಲೆ ನಿರ್ಧಾರಿತವಾಗ್ತದೆ ವಿನಃ ಅವನು ಮನುಷ್ಯನಾಗಿ ಹುಟ್ಟುತ್ತಾನೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ.
ಬೇರೆ ಯಾರಿಗಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಮ್ಮ ಮನೆಯಲ್ಲಿ ಡೆತ್ ಆದ್ಮೇಲೆ ಅವರಿಗೆ ನಾವು ಜಪ ಮತ್ತೆ ಭಾಗವತಂ ಎಲ್ಲ ಓದಿದ್ರೆ ಅವರಿಗೆ ಅದರ ಪುಣ್ಯ ಸಿಗ್ತದೆ ಪ್ರಭುಜಿ? ಖಂಡಿತ ತಲುಪ್ತದೆ. ಸಿಗ್ತದೆ. ಹೌದು. ಹಾ. ಅವರಿಗೆ ಮಾತ್ರ ಅಲ್ಲ, ನೀವು ಅವರು ಬದುಕಿರುವಾಗ್ಲೂ ಕೂಡ ಅವರಿಗೋಸ್ಕರ ಅಥವಾ ಎಲ್ಲರ ಒಳಿತಿಗೋಸ್ಕರ ನೀವು ಮಾಡುವಂತಹ ಎಲ್ಲಾ ಭಕ್ತಿ ಕಾರ್ಯದಿಂದ ಎಲ್ಲರಿಗೂ ಕೂಡ ಒಳಿತಾಗ್ತದೆ. ಪ್ರಭುಜಿ ಭಾಗವತದಲ್ಲಿ ಎಷ್ಟನೇ ಅಧ್ಯಾಯ ಓದ್ಬೇಕು ಪ್ರಭುಜಿ ಅವಾಗ ಆ ಸಮಯದಲ್ಲಿ? ಭಾಗವತವನ್ನ ನೀವು ಪ್ರಾರಂಭದಿಂದಲೇ ಓದ್ಬೇಕು. ಯಾಕಂದ್ರೆ ಭಾಗವತದ ಮೊದಲ ಸ್ಕಂದಗಳು 2 ಸ್ಕಂದಗಳು ಭಗವಂತನ 2 ಪಾದಕಮಲಗಳಿದ್ದ ಹಾಗೆ. ಹಾಗಾಗಿ ಭಾಗವತವನ್ನ ಮೊದಲ ಸ್ಕಂದದಿಂದಲೇ ಓದುವುದು ಉತ್ತಮ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ ಅಂತ ತಿಳ್ಕೊಳ್ಳಿಕ್ಕೆ ಯಾವ್ದನ್ನ ಸಾಧ್ಯತೆ ಇದೆ? ಯಾಕೆಂತಂದ್ರೆ ಈ ಕ್ವಶನ್ ಬುದ್ಧ ತನ್ನ ಆ ಪುನರ್ಜನ್ಮದ ವಿವರಣೆಗಳು ಕೊಡ್ತಾರಲ್ಲ, ಆ ರೀತಿಯಲ್ಲಿ ಆಧುನಿಕ ಕಾಲದಲ್ಲಿ ಏನನ್ನ ಸಾಧ್ಯತೆಗಳಿದೆಯಾ? ಆಧುನಿಕ ವಿಜ್ಞಾನಿಗಳು ಆತ್ಮನ ಅಸ್ತಿತ್ವವನ್ನೇ ಇನ್ನೂ ಒಪ್ಪಿಕೊಂಡಿಲ್ಲ. ಹಾಗಾಗಿ ಅವರು ಇನ್ನು ಪುನರ್ಜನ್ಮದ ಬಗ್ಗೆ ತಿಳಿದು ಅದರ ಬಗ್ಗೆ ಹಿಂದಿನ ವಿಷಯಗಳನ್ನು ತಿಳ್ಕೊಳ್ಳುವಂತಹ ತಂತ್ರಜ್ಞಾನವನ್ನ ಅವರು ಅದರ ಬಗ್ಗೆ ಇನ್ನೂ ಕೂಡ ಯೋಚನೆ ಮಾಡಲಿಲ್ಲ. ಆದ್ರೆ ಜ್ಯೋತಿಷಾಸ್ತ್ರದಲ್ಲಿ ಆ ಒಂದು ಇದಿದೆ, ಅವಕಾಶ ಇದೆ. ಆದ್ರೆ ಈಗ ಅಷ್ಟೊಂದು ಸರಿಯಾದಂತಹ ವ್ಯಕ್ತಿಗಳು ಸಿಗುವುದಿಲ್ಲ ಅಷ್ಟೇ. ಭೃಗು ಸಂಹಿತೆ ಅನ್ನುವಂತಹ ಪುಸ್ತಕದಲ್ಲಿ ಈ ಹಿಂದಿನ ಜನ್ಮದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ವ್ಯಕ್ತಿ ಹುಟ್ಟಿದಂತಹ ಸಂದರ್ಭದ ಒಂದು ಜಾತಕವನ್ನ, ಅದರ ಸಮಯವನ್ನ ನೋಡಿ ಅದನ್ನ ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದು ಅಷ್ಟೊಂದು ನಿಪುಣರಾಗಿರುವಂತಹ ಜ್ಯೋತಿಷಿಗಳ ಅವಶ್ಯಕತೆ ಇದೆ. ಧನ್ಯವಾದಗಳು. ಹರೇ ಕೃಷ್ಣ. ಬೇರೆ ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರದಲ್ಲಿ ಆತ್ಮ ಸಾಕ್ಷಾತ್ಕಾರದ ಅಥವಾ ಆತ್ಮದ ಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ನಮೋ ನಮಃ. ಹರೇ ಕೃಷ್ಣ. ಎಲ್ಲ ಪ್ರಶ್ನೆಗಳಿಗೆ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದೀರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ.